ಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ. ಆಲೋಚನೆಗೆ ಮಿತಿ ಇಲ್ಲ, ಆದರೆ ಸಕಾರಾತ್ಮಕವಾಗಿರಬೇಕು. ಆಲೋಚನೆಯಿಂದಲೇ ಭರವಸೆ, ಯೋಜನೆಯ ಮುನ್ನುಡಿಗೆ, ಆಯೋಜಿಸಿದಂತಹ ಕಾರ್ಯ ಸಿದ್ಧಿಗೆ. ದಕ್ಷಿಣ ಕನ್ನಡ ಜಿಲ್ಲಾ ತೆಂಗು ರೈತ ಉತ್ಪಾದಕರ ಕಂಪನಿ ನಿಯಮಿತ ಬಂಟ್ವಾಳ ತಾಲೂಕಿನ ಷೇರು ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮ ಮತ್ತು ಉಚಿತ ಕೃಷಿ ಮಾಹಿತಿ ಕಾರ್ಯಾಗಾರ ನಡೆಯಲಿದ್ದು, ಈ ನಿಟ್ಟಿನಲ್ಲಿ ಕಾರ್ಯಕ್ರಮದ ರೂಪುರೇಷೆಯ ಮುನ್ನುಡಿಗೆ ಸ್ವಾಗತದತ್ತ ನನ್ನ ಚಿತ್ತ. ನಮ್ಮಿ ತೆಂಗು ರೈತ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ರೂವಾರಿ ನಮ್ಮ ಸಂಸ್ಥೆಯ ಅಧ್ಯಕ್ಷರೂ ಆದ ಶ್ರೀಯುತ ಕುಸುಮಾಧರ್ ಎಸ್.ಕೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಮೊದಲ ಸ್ವಾಗತ. ಮುಖ್ಯ ಅತಿಥಿ ಅಭ್ಯಾಗತರ ನೆಲೆಯಲ್ಲಿ ನಮ್ಮೊಂದಿಗೆ ಜೊತೆಯಾಗಿರುವ ಶ್ರೀಯುತ ಜೋ ಪ್ರದೀಪ್ ಡಿಸೋಜಾ, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ಬಂಟ್ವಾಳ ತಾಲೂಕು. ವೆಲ್ಕಮ್ ಯು ಸರ್. ಅದೇ ರೀತಿ ಶ್ರೀಯುತ ಮನೋಹರ್ ಶೆಟ್ಟಿ, ರಾಜ್ಯ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ. ವೆಲ್ಕಮ್ ಯು ಸರ್. ಅದೇ ಥರ ಶ್ರೀಯುತ ಪ್ರೇಮನಾಥ ಶೆಟ್ಟಿ ಬಾಳ್ತಿಲ, ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ರೈತ ಸಂಘ. ವೆಲ್ಕಮ್ ಯು ಸರ್. ನಮ್ಮ ಸಂಸ್ಥೆಯ ನಿರ್ದೇಶಕರು ಕೂಡ ನಮ್ಮೊಂದಿಗಿದ್ದಾರೆ, ಶ್ರೀಮತಿ ಲತಾ ಮೇಡಮ್. ತಮಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ಇಂದಿನ ಈ ವ್ಯವಸ್ಥಿತ ಕಾರ್ಯಕ್ರಮದ ರೂಪುರೇಷೆಗಳ ಮೇಲ್ವಿಚಾರಕರು ನಮ್ಮ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಶ್ರೀಯುತ ಚೇತನ್ ಎ. ಸರ್, ವೆಲ್ಕಮ್ ಟು ದ ಪ್ರೋಗ್ರಾಮ್ ಸರ್. ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಲು ಆಗಮಿಸಿರುವಂತಹ ತೆಂಗು ರೈತ ಸದಸ್ಯರು ಹಾಗೂ ಕೃಷಿಕ ಮಿತ್ರರಿಗೆ ಕೂಡ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಆಯೋಜನೆಯನ್ನು ಸುದ್ದಿಯಾಗಿ ವ್ಯವಸ್ಥಿತ ಚೌಕಟ್ಟಿನಲ್ಲಿ ಜನರಿಗೆ ತಲುಪಿಸುವ ಕಾರ್ಯದಲ್ಲಿ ಸಹಕರಿಸುವವರು ಮಾಧ್ಯಮ ವೃಂದ ಹಾಗೂ ಛಾಯಾಗ್ರಾಹಕ ಮಿತ್ರರು, ತಮಗೆ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮಿ ಇಂದಿನ ಕಾರ್ಯಕ್ರಮದ ವ್ಯವಸ್ಥಾಪನೆಯಲ್ಲಿ ಸಹಕರಿಸುತ್ತಿರುವ ವಿವಿಧ ತಾಲೂಕಿನ ತೆಂಗು ರೈತ ಶಾಖೆಯ ಸಿಬ್ಬಂದಿ ವರ್ಗಕ್ಕೆ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಅನುವು ಮಾಡಿಕೊಡುತ್ತಿದ್ದೇನೆ. ಥ್ಯಾಂಕ್ ಯು ಆಲ್. ಸೇರಿ ದೀಪ ಪ್ರಜ್ವಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆ ತೆಂಗು ರೈತ ಉತ್ಪಾದಕರ ಸಂಸ್ಥೆ 2 ವರ್ಷ ಕಳೆದು 3ನೇ ವರ್ಷಕ್ಕೆ ಅಂಬೆಗಾಲಿಡ್ತಿರುವಂಥ ಮಗು. ಕನಸುಗಳು ನೂರಾರು, ನನಸುಗಳು ಹಲವಾರು, ಯೋಜನೆಗಳು ಸಹಸ್ರಾರು. ಸಂಸ್ಥೆ ನಡೆದು ಬಂದಿರುವಂಥ ದಾರಿ, ನಡೆಯಬೇಕಾದ ದಾರಿಯ ಕುರಿತು ನಮ್ಮ ಮುಂದೆ ಮಾಹಿತಿ ನೀಡಲಿಕ್ಕಿದ್ದಾರೆ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚೇತನ್ ಕುಮಾರ್. ದೇವಲೋಕದಿಂದ ಪಡೆದಿರುವಂತಹ ವರಗಳಲ್ಲಿ ಒಂದು ವರ ಕಲ್ಪವೃಕ್ಷ. ಯಾಕೆ ಕಲ್ಪವೃಕ್ಷ ಅಂತಂದರೆ, ಒಂದು ಮನುಷ್ಯನ ಅಗತ್ಯತೆಗೆ ಬೇಕಾಗಿರುವಂತಹ ಎಲ್ಲ ಉತ್ಪನ್ನಗಳನ್ನು ಒಂದು ತೆಂಗಿನ ಮರ ಕೊಡಲಿಕ್ಕೆ ಸಾಧ್ಯ ಇದೆ. ಇಟ್ಸ್ ಎ ಡಿವೈನ್ ಟ್ರೀ ಅಂತ ಕರೀತಾರೆ. ಯಾಕೆಂತಂದರೆ, ಒಂದು ತೆಂಗಿನ ಮರ ಏನಿದೆ, ಆ ತೆಂಗಿನ ಮರದಲ್ಲಿ ಬರುವಂತಹ ಫಲ ಆಗಿರ್ಬೋದು, ತೆಂಗಿನ ಮರ ಆಗಿರ್ಬೋದು, ಅಥವಾ ತೆಂಗಿನ ಎಲೆ ಆಗಿರ್ಬೋದು, ಎಲ್ಲ ಭಾಗಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಾನವನಿಗೆ ಉಪಯೋಗಕಾರಿ ಆಗುವಂತಹ ವಸ್ತುಗಳೇ ಇರುವಂಥದ್ದು. ಕಾಮಧೇನು ಹೇಗೆ
ನಮಗೆ ಎಲ್ಲ ಉತ್ಪನ್ನಗಳನ್ನು ಕೊಡ್ತಾ ಇದೆಯೋ ಅದೇ ರೀತಿ ಕಲ್ಪವೃಕ್ಷದಲ್ಲಿ ಕೂಡ ಬಿಸಾಡುವಂತಹ ಅನಗತ್ಯ ವಸ್ತುಗಳು ಅನ್ನೋದು ಯಾವುದೂ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ತೆಂಗು ಬೆಳೆ ಆಗಿರ್ಬೋದು, ಅದರ ಬೆಳವಣಿಗೆಗೆ ಆಸಕ್ತಿ ಆಗಿರ್ಬೋದು, ಅಥವಾ ತೆಂಗು ಬೆಳೆಯಿಂದ ಬರುವಂಥ ಉತ್ಪನ್ನಗಳಿಗೆ ಸರಿಯಾದ ಅಂತಹ ಆದಾಯ ಆಗಿರ್ಬೋದು, ಅದು ತುಂಬ ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತೆಂಗು ರೈತ ಉತ್ಪಾದಕರ ಸಂಸ್ಥೆಯು 2021 ಆಗಸ್ಟ್ 5ರಂದು ತೆಂಗು ಬೆಳೆಗಾರರಿಗೆ ಒಂದು ಉತ್ತಮ ಆದಾಯವನ್ನು, ಒಂದು ಉತ್ತಮ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಸ್ಪಷ್ಟ ಉದ್ದೇಶದಿಂದ ಆರಂಭ ಆಗುತ್ತೆ. ಸಂಸ್ಥೆ ಆರಂಭಗೊಂಡ ಮೊದಲನೇ ಹಂತದಲ್ಲಿ ಸಂಸ್ಥೆಯನ್ನು ಸದಸ್ಯತ್ವವನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ 332ಕ್ಕೂ ಹೆಚ್ಚು ಗ್ರಾಮಗಳಿಗೆ ರೈತರ ಮನೆಗೆ ತೆರಳಿ ರೈತರು ಬೆಳೆಯುತ್ತಿರುವಂತಹ ತೆಂಗಿನ ಮರಗಳು ಎಷ್ಟಿದ್ದಾವೆ, ಅದರಿಂದ ಎಷ್ಟು ಆದಾಯವನ್ನು ಗಳಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಪೂರ್ತಿ ಮಾಹಿತಿಯನ್ನು ಕಲೆ ಹಾಕ್ಕೊಂಡಿದೆ. ಪ್ರಸ್ತುತ ಸಂಸ್ಥೆಯಲ್ಲಿ 14,400ಕ್ಕಿಂತ ಹೆಚ್ಚು ತೆಂಗು ಬೆಳೆಗಾರರು ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ. ಈ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ ದಾಖಲೆ ಪ್ರಕಾರ 12 ಲಕ್ಷಕ್ಕಿಂತಲೂ ಹೆಚ್ಚು ತೆಂಗಿನ ಮರಗಳು ಸಂಸ್ಥೆಯಲ್ಲಿ ನೋಂದಾವಣೆಗೊಂಡಿದೆ. ದಾಖಲೆಗಳನ್ನು ಅನುಸರಿಸಿ ಅವುಗಳನ್ನು ಪರಿಶೀಲನೆಗೊಳಿಸಿ ರೈತರಿಗೆ ಯಾವ ರೀತಿ ಆದಾಯವನ್ನು ಅಥವಾ ಪ್ರೋತ್ಸಾಹವನ್ನು ಕೊಡ್ಬೋದು ಅಥವಾ ಮಾಹಿತಿಗಳನ್ನು ಕೊಡ್ಬೋದು ಅನ್ನುವ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾಗ ಸಂಸ್ಥೆ ಪಂಚಕಲ್ಪ ಯೋಜನೆಗಳನ್ನು ಆರಂಭಗೊಳಿಸಿದೆ. ಪಂಚಕಲ್ಪ ಯೋಜನೆಗಳು ಯಾವುದು ಅಂತಂದರೆ ಕಲ್ಪವೃಕ್ಷ ಯೋಜನೆ, ಕಲ್ಪರಸ ಯೋಜನೆ, ಕಲ್ಪ ಸಮೃದ್ಧಿ ಯೋಜನೆ, ಕಲ್ಪ ಸಂಪರ್ಕ ಯೋಜನೆ ಮತ್ತು ಕಲ್ಪ ಸೇವಾ ಯೋಜನೆ. ಈ 5 ಯೋಜನೆಗಳಲ್ಲಿ ರೈತರಿಗೆ, ತೆಂಗು ಬೆಳೆಗಾರರಿಗೆ ಯಾವ ರೀತಿ ಆದಾಯವನ್ನು ಅಥವಾ ಅವರಿಗೆ ಹೇಗೆ ಸಪೋರ್ಟ್ ಮಾಡಬಹುದು ಅನ್ನೋದನ್ನು ಪೂರ್ತಿಯಾಗಿ ಅಳವಡಿಸ್ಕೊಂಡಿದೆ. ಕಲ್ಪವೃಕ್ಷ ಯೋಜನೆ ಏನು ಅಂತಂದರೆ, ಒಂದು ತೆಂಗಿನ ಮರ ಏನಿದೆ, ತೆಂಗು ಬೆಳೆಗಾರ ಯಾರಿದ್ದಾರೆ ಅವರು ಬೆಳೆದಂತಹ ಉತ್ಪನ್ನಗಳನ್ನು ಹೇಗೆ ಮೌಲ್ಯವರ್ಧನೆ ಮಾಡಿ ಅವರಿಗೆ ಹೆಚ್ಚಿನ ಆದಾಯವನ್ನು ಗಳಿಸಿಕೊಡಬೇಕು ಅನ್ನುವಂಥ ಒಂದು ಯೋಜನೆ. ಕಲ್ಪವೃಕ್ಷ ಯೋಜನೆಯಲ್ಲಿ ತೆಂಗಿನಕಾಯಿ ಏನಿದೆ, ಒಂದು ತೆಂಗಿನಕಾಯಿ ಅದರಲ್ಲಿ ಸಿಪ್ಪೆ ಇರದೆ, ಗೆರಟೆ ಏನಿದೆ, ನೀರೇನಿದೆ, ತೆಂಗಿನಕಾಯಿ ಮೀಟ್ ಏನಿದೆ, ಸೊ ಇವುಗಳಲ್ಲೆಲ್ಲವನ್ನು ಕೂಡ ಬಿಸಾಡುವಂಥದ್ದು ಯಾವುದಿಲ್ಲ. ಸೊ ಅವುಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಮೌಲ್ಯವರ್ಧನೆ ಮಾಡಿ ಅವರಿಗೆ ಆದಾಯವನ್ನು ಗಳಿಸಿಕೊಡುವಂಥದ್ದು ಕಲ್ಪವೃಕ್ಷ ಯೋಜನೆಯ ಮುಖ್ಯ ಉದ್ದೇಶ. ಈ ಯೋಜನೆ ಪ್ರಕಾರ ಸಂಸ್ಥೆ ಈಗಾಗಲೇ ಸುಳ್ಯ, ಪಂಜ, ಕಡಬ, ನೆಲ್ಯಾಡಿ ಈ ಭಾಗದ ಎಲ್ಲ ಭಾಗದಿಂದ ತೆಂಗಿನಕಾಯಿಯನ್ನು ಖರೀದಿ ಮಾಡ್ತಾ ಇದೆ. ಇಡೀ ತೆಂಗಿನಕಾಯಿಯನ್ನು ಖರೀದಿ ಮಾಡ್ತಾ ಇದೆ. ಈಗಾಗಲೇ 3 ಲಕ್ಷಕ್ಕೂ ಹೆಚ್ಚು ತೆಂಗಿನಕಾಯಿಯನ್ನು ಖರೀದಿ ಮಾಡ್ತಾ ಇದೆ. ಅದರಲ್ಲಿ ಸಿಪ್ಪೆಯ ಒಂದು ಭಾಗಗಳನ್ನು ಯಾವ ರೀತಿ ಮೌಲ್ಯವರ್ಧನೆ ಮಾಡ್ಬೋದು ಅಂತೇಳಿ ಆ ಮೌಲ್ಯವರ್ಧನೆಯ ಪ್ರಕ್ರಿಯೆ ಆರಂಭ ಆಗಿದೆ. ತೆಂಗಿನಕಾಯಿಯ ಕೊಬ್ಬರಿ ಏನು ಮಾಡ್ತಾ ಇದ್ದೀವಿ, ಕೊಬ್ಬರಿ ಕೂಡ ಪ್ರಕ್ರಿಯೆ ಆರಂಭ ಆಗಿದೆ. ಒಂದು ದಿನಕ್ಕೆ 8 ಟನ್ನಷ್ಟು ತೆಂಗಿನಕಾಯಿಯನ್ನು ಕೊಬ್ಬರಿ ಮಾಡುವಂತಹ ಕೆಪ್ಯಾಸಿಟಿ ಇರುವಂತಹ ಒಂದು ಸಂಸ್ಕರಣಾ ಘಟಕ ಸಂಸ್ಥೆಯಲ್ಲಿ ಇದೆ. ಈಗ ಆ ಪ್ರಕ್ರಿಯೆ ಆರಂಭ ಆಗಿದೆ. ಅದೇ ರೀತಿ ಅದರ ಒಳಗಡೆ ಇರುವಂಥ ನೀರನ್ನು ಏನಿದೆ, ಆ ನೀರನ್ನು ಸಂಸ್ಕರಣೆ ಮಾಡಲಿಕ್ಕೋಸ್ಕರ CPCRIಯಿಂದ ತಂತ್ರಜ್ಞಾನವನ್ನು ಪಡ್ಕೊಂಡಿದ್ದೇವೆ. ಅದರಿಂದ ಮಾಡುವಂತಹ ವಿನೆಗರ್ ಆಗಿರ್ಬೋದು ಅಥವಾ ಬೇರೆ ಉತ್ಪನ್ನಗಳಿಗೆ ಪ್ರಕ್ರಿಯೆ ಆರಂಭ ಆಗಿದೆ ಅಲ್ಲಿ. ಸೊ ಈ ರೀತಿ ಒಂದು ತೆಂಗಿನಕಾಯಿಯನ್ನು ಭಾಗವಾಗಿ ಸಂಸ್ಕರಣೆ ಮಾಡಿದಾಗ ಮಾತ್ರ, ಮೌಲ್ಯವರ್ಧಿತ ಮಾಡಿದ ಮಾತ್ರ ಒಂದು ರೈತನಿಗೆ ಆದಾಯವನ್ನು ಹೆಚ್ಚು ಕೊಡಲಿಕ್ಕೆ ಸಾಧ್ಯ ಇದೆ. ಸೊ ಇದು ತೆಂಗಿನಕಾಯಿ ಮಾತ್ರ ಅಲ್ಲ, ಇದು ಅದರಲ್ಲಿ ಕೆಲವು ಉತ್ಪನ್ನಗಳು ನಮ್ಮ ಸಂಸ್ಥೆಯಿಂದ ಈಗಾಗಲೇ ಮಾರುಕಟ್ಟೆಗೆ ಬಂದಿದೆ. ವರ್ಜಿನ್ ಕೋಕೋನಟ್ ಆಯಿಲ್ ಆಗಿರ್ಬೋದು, ತೆಂಗಿನ ಹಾಲಿಂದ ತೆಗೆದಂತಹ ಉತ್ಪನ್ನ, ಉಪ್ಪಿನಕಾಯಿ ಆಗಿರ್ಬೋದು, ತೆಂಗಿನ ಎಣ್ಣೆ ಆಗಿರ್ಬೋದು. ಸೊ ಇಂಥವು ಅನೇಕ ಉತ್ಪನ್ನಗಳು ಈಗಾಗಲೇ ಮಾರುಕಟ್ಟೆಗೆ ಬಂದಿದೆ. ತೆಂಗಿನ ಗೆರಟೆ ಏನಿದೆ, ಗೆರಟೆಯಿಂದ ನಮ್ಮ ಸಂಸ್ಥೆ ಆರಂಭ ಷೇರು ಪ್ರಮಾಣ ಪತ್ರ ಕೊಡುವಂತಹ ಸಭಾ ಕಾರ್ಯಕ್ರಮಗಳು ಆರಂಭ ಆದಲ್ಲಿಂದ ತೆಂಗಿನ ಗೆರಟೆಯನ್ನು ಯಾವ ರೀತಿ ಮೌಲ್ಯವರ್ಧನೆ ಮಾಡಿ ಅದಕ್ಕೊಂದು ಬೆಲೆ ಕೊಡ್ಬೋದು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದೆ. ಈಗಾಗಲೇ 120 ಮಹಿಳೆಯರಿಗೆ ತರಬೇತಿಯನ್ನು ಕೊಡಿಸಿ ತೆಂಗಿನ ಗೆರಟೆಯಿಂದ ಏನು ಮೌಲ್ಯವರ್ಧನೆ ಮಾಡಿದಂತಹ ಮೊಮೆಂಟೋ ಏನಿದೆ, ಮೊಮೆಂಟಗಳನ್ನು ಮಾಡಿ ನಮ್ಮ ಸಂಸ್ಥೆಯಲ್ಲಿ ಆಗಿರ್ಬೋದು ಅಥವಾ ಇನ್ನೂ ಅನೇಕ ಸಂಸ್ಥೆಗಳಿಗೆ ಮೊಮೆಂಟಗಳನ್ನು ಮಾಡಿ ಕೊಡ್ತಾ ಇದ್ದೇವೆ. ಅದರಿಂದ ಮಹಿಳೆಯರಿಗೆ ಕೂಡ ಒಂದು ಉದ್ಯೋಗದ ಒಂದು ಸೃಷ್ಟಿಯನ್ನು ಕಲ್ಪಿಸಿಕೊಡಲಾಗಿದೆ. ಇವು ಇಂದಿನ ಸಭೆಯಲ್ಲಿ ಕೂಡ ನೀವು ವೀಕ್ಷಿಸಬಹುದು. ಕೊನೆಗೆ ಈ ರೀತಿ ಕಲ್ಪವೃಕ್ಷ ಏನಿದೆ, ತೆಂಗಿನಕಾಯಿ ಏನಿದೆ, ಅದರ ಪೂರ್ತಿ ಭಾಗಗಳನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಳ್ಳುವಂಥದ್ದು ಕಲ್ಪವೃಕ್ಷ ಯೋಜನೆಯ ಒಂದು ಪೂರ್ಣ ಉದ್ದೇಶ. ಎರಡನೇದು ಕಲ್ಪರಸ ಯೋಜನೆ. ಕಲ್ಪರಸ ಯೋಜನೆಯಲ್ಲಿ ಏನು ಅಂತಂದರೆ,
ಕಲ್ಪರಸ ಅಂತಂದರೆ ಎಲ್ಲರೂ ಕೇಳಿರ್ಬೋದು. ತೆಂಗು ಬೆಳೆಗಾರರಿಗೆ ತೆಂಗಿನಕಾಯಿಯಿಂದ ಬರುವ ಆದಾಯವನ್ನು ಸ್ವಲ್ಪ ದ್ವಿಗುಣಗೊಳಿಸಲಿಕ್ಕೋಸ್ಕರ ಕಲ್ಪರಸ ಯೋಜನೆಯನ್ನು ಆರಂಭಗೊಳಿಸ್ತಾ ಇದ್ದೇವೆ. ಸೊ ಆ ನಿಟ್ಟಿನಲ್ಲಿ ಮಾನ್ಯ SDH ಅವರಿಗೆ ಗೊತ್ತಿರ್ಬೋದು, ನಮ್ಮ ತುಂಬೆ ಘಟಕವನ್ನು ಆರಂಭ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಕೆಲವು ಕಾರಣಾಂತರದಿಂದ ಅದು ಇನ್ನೂ ಆರಂಭ ಆಗಲಿಲ್ಲ. ಆ ನಿಟ್ಟಿನಲ್ಲಿ ಬಟ್ ರೈತರಿಗೆ ಕಲ್ಪರಸ ಯೋಜನೆಯನ್ನು ಆರಂಭಗೊಳಿಸಲೇಬೇಕು ಅನ್ನುವ ಒಂದು ಉದ್ದೇಶದಿಂದ ದೊಡ್ಡ ತೋಟದಲ್ಲಿ ಸಪರೇಟಾಗಿ ಒಂದು ಅದಕ್ಕೆ ಬಿಲ್ಡಿಂಗ್ ಏನು ಬೇಕಾಗಿದೆ ಅದರ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಅದರ ಲೈಸೆನ್ಸ್ ಏನಿದೆ ಅವುಗಳೆಲ್ಲ ಮುಗಿದ ಮೇಲೆ ಕಲ್ಪರಸ ಆರಂಭ ಆಗುತ್ತೆ. ಅದರ ಅಪ್ಲಿಕೇಶನ್ಸ್ ಕೂಡ ನಮ್ಮ ಸಂಸ್ಥೆಯ ವೆಬ್ಸೈಟಲ್ಲಿ ರಿಲೀಸ್ ಮಾಡಲಿಕ್ಕಿದ್ದೇವೆ. 8 ತೆಂಗಿನ ಮರಗಳಿಂದ ಒಂದು ರೈತನು 1.5 ಲಕ್ಷದಿಂದ 2 ಲಕ್ಷದಷ್ಟು ಆದಾಯವನ್ನು ಕಲ್ಪರಸ ಯೋಜನೆಯಲ್ಲಿ ಪಡ್ಕೊಳ್ಬೋದು. ಮೂರನೇದು ಕಲ್ಪ ಸಮೃದ್ಧಿ ಯೋಜನೆ. ಕಲ್ಪ ಸಮೃದ್ಧಿ ಯೋಜನೆ ಏನು ಅಂತಂದರೆ, ನಮ್ಮ ಸಂಸ್ಥೆಯಲ್ಲಿ ಹೂಡಿಕೆದಾರರು ಯಾರಿದ್ದಾರೆ, ಹೂಡಿಕೆದಾರರು ಇಡುವಂತಹ ಸ್ಥಿರ ಠೇವಣಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಗರಿಷ್ಠ 12% ಇಂಟ್ರೆಸ್ಟನ್ನು ಕೊಡುವಂಥದ್ದನ್ನು ಕಲ್ಪ ಸಮೃದ್ಧಿ ಯೋಜನೆ ಒಳಗೊಂಡಿರುವಂಥದ್ದು. ಸೊ ಅದರಲ್ಲಿ ಬರುವಂತಹ ಬಡ್ಡಿದರವನ್ನು 12% ಬಡ್ಡಿದರ ಏನಿದೆ ರೈತರಿಗೆ ಅನುಗುಣವಾಗಿ ಆ ಬಡ್ಡಿದರವನ್ನು ಪಡ್ಕೊಳ್ಬೋದು. ಯಾಕೆ 12% ಕೊಡ್ತಾ ಇದ್ದಾರೆ ಅಂತಂದರೆ, ನಮ್ಮ ಈ ಎಲ್ಲ ಯೋಜನೆಗಳಿಗೆ ಬರುವಂತಹ ಆದಾಯವನ್ನು ಅದರಲ್ಲಿ ಬರುವಂಥ 20% ಆದಾಯದಲ್ಲಿ 12% ರೈತರಿಗೆ ಕೊಡುವಂತಹ ಯೋಜನೆ. ಯಾಕಂದರೆ ಸಂಸ್ಥೆಗೆ ಬಂದಿರುವಂತಹ ಮುಖ್ಯ ಉದ್ದೇಶದಲ್ಲಿ ಆದಾಯದಲ್ಲಿ ರೈತರ ಬೆಳವಣಿಗೆಯೇ ಮುಖ್ಯವಾಗಿರುವುದರಿಂದ ಅದರ 12% ರೈತರಿಗೆ ಕೊಡುವಂತಹ ಯೋಜನೆ. 4ನೇ ಯೋಜನೆ ಅಂತಂದರೆ ಕಲ್ಪ ಸಂಪರ್ಕ ಯೋಜನೆ. ಕಲ್ಪ ಸಂಪರ್ಕ ಯೋಜನೆಯಲ್ಲಿ ಏನು ಅಂತಂದರೆ, ಶುಲ್ಕರಹಿತ ಕರೆ, ಟೋಲ್ ಫ್ರೀ ನಂಬರ್. ಯಾಕಂತಂದರೆ 14,000 ರೈತರಿದ್ದಾಗ ಸಂಸ್ಥೆ ಮತ್ತು ರೈತರ ಮಧ್ಯದಲ್ಲಿ ಇರುವ ಬಾಂಧವ್ಯತೆಯನ್ನು ಮತ್ತು ರೈತರಲ್ಲಿರುವಂತಹ ಪ್ರಶ್ನೆಗಳನ್ನು ನಿಭಾಯಿಸಲಿಕ್ಕೋಸ್ಕರ ಸಂಸ್ಥೆಯು ಶುಲ್ಕರಹಿತ ಕರೆಯನ್ನು ಆರಂಭ ಮಾಡಿದೆ, ಟೋಲ್ ಫ್ರೀ ನಂಬರ್ ಅಂತ. ಸಂಸ್ಥೆಗೆ ತಾವುಗಳು ಯಾವುದೇ ಮಾಹಿತಿಗಳು ಬೇಕಾದಲ್ಲಿ, ಪ್ರಶ್ನೆಗಳು ಬೇಕಾದಲ್ಲಿ ಟೋಲ್ ಫ್ರೀ ನಂಬರ್ ಮುಖಾಂತರ ಕರೆ ಮಾಡೋದರಿಂದಾಗಿ ಯಾವುದೇ ಮಾಹಿತಿಗಳನ್ನು ಬೇಕಾದರೂ ಪಡ್ಕೊಳ್ಬೋದು. ಯಾಕಂದರೆ ಕನ್ನಡದಲ್ಲೇ ಮಾತಾಡಬೇಕು, ಇಂಗ್ಲೀಷಲ್ಲೇ ಮಾತಾಡಬೇಕು ಅಂತೇನಿಲ್ಲ. ತುಳು ಲ್ಯಾಂಗ್ವೇಜಲ್ಲಿ ಕೂಡ, ತುಳು ಭಾಷೆಯಲ್ಲಿ ಕೂಡ ಮಾತಾಡಿ ತಮಗೆ ಬೇಕಾದಂತಹ ಮಾಹಿತಿಗಳನ್ನು ಪಡ್ಕೊಳ್ಬೋದು. ಇದು ಕಲ್ಪ ಸಂಪರ್ಕ ಯೋಜನೆಯಲ್ಲಿ. ಕಲ್ಪ ಸೇವಾ ಯೋಜನೆಯಲ್ಲಿ ಏನಿದೆ ಅಂತಂದರೆ, ರೈತರಿಗೆ ಸ್ವ ಉದ್ಯೋಗ ಮಾಡುವಂತಹ ಕೆಲವು ತರಬೇತಿಗಳು ಬೇಕಾದಲ್ಲಿ ಅಥವಾ ಗೆರಟೆಯಿಂದ ಮಾಡಿರುವಂಥ ಉತ್ಪನ್ನಗಳಿಗೆ ತರಬೇತಿಗಳು ಬೇಕಾದಲ್ಲಿ ಮತ್ತು ಆಯಾ ಗ್ರಾಮದಲ್ಲಿ 580ಕ್ಕಿಂತಲೂ ಹೆಚ್ಚು ಜನರ ನಮ್ಮ ಹತ್ರ ಪಟ್ಟಿ ಇದೆ ತೆಂಗು ಕೊಯ್ಲುಗಾರರ. ಸೊ ಆ ಪ್ರದೇಶದಲ್ಲಿ ಯಾರಾದರೂ ತೆಂಗು ಕೊಯ್ಲುಗಾರರು ತಮಗೆ ಸಿಗ್ತಾ ಇಲ್ಲ ಅಂತಂದಾಗ ಅಂಥ ಸಂದರ್ಭದಲ್ಲಿ ಸಂಸ್ಥೆಗೆ ಕರೆ ಮಾಡಿದಲ್ಲಿ ಆ ಪ್ರದೇಶದಲ್ಲಿ ಇರುವಂತಹ ಕೊಯ್ಲುಗಾರರನ್ನು ಕಳಿಸಿಕೊಡುವಂಥ ವ್ಯವಸ್ಥೆ ಕೂಡ ಕಲ್ಪ ಸೇವಾ ಯೋಜನೆಯಲ್ಲಿ ಒಳಗೊಂಡಿರುವಂಥದ್ದು. ಸೊ ಈ ಎಲ್ಲ 5 ಯೋಜನೆಗಳು ಮಾಹಿತಿ ಮತ್ತು ಆದಾಯದ ಕುರಿತಾಗಿ ಇರುವುದರಿಂದಾಗಿ ಈಗಾಗಲೇ ಆ ಎಲ್ಲ ಯೋಜನೆಗಳು ಚೆನ್ನಾಗಿ ನಡೆದು ಬರ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ತೆಂಗಿನಕಾಯಿ ಖರೀದಿ ಈಗಾಗಲೇ ಬಂಟ್ವಾಳ ತಾಲೂಕು ಮತ್ತು ಈ ಕಡೆಯಿಂದ ದಾಸ್ತಾನಿನ ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ. ಸೊ ಖರೀದಿ ಆರಂಭ ಆಗುತ್ತೆ. ಸೊ ದಾಸ್ತಾನಿನ ವ್ಯವಸ್ಥೆ ಪೂರ್ಣಗೊಂಡ ತಕ್ಷಣ ಖರೀದಿ ಆರಂಭಗೊಳ್ಳುತ್ತೆ. ತೆಂಗಿನ ಎಣ್ಣೆ ಏನಿದೆ ಪ್ರಸ್ತುತವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಗೆ ಬರಲಿಕ್ಕಿದೆ. ಹೀಗೆ ಅನೇಕ ಯೋಜನೆಗಳು ಸಂಸ್ಥೆಯಲ್ಲಿ ಒಳಗೊಂಡಿರುತ್ತೆ. ರೈತರ ಫ್ಯಾಮಿಲಿ ಏನಿದೆ, ರೈತರ ಫ್ಯಾಮಿಲಿಯಿಂದ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶ ಕೂಡ ಸಂಸ್ಥೆಯಲ್ಲಿ ಉದ್ಯೋಗ ಅವಕಾಶಗಳಿದ್ದಾಗ ಅವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ. ಸೊ ಹೀಗೆ ಅನೇಕ ಯೋಜನೆಗಳನ್ನು ಸಂಸ್ಥೆ ಆರಂಭಗೊಳ್ತಾ ಇದೆ ಅಥವಾ ಇನ್ನೂ ಅನೇಕ ಯೋಜನೆಗಳು ನಡೆದು ಬರಲಿಕ್ಕಿದೆ. ಆ ಎಲ್ಲ ಯೋಜನೆಗಳಿಗೆ ತಮ್ಮೆಲ್ಲರ ಸಹಕಾರ ತುಂಬ ಅಗತ್ಯ ಅಂತ ಹೇಳುತ್ತಾ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಕಲ್ಪವೃಕ್ಷ ಎನ್ನುವ ವಿಷಯ ಆಧಾರಿತವಾಗಿ ತಯಾರಿಸಿರುವಂಥ ಒಂದು ವಿಡಿಯೋ ನಿಮ್ಮ ಮುಂದೆ. ಪೌಷ್ಟಿಕಾಂಶಗಳ ಆಗರ ಮತ್ತು ತೆಂಗಿನ ಮರದಿಂದ ಅನೇಕ ಉತ್ಪನ್ನಗಳನ್ನು ಪಡೆಯಬಹುದಾಗಿದೆ. ಆದ್ದರಿಂದಲೇ ತೆಂಗಿನ ಮರವನ್ನ ಕಲ್ಪವೃಕ್ಷವೆಂದು ಕರೆಯುವುದು. ತೆಂಗಿನ ಉದ್ಯಮಕ್ಕೆ ರೂಪುರೇಷೆ ನೀಡಲು ಮತ್ತು ತೆಂಗು ರೈತರ ಆದಾಯದ ಹರಿವನ್ನ ಸುಧಾರಿಸಲು 2021ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತೆಂಗು ರೈತ ಉತ್ಪಾದಕರ ಕಂಪನಿ ನಿಯಮಿತ ಸ್ಥಾಪನೆಯಾಯಿತು. ಕರ್ನಾಟಕದಾದ್ಯಂತ 12 ಲಕ್ಷಕ್ಕೂ ಅಧಿಕ ಫಲಭರಿತ ತೆಂಗಿನ ಮರಗಳು ಜೊತೆಗೆ
14,000ಕ್ಕೂ ಅಧಿಕ ತೆಂಗಿನ ರೈತರು ಈ ಸಂಸ್ಥೆಯಲ್ಲಿ ಸದಸ್ಯರಾಗಿದ್ದಾರೆ. ಈ ಸಂಸ್ಥೆಯ ಮೂಲಕ ಒಂದು ಹೊಸ ಯೋಜನೆಯನ್ನ ಪರಿಚಯಿಸಲಾಗುತ್ತಿದೆ, ಕಲ್ಪವೃಕ್ಷ. ಈ ಯೋಜನೆಯು ತೆಂಗು ಕೃಷಿ ಮತ್ತು ತೆಂಗಿನ ಉದ್ಯಮವನ್ನ ಉತ್ತೇಜಿಸುವ ಆಶಯವನ್ನ ಹೊಂದಿದೆ. ಇತ್ತೀಚಿನ ದಿನಗಳಲ್ಲಿ ತೆಂಗು ಮತ್ತು ಅದರ ಉತ್ಪನ್ನಗಳು ಮಾರುಕಟ್ಟೆಯ ಗಮನವನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. 2027ರ ಹೊತ್ತಿಗೆ ಈ ಮಾರುಕಟ್ಟೆಯು $7,184.3 ಮಿಲಿಯನ್ ತಲುಪಲಿದೆ ಎಂದು ಅಂದಾಜಿಸಲಾಗಿದೆ. ಇದರಲ್ಲಿ ಭಾರತವು ಶೇಕಡ 31.45% ತೆಂಗಿನ ಉತ್ಪಾದಿಸಿದರೆ ಬಳಕೆಯಲ್ಲಿ 3ನೇ ಸ್ಥಾನದಲ್ಲಿದೆ. ಆದರೆ ಈ ಉದ್ಯಮವು ಹಲವು ಸವಾಲುಗಳನ್ನು ಎದುರಿಸುತ್ತಿದೆ. ತೆಂಗು ಎಣ್ಣೆಯ ಗಾಣಗಳನ್ನು ಅತಿ ಹೆಚ್ಚಾಗಿ ಅವಲಂಬಿಸಿದೆ. ಮಾರ್ಕೆಟಿಂಗ್ ಆಗಿ ಸರಿಯಾದ ವ್ಯವಸ್ಥೆಗಳಿಲ್ಲ ಮತ್ತು ಅತಿ ಮುಖ್ಯವಾಗಿ ಕಾರ್ಮಿಕರ ಸಮಸ್ಯೆ ಅತಿಯಾಗಿ ಕಾಡುತ್ತಿದೆ. ಕಲ್ಪವೃಕ್ಷ ಯೋಜನೆಯು ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸುವ ಉದ್ದೇಶವನ್ನ ಹೊಂದಿದೆ. ನಮ್ಮ ಸಂಗ್ರಹ ಕೇಂದ್ರಗಳು ರೈತರೊಂದಿಗೆ ನೇರವಾಗಿ ಸಂಪರ್ಕವನ್ನ ಹೊಂದಿದ್ದು, ಕೇಂದ್ರೀಕೃತ ಉತ್ಪಾದನಾ ಘಟಕ ಮತ್ತು ತನ್ನದೇ ಆದ ಸರಬರಾಜು ವ್ಯವಸ್ಥೆಯನ್ನ ಹೊಂದಿರುತ್ತದೆ. ರೈತರಿಗೆ ಅತಿ ಹೆಚ್ಚಿನ ಲಾಭದೊಂದಿಗೆ ತೆಂಗಿನ ಮರದ ಯಾವುದೇ ವಸ್ತುವನ್ನು ವ್ಯರ್ಥ ಮಾಡದೆ ಸಂಪೂರ್ಣ ಉಪಯೋಗ ಮಾಡುವುದು ಈ ಯೋಜನೆಯ ಆಶಯ. ಈ ಯೋಜನೆಯ ಮುಖಾಂತರ ಅಡುಗೆ ಪರಿಕರಗಳು, ವರ್ಜಿನ್ ತೆಂಗಿನ ಎಣ್ಣೆ, ತೆಂಗಿನ ಸಕ್ಕರೆ ಮತ್ತು ಬೆಲ್ಲ, ಜೆಲ್ಲಿ, ವೈನ್ ಮತ್ತು ವಿನೆಗರ್, ಸ್ನಾಕ್ಸ್, ಕುಕೀಸ್ ಮತ್ತು ಹಾಲಿನ ಪುಡಿಗಳು, ತುರಿದ ಮತ್ತು ತುಂಡರಿಸಿದ ತೆಂಗಿನಕಾಯಿಗಳು, ದೀಪದ ಎಣ್ಣೆ ಮತ್ತು ಪಶು ಆಹಾರಗಳು, ಪೀಠೋಪಕರಣಗಳು ಹಾಗೂ ಅಲಂಕಾರಿಕ ವಸ್ತುಗಳು, ಸ್ಮರಣಿಕೆಗಳು ಮತ್ತು ಉಡುಗೊರೆಗಳು, ಹೀಗೆ ಇನ್ನೂ ಅನೇಕ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಪರಿಚಯಿಸಲಿದ್ದೇವೆ. ಕಲ್ಪವೃಕ್ಷ ಒಂದು ನವೀನ ಹಾಗೂ ಪರಿಸರ ಸ್ನೇಹಿ ಪ್ರಯೋಗ. ಈ ಯೋಜನೆಯು ನಮ್ಮ ಕರಾವಳಿಯ ಆರ್ಥಿಕತೆಗೆ ಬಲ ನೀಡುವುದಲ್ಲದೆ ನಮ್ಮ ಜೀವನ ಶೈಲಿಯನ್ನ ಉತ್ತಮವಾಗಿಸುತ್ತದೆ. ಈ ಯೋಜನೆಯನ್ನ ಯಶಸ್ವಿಗೊಳಿಸಲು ನಮ್ಮೊಂದಿಗೆ ಕೈ ಜೋಡಿಸಿ. ಕಲ್ಪವೃಕ್ಷ. ಕಳೆದ 2 ವರ್ಷಗಳ ಹಿಂದೆ ಸಂಸ್ಥೆ ಆರಂಭವಾದಾಗ ಹಲವಾರು ಮಂದಿ ಸಂಸ್ಥೆಯ ಸದಸ್ಯರಾಗಿದ್ದಾರೆ, ಷೇರು ಬಂಡವಾಳ ನೀಡಿದ್ದಾರೆ. ಅಂಥ ಬಂಟ್ವಾಳ ತಾಲೂಕಿನ ರೈತರಿಗೆ ಷೇರು ಪತ್ರ ವಿತರಣೆ ಇವತ್ತು ನಡೆಯಲಿಕ್ಕಿದೆ. ಅದರ ಸಾಂಕೇತಿಕ ವಿತರಣಾ ಕಾರ್ಯಕ್ರಮ ಇದೀಗ ವೇದಿಕೆ ನಡೆಯಲಿಕ್ಕಿದೆ. ಕೇವಲ 5 ಜನರನ್ನು ಕರೀತೇವೆ ಸಾಂಕೇತಿಕ ವಿತರಣೆ, ಮತ್ತು ಎಲ್ಲರಿಗೂ ಕೂಡ ಷೇರು ಪತ್ರ ವಿತರಣೆ ನಡೆಯಲಿಕ್ಕಿದೆ. ಈಗ ಶ್ರೀ ಚಿನ್ನಪ್ಪ ಗೌಡ ಹಡೀಲು, ದಯವಿಟ್ಟು ವೇದಿಕೆಗೆ ಬನ್ನಿ. ವಿಶ್ವನಾಥ ಎಂ ಎಸ್ ಮಂಚಿ, ರೂಪಾಯನ್ ಶೆಟ್ಟಿ, ಬಾಲಕೃಷ್ಣ ಬಿ, ಸಂಕೇತ್ ಕುಮಾರ್, ಎಲ್ಲರೂ ಕೂಡ ಷೇರು ಪತ್ರ ವಿತರಣೆ ಕಾರ್ಯಕ್ರಮ ಬಳಿಕ ನಡೆಯಲಿಕ್ಕಿದೆ. ಇದು ಸಾಂಕೇತಿಕ ಮಾತ್ರ. ಇದೀಗ ಕೃಷಿ ಮಾಹಿತಿ. ಶ್ರೀ ಜೋ ಪ್ರದೀಪ್ ಡಿಸೋಜ. ಸರ್ಕಾರವು ರೈತರನ್ನು ಇನ್ವಾಲ್ವ್ ಮಾಡುವ ಥರ, ಅಂದರೆ ರೈತರನ್ನು ಒಂದು ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಮಾಡುವ ಥರ ಯಾವ ರೀತಿ ಬೇರೆ ಕಂಪನಿಗಳು, ಈಗ ತಾವು ಕೇಳಿರ್ತೀರಿ, ಬೇರೆ ಬೇರೆ ಕಂಪನಿಗಳಿದೆ, ಟಾಟಾ ಕಂಪನಿ ಇದೆ, ರಿಲಯನ್ಸ್ ಕಂಪನಿ ಇದೆ, ಬೇರೆ ಬೇರೆ ಯಾವುದೇ ಒಂದು ಪ್ರಾಡಕ್ಟ್ಗೆ ಕಂಪನಿಗಳಿದೆ. ಸೊ ಈ ಕಂಪನಿಯನ್ನು ರೈತರು ಯಾಕೆ ಪ್ರಾರಂಭಿಸಬಾರದು, ರೈತರದ್ದು ಯಾಕೆ ಕಂಪನಿ ಮಾಡಬಾರದು, ರೈತರು ತಮ್ಮ ಒಂದು ಉತ್ಪನ್ನಗಳನ್ನು ಸಂಸ್ಕರಣೆ ಮಾಡಿ
ಈ ಕಂಪನಿಗಳು ಯಾವ ರೀತಿ ಒಂದು ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ, ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಕಂಪನಿಗಳನ್ನು ಯಾಕೆ ಮಾಡಬಾರದು ಅನ್ನೋ ಒಂದು ಉದ್ದೇಶದಿಂದ ಈ ರೈತ ಉತ್ಪಾದಕರ ಕಂಪನಿಯ ಒಂದು ಥೀಮ್ ಏನಿದೆ ಅದನ್ನು ಒಂದು ಕಂಪನಿ ಆ್ಯಕ್ಟ್ಗೆ ತಿದ್ದುಪಡಿಯನ್ನು ತಂದು ರೈತ ಉತ್ಪಾದಕರ ಕಂಪನಿ ಅಂತ ಸ್ಥಾಪನೆ ಮಾಡಿತು. ಇಲ್ಲಿ ಒಬ್ಬೊಬ್ಬ ರೈತರು ಕಂಪನಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಬೇರೆ ಖಾಸಗಿಯಾಗಿ ಒಬ್ಬೊಬ್ಬರು ಕಂಪನಿಯನ್ನು ಸ್ಥಾಪನೆ ಮಾಡ್ಬೋದು. ಆದರೆ ರೈತರು ಒಬ್ಬೊಬ್ಬರ ಹತ್ರ ಇರುವುದು 1 ಎಕರೆ 2 ಎಕರೆ 3 ಎಕರೆ ಇರುವಾಗ ಒಂದು 100 200 300 ಎಕರೆ ಸಾವಿರಾರು ಗಟ್ಟಲೆ ಅವರದೊಂದು ಕಂಪನಿಯನ್ನು ಸ್ಥಾಪನೆ ಮಾಡಿ ಅವರದ್ದೊಂದು ಬ್ರ್ಯಾಂಡಿಂಗ್ ಮಾಡಿಕೊಂಡು ಕೊಡಲಿಕ್ಕೆ ಆಗ್ತದೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಆ ಥರ ಆಗೋದಿಲ್ಲ. ಇಲ್ಲಿ 1 ಎಕರೆ 2 ಎಕರೆ ಸಣ್ಣ ರೈತರು, ಅತಿ ಸಣ್ಣ ರೈತರು ಜಾಸ್ತಿ ಇರುವಲ್ಲಿ ಒಬ್ಬೊಬ್ಬರು ತನ್ನ ಮಾರುಕಟ್ಟೆಯನ್ನು, ಒಬ್ಬೊಬ್ಬರು ತನ್ನ ಬ್ರ್ಯಾಂಡಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ಮಾರುಕಟ್ಟೆ ಮಾಡಲಿಕ್ಕೆ ಆಗೋದಿಲ್ಲ, ಅವರೊಂದು ಮಿಷಿನನ್ನು ತಗೊಳ್ಳೋಕ್ಕಾಗೋದಿಲ್ಲ. ಟ್ರ್ಯಾಕ್ಟರ್ ತಗೊಳ್ಳೋಕ್ಕಾಗ್ತದೆ ಇಲ್ಲ, ದೊಡ್ಡ ದೊಡ್ಡ ಮಿಷಿನ್ಗಳನ್ನು ತಗೊಂಡು ಅದನ್ನು ಯಾಂತ್ರೀಕರಣವಾಗಿ ಅದನ್ನು ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದೆಲ್ಲ ಏನಿದೆ ನ್ಯೂನತೆಗಳು, ಇದೆಲ್ಲ ಏನು ತೊಂದರೆಗಳಿದೆ ಅದನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಈ ಒಂದು ಕಂಪನಿಯ ಒಂದು ಉದ್ದೇಶವನ್ನು, ಕಂಪನಿ ಆ್ಯಕ್ಟನ್ನು ಅದರಲ್ಲಿ ಮಾಡಿಫಿಕೇಷನ್ ಮಾಡಿ ಎಲ್ಲ ರೈತರು ಒಟ್ಟಿಗೆ ಸೇರಿ ಯಾವ ರೀತಿ ಈ ಸೊಸೈಟಿಗಳಿದ್ದಾವೆ ಅದಕ್ಕಿಂತ ರೈತರಿಗೆ ಹೆಚ್ಚುವರಿ ಒಂದು ಫ್ರೀಡಮನ್ನು ಕೊಟ್ಬಿಟ್ಟು ಸ್ವಾತಂತ್ರ್ಯವನ್ನು ಕೊಟ್ಟು ಈ ಒಂದು ಎಲ್ಲ ರೈತರನ್ನು ಸೇರಿಬಿಟ್ಟು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದಾಗ, ಈಗ ಹೇಳಿದರು ನನ್ನ ಹತ್ರ 60 ತೆಂಗಿನ ಗಿಡ ಇರ್ಬೋದು, ಆದರೆ 14,000 ಜನ ರೈತರು ಸೇರಿದಾಗ 25 ಲಕ್ಷ ತೆಂಗಿನ ಗಿಡ ಆಗ್ತದೆ. ಸೊ ಈ ರೀತಿ ದೊಡ್ಡ ಮಟ್ಟದಲ್ಲಿ ಒಂದು ಒಗ್ಗೂಡಿಸಿ ಒಂದು ರೈತರನ್ನು ಒಗ್ಗೂಡಿಸಿ ಆ ಒಂದು ಉತ್ಪನ್ನಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಣೆ ಮಾಡಿಕೊಂಡು, ವ್ಯವಸ್ಥಿತವಾಗಿ ಸಂಸ್ಕರಣೆ ಮಾಡಿಕೊಂಡು, ವ್ಯವಸ್ಥಿತವಾಗಿ ಮಾರುಕಟ್ಟೆ ಮಾಡಬೇಕಾದ್ರೆ ಈ ಒಂದು ಕಂಪನಿಗಳು ಬಹಳ ಒಂದು ಪಾತ್ರ ವಹಿಸ್ತದೆ. ಅದೇ ಉದ್ದೇಶದಿಂದ ಈ ಕಂಪನಿಯನ್ನು, ರೈತರ ಕಂಪನಿಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರವು ಪ್ರೋತ್ಸಾಹ ಕೊಡ್ತಾ ಇದೆ. ಈ ಸರ್ಕಾರದ ಪ್ರೋತ್ಸಾಹದಿಂದ ಭಾರತದಾದ್ಯಂತ, ಕರ್ನಾಟಕದಾದ್ಯಂತ ಭಾಳಷ್ಟು ಕಂಪನಿಗಳು ಸ್ಥಾಪನೆ ಆಗಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ನಾವು ತೋಟಗಾರಿಕೆ ಇಲಾಖೆಯಿಂದ ಪಿಂಗಾರ ರೈತ ಉತ್ಪಾದಕರ ಕಂಪನಿ ಅಂತ ಪ್ರಾರಂಭ ಮಾಡಿದ್ದೇವೆ. ನಬಾರ್ಡಿನಲ್ಲಿ ಒಂದು ಕಂಪು ಅಂತ ಒಂದು ರೈತ ಉತ್ಪಾದಕರ ಕಂಪನಿ ಸ್ಥಾಪನೆ ಆಗಿದೆ. ಕೃಷಿ ಇಲಾಖೆಯಿಂದ ಇಲ್ಲಿ ಬೋಲ್ಪುರ್ ರೈತ ಉತ್ಪಾದಕರ ಕಂಪನಿ ಅಂತ ಸ್ಥಾಪನೆ ಆಗಿದೆ. ಇವೆಲ್ಲ ಮೂಡುಬಿದ್ರೆ ಹೋದರೆ ರೈತ ಉತ್ಪಾದಕರ ಕಂಪನಿ ಆಗಿದೆ. ಬೆಳ್ತಂಗಡಿಯಲ್ಲಿ 2 ರೈತ ಉತ್ಪಾದಕರ ಕಂಪನಿಗಳಿದೆ, ಸುಳ್ಯದಲ್ಲಿ ಇದೆ, ಪುತ್ತೂರಲ್ಲೂ ಇದೆ. ಹೀಗೆ ಪ್ರತಿಯೊಂದು ತಾಲೂಕುಗಳಲ್ಲಿ ಕನಿಷ್ಠ ಒಂದೊಂದು ರೈತ ಉತ್ಪಾದಕರ ಕಂಪನಿಗಳು ಸ್ಥಾಪನೆ ಆಗಿದೆ. ಆದರೆ ಈ ಎಲ್ಲ ಕಂಪನಿಗಳು ಸರ್ಕಾರದ ಒಂದು ಸಹಾಯಧನದಿಂದ ಸ್ಥಾಪನೆ ಆಗಿರುವಂಥದ್ದು. ಅಂತೇಳಿದರೆ ಯಾವುದೇ ಇಲಾಖೆ ಮೂಲಕ ಪ್ರಥಮ 3 ವರ್ಷಕ್ಕೆ ಏನಿದೆ ಅಲ್ಲಿ ರೈತರಿಗೆ ಬೇಕಾದ ಸಹಾಯಧನವನ್ನು ಕಂಪನಿ ಪ್ರಾರಂಭ ಮಾಡಲಿಕ್ಕೆ ಬೇಕಾದ ಒಂದು ಕಚೇರಿಗೆ ಇರ್ಬೋದು, ಒಂದು CEO ಇರಬಹುದು, CEOಗೆ ಸಂಬಳ ಕೊಡಬೇಕಲ್ಲ ಪ್ರಾರಂಭ ಮಾಡಿದಾಗ. ಇದನ್ನೆಲ್ಲ ಮಾಡಲಿಕ್ಕೆ ರೈತರಿಗೆ 3 ವರ್ಷ, ಕಂಪನಿಗೆ 3 ವರ್ಷ ಸಹಾಯಧನ, ಅವ್ರಿಗೆ ರೈತರ ಮನೆಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸೋಕ್ಕೆ, ಅವರದ್ದು ನೋಂದಣಿ ಮಾಡಲಿಕ್ಕೆ, ಇದಕ್ಕೆಲ್ಲ 3 ವರ್ಷಗಳ ಸರ್ಕಾರದ ಸಹಾಯಧನ ಕೊಟ್ಬಿಟ್ಟು ಮಾಡಿರುವಂಥ ಕಂಪನಿಗಳು. 3 ವರ್ಷ ಆದ ನಂತರ ಸರ್ಕಾರದ ಸಹಾಯಧನ ಇರುವುದಿಲ್ಲ, ಅವರ ಸ್ವಂತ ಬಲದಿಂದ ಅವರು ನಿಲ್ಲಬೇಕು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆ ರೈತ ಉತ್ಪಾದಕರ ಕಂಪನಿ ಏನಿದೆ, ಸೊ ಇವರು ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು. ಏನಂತೇಳಿದರೆ ಇವರು ಯಾವುದೇ ಸರ್ಕಾರದ ಸಹಾಯಧನ ಪಡೆಯದೆ ಅವರ ಒಂದು ಸ್ವಂತ ಒಂದು ಹುಮ್ಮಸ್ಸಿನಿಂದ, ಯಂಗ್ಸ್ಟರ್ಸ್ಗಳಿದ್ದಾರೆ, ಅವರ ಸ್ವಂತ ಹುಮ್ಮಸ್ಸಿನಿಂದ ಈ ಒಂದು ರೈತರ ಒಂದು ತೆಂಗಿಗೆ ಒಂದು ಏನಾದರೂ ಒಂದು ಉತ್ಪನ್ನವನ್ನು ಸಿಗಬೇಕು ಅಂದರೆ 2008-09 ಭಾಳಷ್ಟು ರೇಟ್ ಕಡಿಮೆ ಆಗಿತ್ತು. ಆಗ ಏನು ಮಾಡಿದರು, ನೀರ ಪಾಲಿಸಿಯನ್ನು ತರಬೇಕು ಅಥವಾ ರೈತರಿಗೆ ಯಾವ ಮೌಲ್ಯವರ್ಧನೆಗೆ ಪ್ರೋತ್ಸಾಹ ಕೊಡಬೇಕು ಅನ್ನುವ ಉದ್ದೇಶದಿಂದ ಕೆಲವು ಯೋಜನೆಗಳನ್ನು ಪ್ರಾರಂಭ ಮಾಡಿದರು. ಆದರೆ ಈಗ ಇವರು ಈ ತೆಂಗಿಗೆ ರೇಟ್ ಡೌನ್ ಆಗ್ತದೆ, ಯಾವಾಗಲೂ ತೆಂಗಿಗೆ ರೇಟ್ ಬೇಕು, ಅದನ್ನು ಮೌಲ್ಯವರ್ಧನೆ ಮಾಡಿದರೆ ಮಾತ್ರ. ಯಾಕಂದರೆ ನಾವು ಬರೀ ತೆಂಗಿನಕಾಯಿ ಮಾತ್ರ ಮಾರಾಟ ಮಾಡ್ತೇವೆ, ಅದರದ್ದು ಪೊರಕೆ ಮಾಡ್ಬೋದು. ಅವ್ರು ಹೇಳಿದ ಎಲ್ಲ ಉತ್ಪನ್ನಗಳನ್ನು ತೋರಿಸಿದರು. ಯಾವುದು ಕಾಂಡನೂ ಉಪಯೋಗ ಮಾಡಲಿಕ್ಕೆ ಆಗ್ತದೆ, ಎಲೆನೂ ಉಪಯೋಗ ಮಾಡಲಿಕ್ಕೆ ಆಗ್ತದೆ, ಗರಟೆ ಉಪಯೋಗ ಮಾಡೋದು, ಸಿಪ್ಪೆ, ನಾವು ಮನೆಯಲ್ಲಿ ಸಿಪ್ಪೆ ಎಲ್ಲ ಬಿಸಾಕ್ತೇವೆ, ಗರಟೆ ಬಿಸಾಕ್ತೇವೆ.
ಬರೀ ಅದರದ್ದು ಏನಿದೆ ಮೀಟ್ ಇದೆ ಮತ್ತು ಅದನ್ನು ಎಣ್ಣೆ ಅದು ಮಾತ್ರ ಉಪಯೋಗ ಮಾಡ್ತೇವೆ. ಆದರೆ ಪ್ರತಿಯೊಂದು ಐಟಮನ್ನು ಉಪಯೋಗ ಮಾಡಿದರೆ ಮಾತ್ರ ಅದು ಆದಾಯವನ್ನು ರೈತರಿಗೆ ಜಾಸ್ತಿ ಕೊಡಲಿಕ್ಕೆ ಆಗ್ತದೆ. ಈ ಒಂದು ಉದ್ದೇಶದಿಂದ ಅವರ ಯಂಗ್ಸ್ಟರ್ಸ್ಗಳು ಸೇರಿಕೊಂಡು ಮನೆ ಮನೆಗೆ ಹೋಗ್ಬಿಟ್ಟು 14,000 ರೈತರನ್ನು ಒಗ್ಗೂಡಿಸಿ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಕಟ್ಟಿ 3 ವರ್ಷ ಆಗಿದೆ. ಈಗ ಪ್ರಸ್ತುತ ಅವರೇ ತಮಗೆ ಎಲ್ಲ ಪರಿಚಯ ಕೊಟ್ಟಿದ್ದಾರೆ. ಅವರು 5 ಯೋಜನೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಈ 5 ಯೋಜನೆಗಳಿಗೆ ಪುತ್ತೂರಿನಲ್ಲಿ ಶಿಲಾನ್ಯಾಸ ಮಾಡಿದ್ರು ಅವರು. ಅಲ್ಲಿಂದ ಮಾಡಿದ ನಂತರ ಅವರು ಪ್ರತಿ ತಾಲೂಕುಗಳಲ್ಲಿ ಈ ಥರ ಒಂದು ತರಬೇತಿಗಳನ್ನು ಮಾಡುವಂಥದ್ದು ಇರ್ಬೋದು, ರೈತರಿಗೆ ಕೊಯ್ಲಿಕ್ಕೆ ಬೇಕಾದ ತೆಂಗಿನ ಮರ ಕೊಯ್ಲಿಕ್ಕೆ ಬೇಕಾದ ಸಿಬ್ಬಂದಿಗಳನ್ನು ಒದಗಿಸುವಂಥದ್ದಿರ್ಬೋದು, ಮಾಹಿತಿಯನ್ನು ಕೊಡುವಂಥದ್ದು ಇರ್ಬೋದು. ಕೆಲವು ಉತ್ಪನ್ನಗಳನ್ನು ಅವರು, ಯಾಕಂದರೆ ಈಗ ಬೇವಿನ ಹಿಂಡಿ ಇರ್ಬೋದು, ಹರಳೆಂಡಿ ಇರ್ಬೋದು, ಯಾಕಂದರೆ ಮಾರುಕಟ್ಟೆಯಲ್ಲಿ ಉತ್ತಮ ರೀತಿಯ ಒಂದು ಬೇವಿನ ಹಿಂಡಿ ಅಥವಾ ಹರಳೆಂಡಿಗಳು ಈ ಥರ ಯಾವುದು ಸಾವಯವ ಗೊಬ್ಬರಗಳಿದೆ ಅದು ಸಿಗದೇ ಇರುವ ನಿಟ್ಟಿನಲ್ಲಿ ಅವರು ಅದನ್ನು ತರಿಸಿ ರೈತರಿಗೆ ವಿತರಣೆ ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ಅವರು EPN ಅಂತ ಒಂದು ಮಾಡಿದ್ದಾರೆ. ಈಗ ಬೇರುಳ, ಅಡಿಕೆಗೆ ಬೇರುಳ ಭಾಳ ತೊಂದರೆ ಕೊಡ್ತಾ ಇದೆ. ಈ ಬೇರುಳ ತೊಂದರೆ ಕೊಡುವಂಥ ಸಂದರ್ಭದಲ್ಲಿ ಇವರು EPN ಏನಿದೆ ಅದನ್ನು ರಿಲೀಸ್ ಮಾಡಿಕೊಂಡು CPCR ಜೊತೆ ಒಗ್ಗೂಡಿಸಿ ಅದನ್ನು ಅವರು ಮಾರಾಟ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಬೇರೆ ಬೇರೆ ಉತ್ಪನ್ನಗಳನ್ನು ನೆಕ್ಸ್ಟ್ ಅವರು ಈಗ ನೀರ ಉತ್ಪಾದನೆ ಮಾಡೋಕ್ಕೆ CPCRಯಿಂದ ಟೆಕ್ನಾಲಜಿಯನ್ನು ತಗೊಂಡ್ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡಿದಾಗ ಇದು ಅವ್ರಿಗೆ ಕಂಪನಿಗಿಂತ ರೈತರಿಗೆ, ಅವ್ರ ಮೆಂಬರ್ಸ್ಗಳೇನಿದ್ದಾರೆ ರೈತರಿಗೆ ಇದು ಭಾಳ ಹೆಲ್ಪ್ ಆಗ್ತದೆ. ರೈತರಿಗೆ ಉತ್ಪನ್ನ ಮಾರಾಟ ಮಾಡಲಿಕ್ಕಿರ್ಬೋದು, ಅವರು ಕಂಪನಿಯವರು ಲಾಭ ಮಾಡಿದರೂ ಅದರ ಲಾಭಾಂಶವನ್ನು ರೈತರಿಗೆ ಕೊಡಲಿಕ್ಕೆ ಸುಲಭ ಆಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಅವರು ಬೆಳ್ತಂಗಡಿಯಲ್ಲಿ, ಪುತ್ತೂರು, ಕಬಕದಲ್ಲೆಲ್ಲ ಮಾಡಿದ್ದಾರೆ, ಕಡಬದಲ್ಲೆಲ್ಲ ಕಾರ್ಯಕ್ರಮಗಳು ಮಾಡಿದ್ದಾರೆ. ಇವತ್ತಿಲ್ಲಿ ಬಂಟ್ವಾಳದಲ್ಲಿ ಅವರು ಏರ್ಪಾಡು ಮಾಡಿದ್ದಾರೆ. ಇದು ಒಳ್ಳೆಯ ಒಂದು ಉತ್ತಮವಾದ ಕೆಲಸ. ಈಗ ತೆಂಗಿಗೆ ಬಂದರೆ ನಾನು ತೆಂಗಿನ ಬಗ್ಗೆ ಎಲ್ಲರಿಗೆ ಮಾಹಿತಿ ಇದೆ ಅನ್ನಿಸ್ತಿದೆ. ಸಂಕ್ಷಿಪ್ತವಾಗಿ ಕೊಡಲಿಕ್ಕೆ ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ ಅವರು. ಇವತ್ತು CPCR ಅವರು ಬರಬೇಕಿತ್ತು, ಅಕಸ್ಮಿತವಾಗಿ ಒಂದು ಅವಘಡ ಆಗಿದ್ದರಿಂದ ಅವರಿಗೆ ಬರಲಿಕ್ಕೆ ಆಗಿಲ್ಲ ಅಂತ ತಿಳಿಸಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ತೆಂಗಿನ ಬಗ್ಗೆ ಸಂಕ್ಷಿಪ್ತವಾದ ನಾನು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಭಾಳಷ್ಟು ಜನ ಮಾತಾಡಲಿಕ್ಕಿದ್ದಾರೆ. ಮತ್ತು ನಿಮ್ಮದು ಯಾವುದೋ ಪ್ರಶ್ನೆಗಳಿದ್ದರೆ ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ತೆಂಗು ಬೆಳೆ ತಮಗೆ ಗೊತ್ತಿರೋ ಪ್ರಕಾರ ದಕ್ಷಿಣ ಕನ್ನಡದಲ್ಲಿ 2ನೇ ಮುಖ್ಯ ಬೆಳೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆಯುವ 2ನೇ ಮುಖ್ಯ ಬೆಳೆ ಅಂತ ಹೇಳಿದರೆ ತೆಂಗು. ಪ್ರಥಮವಾಗಿ ಅಡಿಕೆ ಬರುತ್ತೆ. 1,05,000 ಹೆಕ್ಟೇರ್ನಷ್ಟು ಅಡಿಕೆಯನ್ನು ನಾವು ಬೆಳೀತಾ ಇದ್ದೇವೆ. ಈ ಅಡಿಕೆ ಬೆಳೆಯಲ್ಲಿ ಒತ್ತು ಕೊಟ್ಟ ನಂತರ ನಮ್ಮದು ಭತ್ತ ಏನಿದೆ 50,000 ಹೆಕ್ಟೇರ್ ಇದ್ದದ್ದು ಈಗ 6,000 9,000 ಹೆಕ್ಟೇರ್ಗೆ ಬಂದಿದೆ. ಅಂದರೆ ಅಡಿಕೆ ರಿಪ್ಲೇಸ್ ಮಾಡಿದೆ ಅದನ್ನ. ತೆಂಗು ಏನಿದೆ ಅದು ಸಾಧಾರಣ 35,000 ಹೆಕ್ಟೇರ್ನಲ್ಲಿ ದಕ್ಷಿಣ ಕನ್ನಡ 35,000 ಹೆಕ್ಟೇರ್ನಷ್ಟು ಬೆಳೀತಿದ್ದಾರೆ. ರಬ್ಬರ್ ಏನಿದೆ, ಗೇರ್ ಏನಿದೆ ಅದೆಲ್ಲ ಈಗ ನಮ್ಮ ಅಡಿಕೆಯಿಂದ ರಿಪ್ಲೇಸ್ ಆಗ್ತಾ ಇದೆ. ಒಳ್ಳೆಯ ವಿಷಯ ಏನಂತ ಹೇಳಿದ್ರೆ ಇಲ್ಲಿ ನಾವು ರಬ್ಬರ್ ಕಡಿದ್ಬಿಟ್ಟು ಅಡಿಕೆ ನೆಡ್ತಾ ಇದ್ದಾರೆ, ಗೇರು ಕಡಿದ್ಬಿಟ್ಟು ಅಡಿಕೆ ನೆಡ್ತಾ ಇದ್ದಾರೆ. ಆದರೆ ತೆಂಗು ಕಡಿದ್ಬಿಟ್ಟು ಯಾರು ಅಡಿಕೆ ನೆಡ್ತಾ ಇಲ್ಲ. ಅದು ಒಂದು ಒಳ್ಳೆಯ ವಿಷಯ. ಯಾಕಂದರೆ ಅದು ಕಲ್ಪವೃಕ್ಷ. ನಾವು ಅದಕ್ಕೆ ಗೌರವವನ್ನು ಕೊಡ್ತಾ ಇದ್ದೇವೆ. ಒಂದು ತೆಂಗಿನ ಮರ ಕಡೀರಿ ಅಂತ ಹೇಳಿದರೆ ಅವು ಕಡ್ಪೂಜಿ ಸರ್, ಅವು ಕಡ್ಪೇರೆ ಆಪೂಜಿ, ಅವು ಫಸಲು ಕೊರ್ಜಂಡಲ್ಲಿ ತೊಂದರೆ ಇದ್ದ ಅವು ಕಡ್ಪೂಜ ನಮ್ಮ. ಅಂದರೆ ಅಷ್ಟೊಂದು ದೇವತಾ ಮನೋಭಾವ ನಮ್ಮ ತೆಂಗಿನಲ್ಲಿ ಇರ್ತದೆ. ಅದಕ್ಕೆ ಗೊಬ್ಬರವನ್ನು ಕೊಟ್ಬಿಟ್ಟು ಅದು ಫಸಲು ಬಡುವ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ. ಸೊ ಆದರೆ ಈ ತೆಂಗಿನಲ್ಲಿ ಈ ಉತ್ತಮವಾದ ಫಸಲು ಪಡಿಬೇಕಾದ್ರೆ ನಾವು ಪ್ರಥಮವಾಗಿ ಏನು ಮಾಡಬೇಕು ಅಂತೇಳಿದರೆ, ಒಂದು ಗಿಡದ ಆಯ್ಕೆಯನ್ನು ಕರೆಕ್ಟಾಗಿ ಮಾಡಬೇಕು. ಗಿಡದ ಆಯ್ಕೆ, ನೀವು ಒಂದು ತೋಟವನ್ನು ಮಾಡಬೇಕಾದ್ರೆ ಯಾರೋ ನನಗೆ ಗಿಡ ಕೊಟ್ಟರು, ಯಾರೋ ಸಸಿ ಕೊಟ್ಟರು, ಒಂದು ಸಸಿ ನನ್ನ ತೋಟದಲ್ಲಿ ಹುಟ್ಟಿದೆ ತನ್ನಷ್ಟಕ್ಕೆ ಕಾಯಿ ಬಿದ್ದು ಅಂತ ಹೇಳ್ಬಿಟ್ಟು ನಡುವುದು ಅಲ್ಲ. ನಾವು ಯೋಚನೆ ಮಾಡಬೇಕು, ಒಂದು ಗಿಡ ನೆಟ್ಟ ನಂತರ ಅದು ಫಸಲು ಬರಲಿಕ್ಕೆ 5 ವರ್ಷ ಕಾಯಬೇಕು. ಎರಡನೇದು ಏನಂತ ಹೇಳಿದ್ರೆ, ಗಿಡ ನೆಟ್ಟ ನಂತರ 60 ವರ್ಷ 70 ವರ್ಷ ಅದು ಆರ್ಥಿಕವಾಗಿ ಫಸಲು ಬಿಡುವಂಥ ಅವಧಿ. ನಾವು ಎಷ್ಟು ವರ್ಷ ಬದುಕ್ತೇವೋ ಅದಕ್ಕಿಂತ ಜಾಸ್ತಿ ವರ್ಷ ತೆಂಗಿನ ಗಿಡ ಬದುಕ್ತದೆ. ಸೊ 60 ವರ್ಷ ಬದುಕುವ ಗಿಡವನ್ನು ನಾವು ನಡುವಾಗ ನಿರ್ಲಕ್ಷ್ಯವನ್ನು ವಹಿಸಿದರೆ ಯಾರಿಗೆ ತೊಂದರೆ ಆಗ್ತದೆ? ಆ ಜಾಗದಲ್ಲಿ ಮತ್ತೇನು ನೆಡಲಿಕ್ಕೆ ಆಗೋದಿಲ್ಲ. 5 ವರ್ಷ ಆದ ನಂತರ ಅದನ್ನು ಕಡಿಯಲಿಕ್ಕೂ ಮನಸ್ಸು ಬರೋದಿಲ್ಲ.
60 ವರ್ಷದವರೆಗೆ ಅದನ್ನು ಬಿಡಲಿಕ್ಕೂ ಮನಸ್ಸು ಬರೋದಿಲ್ಲ. ಸೊ ಆದ್ದರಿಂದ ತೆಂಗಿನ ಗಿಡವನ್ನು ನೆಡುವಾಗ ನಾವು ಒಳ್ಳೆಯ ತಳಿಯ ಗಿಡಗಳನ್ನು ನೆಡಬೇಕು. ಇಲ್ಲಿ ತಳಿಯನ್ನು ಆಯ್ಕೆ ಮಾಡುವಾಗ ನಾವು ಅದನ್ನು ಎಳ್ನೀರಿಗೋಸ್ಕರ ಬೆಳಿಬೇಕಾ ಅಥವಾ ಎಣ್ಣೆ ಕಾಯಿಗೋಸ್ಕರ ಬೆಳಿಬೇಕಾ ಅಂತ ಯೋಚನೆ ಮಾಡಿ ನೆಡಬೇಕಾಗ್ತದೆ. ಎಳ್ನೀರಿಗೋಸ್ಕರ ಬೆಳೆಯುವುದಾದರೆ ಅದಕ್ಕೆ ಎಳ್ನೀರಿಗೋಸ್ಕರನೇ ಇರುವಂಥ ತಳಿಗಳಿದ್ದಾವೆ. COD ಇರ್ಬೋದು, ಚೌಗಾಟ್ ಆರೆಂಜ್ ಡ್ವಾರ್ಫ್ ಅಂತ ಇರ್ಬೋದು, ಅಥವಾ ಚೌಗಾಟ್ ಆರೆಂಜ್ ಗ್ರೀನ್ ಅಂತ ಇರ್ಬೋದು, ಅಥವಾ ಹೈಬ್ರಿಡ್ ತಳಿಗಳಿದ್ದಾವೆ. ಹೈಬ್ರಿಡ್ ತಳಿಗಳು ಭಾಳಷ್ಟು ಇದ್ದಾವೆ. CPCR ಅವರವರು ಕಲ್ಪ ಎನ್ನುವ ಒಂದು ಹೆಸರಿನಲ್ಲಿ ಕಲ್ಪ ಜ್ಯೋತಿ, ಕಲ್ಪ ಸುರಕ್ಷಾ, ಈ ರೀತಿ ಬೇರೆ ಬೇರೆ ಕಲ್ಪ ಸೂರ್ಯ, ಬೇರೆ ಬೇರೆ ತಳಿಯ ವೆರೈಟಿಗಳನ್ನು, ಹೈಬ್ರಿಡ್ ವೆರೈಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಈ ತೆಂಗಿನ ನೀರಿಗೋಸ್ಕರ ನೀವು, ಯಾಕಂದರೆ ಈಗ ತೆಂಗಿನಕಾಯಿಗಿಂತ ಬೊಂಡ ಮಾರಾಟ ಮಾಡೋದೇ ಭಾಳ ಲಾಭದಾಯಕ. ಸುಮಾರು ಜನ ಬೊಂಡ ಮಾರಾಟ ಮಾಡ್ತಿದ್ದಾರೆ. ಅಂಥೇಳ್ಬಿಟ್ಟು ನೀರಿಗೋಸ್ಕರ ಬೆಳೆಯುವವರಾದರೆ ಬರೀ ಎಳ್ನೀರನ್ನು ಮಾರಾಟ ಮಾಡೋದಾದರೆ ಎಳ್ನೀರಿಗೋಸ್ಕರ ಬೆಳೆಯುವ ತಳಿಗಳನ್ನು ನೀವು ಹೋಗಿ CPCR ಅಲ್ಲಿ ನೋಡಬೇಕು. ಒಂದೇ ಕಿದು ಕ್ಷೇತ್ರಕ್ಕೆ ಹೋಗಬೇಕು ಅಥವಾ ಕಾಸರಗೋಡು ಕ್ಷೇತ್ರಕ್ಕೆ ಹೋಗ್ಬಿಟ್ಟು ನೀವು ಅಲ್ಲಿ ಯಾವ ರೀತಿ ತಳಿಗಳು ಮಾಡಿದ್ದಾರೆ, ಯಾವ ರೀತಿ ಅವರು ವಿವರ ಕೊಡ್ತಾರೆ ಎಲ್ಲ ತಳಿಗಳಿದ್ದು, ಅದನ್ನು ನೀವು ವಿವರ ತಿಳ್ಕೊಂಡು ಅದನ್ನು ನೀವು ನೆಡಬೇಕು. ನೀವು 25 ಗಿಡದ ಮೇಲೆ ಆಗ್ತಿರಾದ್ರೆ ಕಡ್ಡಾಯವಾಗಿ ಹೋಗ್ಬೇಕಲ್ಲಿ. ಕಡ್ಡಾಯವಾಗಿ ಹೋಗಿ ಒಂದು ದಿನ ಹೋಗ್ಬಿಟ್ಟು ನಿಮಗೆ ಅಲ್ಲಿ ಯಾವ ರೀತಿ ಕೃಷಿ ಮಾಡ್ತಿದ್ದಾರೆ ಅಂತಲೂ ಮಾಹಿತಿ ಸಿಗ್ತದೆ. ಹೋಗ್ಬಿಟ್ಟು ಮಾಡಬೇಕು. COD ಚೌಗಾಟ್ ಆರೆಂಜ್ ಡ್ವಾರ್ಫ್ ಮಾಡೋದಾದರೆ ಅದಕ್ಕೂ ಶುದ್ಧ ತಳಿಗಳಿದೆ. ಅದ್ರ ಕ್ರಾಸ್ ಆದ ತಳಿಗಳನ್ನು ನೆಡೋದಕ್ಕಿಂತ ಶುದ್ಧ ತಳಿಗಳನ್ನು ನೆಡೋದು ಒಳ್ಳೆಯದು ಎಳ್ನೀರಿಗೋಸ್ಕರ. ಆದರೆ ಅದೇ ನೀವು ನಮ್ಮ ಕಾಯಿಗೋಸ್ಕರ ಬೆಳೆಯೋದಾದರೆ ಹೈಬ್ರಿಡ್ ತಳಿಗಳನ್ನು ನೆಡ್ಬೋದು. T*D ಇದೆ, D*T ಇದೆ. ಅಥವಾ ನಮ್ಮದು ನಾನು ಗಮನಿಸಿದ ಪ್ರಕಾರ ನಮ್ಮ ಸ್ಥಳೀಯ ತಳಿಗಳೇ ಭಾಳ ಉತ್ತಮವಾಗಿ ಒಂದು ಫಸಲು ಕೊಡ್ತಾ ಇದ್ದಾವೆ. ಸ್ಥಳೀಯ ತಳಿಗಳೇನಿದ್ದಾವೆ ಅವು ಎಳ್ನೀರಿಗೂ ಕೊಡಬೇಕಾಗ್ತದೆ, ನಮ್ಮ ಬೆಳೀಲಿಕ್ಕೂ ಆಗ್ತದೆ, ಮತ್ತು ಇದಕ್ಕೆ ಕೀಟ ಮತ್ತು ರೋಗಗಳು ಭಾಳಷ್ಟು ಕಡಿಮೆ. ಕುರುವಾಯಿ ಇರ್ಬೋದು, ಕೆಂಪು ಮುತ್ತು ಇಳ ಇರ್ಬೋದು, ಅಥವಾ ರೈನೋಸರಸ್ ಬೀಟಲ್ ಅಂತ ಹೇಳ್ತೇವೆ, ಕುರುವಾಯಿ, ಕಪ್ಪು ಕುರುವಾಯಿ ಇದೆಯಲ್ಲ, ಅದು ಬಹಳಷ್ಟು ಡ್ಯಾಮೇಜ್ ಮಾಡೋದು ಇದಕ್ಕೆ ಕಡಿಮೆ. ಆದರೆ ನಮ್ಮದು ಎಳ್ನೀರಿನ ತಳಿಗಳೇನಿದಾವೆ ಹೈಬ್ರಿಡ್ಸ್ ಅಥವಾ ನಮ್ಮ ಈ COD ತಳಿ ಏನಿದೆ, ಸೊ ಅದಕ್ಕೆ ಕುರುವಾಯಿ ಕಾಟ ಭಾಳಷ್ಟು ಜಾಸ್ತಿ. ಅದನ್ನು ನೀವು ಮೇಲೆ 2-3 ವರ್ಷ ಮೇಲಕ್ಕೆ ತರಬೇಕಾದ್ರೆ ಇನ್ನೂ ಬೊಡ್ಚಿತ್ತಿನ ವಾರ ಅಂತ ಅನಿಸ್ಬೋದು. ಸೊ ಆ ರೀತಿ ಒಂದು ಬಾಧೆ ಕೊಡ್ತಾ ಇದೆ. ಯಾಕಂದರೆ ಇಲ್ಲಿ ಸುಮಾರು ಜನ ತೋಟ ಮಾಡಿದ್ದಾರೆ. ನಾವು ಅದಕ್ಕೆ ರೆಗ್ಯುಲರಾಗಿ ವಿಸಿಟ್ ಮಾಡಿಕೊಂಡು ಅದಕ್ಕೆ ನಿರ್ವಹಣಾ ಕ್ರಮಗಳನ್ನು ಹೇಳಬೇಕಾಗ್ತದೆ. ಸೊ ಆ ರೀತಿ ಪ್ರಾಬ್ಲಮ್ಸ್ ಇದೆ. ಸೊ ಆದ್ದರಿಂದ ನೀವು ಸ್ಥಳೀಯ ತಳಿ ಹಾಕೋದಾದರೆ ನಮ್ಮ ಸ್ಥಳೀಯ ತಳಿ ಏನಿದೆ ಅದನ್ನೇ ನೀವು ಹಾಕ್ಬೋದು. ಇಲ್ಲಿ ಗಿಡಗಳನ್ನು ಆಯ್ಕೆ ಮಾಡಬೇಕಾದ್ರೆ ನೀವು ಸ್ಥಳೀಯ ತಳಿಯನ್ನು ಆಯ್ಕೆ ಮಾಡಬೇಕಾದ್ರೆ ಅದರ ತಾಯಿ ಮರಗಳನ್ನು ನೋಡಬೇಕಾಗ್ತದೆ. ತಾಯಿ ಮರ ಯಾವ ರೀತಿ ಇದೆ, ತಾಯಿ ಮರ ಚೆನ್ನಾಗಿದೆಯಾ, ಅಥವಾ ಯಾರು ನನ್ನ ಫ್ರೆಂಡ್ಸ್ ಕೊಟ್ಬಿಟ್ರು ಅಂತ ಹೇಳ್ಬಿಟ್ಟು ತಗೊಂಡೋಗಿ ಹಾಕೋದಲ್ಲ. ನಮ್ಮಷ್ಟು ಭಾಳ ಜನ ಏನಿರ್ತಾರೆ, ಇಲ್ಲಿ ಒಂದು 50 ರೂಪಾಯಿಗೆ 60 ರೂಪಾಯಿಗೆ ಒಂದು ಗಿಡ ಸಿಗ್ತದೆ ಅಂತ ಹೇಳಿದರೆ ಅವು ಎಡ್ಡೆ ಇಜ್ಜ ಅಂದ ಮಾರಾಯ, ಇಂದು 50 ರೂಪಾಯಿ ಬಂದ ಮೋಸ್ಟ್ಲಿ ಅವು ಎಡ್ಡೆ ಇಜ್ಜೆ ಅಂದು. ಅದೇ ಯಾರೋ ಒಬ್ಬರು ಆಂಧ್ರ ಪ್ರದೇಶದವನು ಬಂದು ಒಂದು ಫೋಟೋ ತೋರಿಸ್ತಾನೆ, ಫೋಟೋ ತೋರಿಸ್ಬಿಟ್ಟು 200 ರೂಪಾಯಿ ಅಂತ ಹೇಳ್ತಾನೆ, 250 ರೂಪಾಯಿ ಅಂತ ಹೇಳ್ತಾನೆ, 900 ರೂಪಾಯಿ ಅಂತ ಹೇಳ್ತಾನೆ. ಆದರೂ ಅದನ್ನು ಕೊಟ್ಟು ತಗೊಳ್ತಾರೆ. ಅದರ ತಾಯಿ ಗೊತ್ತಿಲ್ಲ, ಅವನು ಫೋಟೋ ಮಾತ್ರ ತೋರಿಸಿರ್ತಾನೆ. ಸೊ ಅಂಥ ಗಿಡಗಳನ್ನು ನಾಟಿ ಮಾಡ್ತೇವೆ ನಾವು. ಅಂಥವ್ರು 5 ವರ್ಷ ಆದಮೇಲೆ ನಮ್ಮ ಹತ್ರ ಬರ್ತಾರೆ. ನಮ್ಮ ಹತ್ರ ಬಂದುಬಿಟ್ಟು 5 ವರ್ಷ ಆಂಡು ಸರ್ ಇಂದಕ್ಕೆ ದಾದ ಮಲ್ಪುಣಿ ಫಸಲೇ ಬರ್ಪು ಜತ್ತ ದಾದ ಮಲ್ಪುಣಿ ಸರ್ ಆರು ಆಂಧ್ರ ತಕ್ಕಲು ಬತ್ತಿತ್ತರು ಅವನು ಫೋಟೋ ತೋರಿಸ್ಬೇಕು ರೈಟ್ ಇಂಚ ಎಲ್ಲೇ ಉಪ್ಪುನಾಗ ಇಂಚ ಜತ್ತಿತ್ತನು ಸರ್ ಅಂಚಾದೆ ಅನ್ ಜತ್ತಂಡೆ ಇತ್ತದ ಹೆಂಗೆ ಸಮಸ್ಯೆ ಆತಂಡೆ ಸರ್ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಈ ಸಮಸ್ಯೆಗೆ ನಾವು ತೆಂಗಿನ ಗಿಡ ಅಥವಾ ಅಡಿಕೆ ಗಿಡನೂ ಅಷ್ಟೇ, ಯಾವುದು ಬಹುವಾರ್ಷಿಕ ಬೆಳೆಗಳಿದ್ದಾವೆ, ಬಹುವಾರ್ಷಿಕ ಬೆಳೆಗಳನ್ನು ನಾಟಿ ಮಾಡುವ ಸಂದರ್ಭದಲ್ಲಿ ಗಿಡಗಳ ಮೂಲ ಬಹಳ ಮುಖ್ಯ. ನಾವು ಯಾವ ರೀತಿ ಹೆಣ್ಣು ಕೊಡುವಾಗ ಹೆಣ್ಣು ತರುವಾಗ ಗಿಡ ಮೂಲ ನೋಡ್ತೇವಲ್ಲ ಎಂಕಲ್ ನನ್ನ ಜೋಕ್ಲೆಗೆ ಸ್ವಲ್ಪ ಮದ್ಮೆ ಮಲ್ಪಡಂಡ ಎಂಕಲ್ ತೂಪಾತ ಅಕ್ಕಲ ಪೇರೆಂಟ್ಸ್ ಎಂಚಲ್ಲೇರಿ ಅತ್ತೆ ಅಂಚನೆ ಮುಲ್ಪಲ್ಲ ತೂಡಾಪುಂಡು. ಆದ್ದರಿಂದ ಈಗ ಯಾವುದೇ ನಮ್ಮದೀಗ ತುಂಬೆಯಲ್ಲಿ ಗಿಡ ಇರ್ತದೆ, ನಾವು ಮಾಡ್ತೇವೆ, ನಾವು ಅದಕ್ಕೆ ಸರ್ಟಿಫಿಕೇಷನ್ ಅಂತ ಮಾಡ್ತೇವೆ, ತೋಟ ನೋಡ್ತೇವೆ, 4-5 ತೋಟಗಳನ್ನು ನೋಡ್ತೇವೆ, ಅಲ್ಲಿ ಮಾರ್ಕ್ ಮಾಡ್ತೇವೆ. ನಾವೀಗ
ಒಂದು ನಮ್ಮ ಹಿತ್ತಲಲ್ಲಿ ಈಗ ನಮ್ಮದು ಬಚ್ಚಲದ್ದು ನೀರು ಹೋಗ್ತದೆ, ಅಲ್ಲಿ ಒಂದು ಮರ ಇದೆ, ಅದರಲ್ಲಿ ಸಿಕ್ಕಾಪಟ್ಟೆ ಕಾಯಿ ಬಿಡ್ತದೆ ಅಂತ ಹೇಳ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡೋದಲ್ಲ. ಯಾಕಂದರೆ ಅದಕ್ಕೆ ಒಳ್ಳೆ ನೀರು ಸಿಗ್ತದೆ, ಒಳ್ಳೆ ಗೊಬ್ಬರ ಸಿಗ್ತದೆ, ಆದ್ದರಿಂದ ಅದು ಒಳ್ಳೆ ಫಸಲು ಕೊಡ್ತದೆ. ಆದರೆ ಸೆಲೆಕ್ಟ್ ಮಾಡುವಾಗ, ತಾಯಿ ಮರ ಸೆಲೆಕ್ಟ್ ಮಾಡುವಾಗ ತೋಟದಲ್ಲಿರುವಂಥದ್ದು ಮಾಡೋದಲ್ಲ. ಯಾವುದಕ್ಕೆ ನೀರು ಕಡಿಮೆ ಬೀಳ್ತದೆ, ಯಾವುದಕ್ಕೆ ಗೊಬ್ಬರ ಎವರೇಜ್ ಆಗಿ ಕೊಡ್ತೇವೆ, ಬರಡು ನೀರು ಕಡಿಮೆ ಇದ್ದು ಒಳ್ಳೆ ಫಸಲು ಯಾವುದು ಕೊಡ್ತದೆ, ಮತ್ತು ಅದರ ಗರಿಗಳು ಜೋತು ಬೀಳಬಾರ್ದು, ನೆಟ್ಟಗೇನು ಹೋಗಬಾರ್ದು, ಗರಿಗಳು ಜೋತು ಬೀಳಬಾರ್ದು. ಅದರ ಗೊನೆ ಏನಿದೆ ಆ ಗರಿ ಮೇಲೆ ಕೂತ್ಕೋಬೇಕು, ಗೊನೆ ಏನಿದೆ ಗರಿ ಮೇಲೆ ಕೂತ್ಕೋಬೇಕು, ಗರಿ ಮೇಲೆ ಕೂರ್ದು ಕೆಳಗಡೆ ಬಾಗಬಾರ್ದು. ಕಾಯಿಗಳು ತ್ರಿಕೋಣಾಕಾರದಲ್ಲಿ ಇರಬೇಕು, ರೌಂಡಾಗಿರ್ಬಾರ್ದು, ದೊಡ್ಡದಾಗಿರ್ಬಾರ್ದು, ಸಣ್ಣದಾಗಿಯೂ ಇರಬಾರ್ದು, ತ್ರಿಕೋಣಾಕಾರದಲ್ಲಿ ಇರಬೇಕು. ಸೊ ಆಗ ಏನಾಗ್ತದೆ, ಈ ಒಂದು ತೆಂಗಿನ ಮರ ಉತ್ತಮ ತೆಂಗಿನ ಮರ ಅಂತ ಹೇಳ್ಬಿಟ್ಟು ಪರಿಗಣಿಸ್ಬೋದು. ಆ ಪರಿಗಣಿಸಿ ಅಂಥ ತೆಂಗಿನ ಮರದಿಂದ ನಾವು ತೆಂಗಿನಕಾಯಿಗಳನ್ನು ಆಯ್ಕೆ ಮಾಡಿ, ನೀವೇ ಮಾಡ್ಬೋದು ಮನೆಯಲ್ಲಿ, ನೀವೇ ತೆಂಗಿನಕಾಯಿಗಳನ್ನು ಆಯ್ಕೆ ಮಾಡಿ ಆ ತೆಂಗಿನಕಾಯಿಗಳನ್ನು ನಾಟಿ ಮಾಡಿ ನೀವು ಅದನ್ನು ಬಳಕೆ ಮಾಡ್ಬೋದು ನಮ್ಮ ಸ್ಥಳೀಯದು. ಆದರೆ ಹೈಬ್ರಿಡ್ಸ್ ಅಂತ ಹೇಳ್ಬಿಟ್ಟು ಹೈಬ್ರಿಡ್ಸ್ ಯಾರು ನೆಟ್ಟಿದ್ದಾರೆ ಆ ಹೈಬ್ರಿಡ್ಸಿದ್ದು ತೆಂಗಿನ ಗಿಡಗಳನ್ನು ತಂದು ನಾಟಿ ಮಾಡಬೇಡಿ. ಯಾರು ಹೈಬ್ರಿಡ್ಸ್ CPCR ಅಥವಾ ಯಾವುದೇ ಒಂದು ಮೂಲದಿಂದ ಹೈಬ್ರಿಡ್ ತಳಿಗಳನ್ನು ತಂದು ನೆಟ್ಟಿದ್ದಾರೆ, ಆ ಹೈಬ್ರಿಡ್ ತಳಿಯಲ್ಲಿ ಉತ್ತಮ ಫಸಲು ಬರ್ತದೆ ಅಂತೇಳಿ ಆ ಗಿಡದಿಂದ ನೀವು ತೆಂಗಿನಕಾಯಿಗಳನ್ನು ತಂದು ನೆಟ್ಟರೆ ಅದರ ಪ್ರಕಾರ ಬರುವುದಿಲ್ಲ ಹೈಬ್ರಿಡ್ಸ್ ತಳಿಗಳಿಂದ. ಯಾಕಂದರೆ ನೀವು ಹೈಬ್ರಿಡ್ ಮಾಡಿದ್ದ ತಳಿಗಳಿಂದ ವರ್ಜಿನ್ ಫಸ್ಟ್ F1 ಅಂತ ಹೇಳ್ತಾರೆ, ಅಲ್ಲಿಂದಲೇ ತೆಂಗಿನ ಬೀಜಗಳನ್ನು ತರಬೇಕಾಗ್ತದೆ. COD ತಳಿ ತೊಂದರೆ ಇಲ್ಲ, ಅಲ್ಲಿಂದ ನೀವು ಬೀಜ ತಗೊಂಡು ಮಾಡ್ಬೋದು. ಸೊ ಈ ರೀತಿ ತಾಯಿ ಗಿಡಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಗಿಡ ನಾಟಿ ಮಾಡುವಾಗ ಜಾಗ್ರತೆ ಮಾಡಬೇಕು. ಎರಡನೇದು ಏನಂತ ಹೇಳಿದರೆ ನಾಟಿ ಮಾಡುವ ವಿಧಾನ. ನಾವು ತೆಂಗಿನ ಮರಗಳನ್ನು ನಾಟಿ ಮಾಡುವಾಗ ಕೆಲವರು ಹತ್ರ ಮಾಡ್ತಾರೆ, ನೆಡುವಾಗ ಅವ್ರಿಗೆ ದೂರ ಕಾಣಿಸ್ತದೆ, ಈತು ದೂರ ಉಂಟು ಸರ್ ಇಂದು ಅಂತ. ಸೊ ಆದರೆ 5 ವರ್ಷ ಆದ ನಂತರ ಅದರದ್ದು ಗರಿಗಳು ಟಚ್ ಆಗ್ತದೆ. ಸೊ ಅದರಿಂದ ಯಾವುದೇ ಕಾರಣಕ್ಕೂ ತೆಂಗಿನ ಗಿಡಗಳನ್ನು ನಾಟಿ ಮಾಡುವಾಗ 8 ಮೀಟ್ರಿಗಿಂತ ಕಡಿಮೆ ಅಂತರದಲ್ಲಿ ನಾಟಿ ಮಾಡಬಾರದು. 8 ಮೀಟ್ರಿಗಿಂತ ಕಡಿಮೆ ಅಂತರದಲ್ಲಿ ನಾಟಿ ಮಾಡಬಾರದು, ಕನಿಷ್ಠ 8 ಮೀಟರ್. ಈ ನಮ್ಮದು ಊರಿನ ತಳಿಗಳಿದಾವಲ್ಲ ಅದನ್ನು ಹೈಬ್ರಿಡ್, ಅದು ನಮ್ಮ ಚೌಗಾಟ್ COD ಅಂತ ಏನಿದೆ ಅದು 7.5 ಮೀಟ್ರ್ ಮಾಡ್ಬೋದು. ಬಟ್ ಉಳಿದ ತಳಿಗಳು ನಮ್ಮದು ಈ ಹೈಬ್ರಿಡ್ಸ್ ತಳಿ ಇರ್ಬೋದು ಅಥವಾ ನಮ್ಮ ಸ್ಥಳೀಯ ವೆಸ್ಟ್ ಕೋಸ್ಟ್ ಟಾಲ್ ಅಂತ ನಾವು ಏನು ಹೇಳ್ತೇವೆ ಅದನ್ನು 8 ಮೀಟ್ರ್ಗಿಂತ ಕಡಿಮೆ ಅಂತರದಲ್ಲಿ ನಾಟಿ ಮಾಡ್ಬೋದು. ನಿಮ್ಮದು ಪ್ಲ್ಯಾನ್ ಇದೆ, ಇದರ ನಡುವೆ ನಾವು ಬೇರೆ ಬೆಳೆಯನ್ನು ಬೆಳೀತಿದ್ದೇವೆ ಇರ್ಬೋದು, ಕೋಕೋ ಬೆಳೆ ಬೆಳೀತಿದ್ದೇವೆ, ಅಥವಾ ಜಾಯಿಕಾಯಿ ನಾನು ಬೆಳಿಬೇಕು, ಅಥವಾ ರಾಂಬುಟಾನ್ ಬೆಳಿಬೇಕು, ಅಥವಾ ಮ್ಯಾಂಗೋಸ್ಟಿನ್ ಬೆಳಿಬೇಕು, ಈ ರೀತಿ ನಿಮ್ಮದು ನಡುವೆ ಯಾವುದಾದ್ರೂ ತೋಟ ಮಾಡಬೇಕಂತ ನಿಮ್ಮದು ಪ್ಲ್ಯಾನ್ ಇದ್ದರೆ ನೀವು 9 ಮೀಟ್ರ್ ಅಥವಾ 10 ಮೀಟ್ರ್ ಹೋಗೋದು ಒಳ್ಳೆಯದು. 9 ಮೀಟ್ರ್ ಅಥವಾ 10 ಮೀಟ್ರ್ ದೂರದಲ್ಲಿ ನೆಟ್ಟರೆ ಅದರ ನಡುವೆ ಒಳ್ಳೆ ಬಿಸಿಲು ಒಳಗಡೆ ಬರುವುದರಿಂದ ನಿಮಗೆ ಜಾಯಿಕಾಯಿ ಇರ್ಬೋದು, ರಾಂಬುಟಾನ್ ಇರ್ಬೋದು, ಅಥವಾ ಮ್ಯಾಂಗೋಸ್ಟಿನ್ ಇರ್ಬೋದು, ಈ ರೀತಿ ಕೋಕೋ ಇರ್ಬೋದು, ಈ ಬೆಳೆಗಳನ್ನು ಬೆಳೆದ್ಬಿಟ್ಟು ನಿಮಗೆ ಚೆನ್ನಾಗಿ ಫಸಲು ತಗೊಳ್ಳೋಕ್ಕೆ ಆಗ್ತದೆ. ಈವನ್ ಕಾಳುಮೆಣಸು ನೀವು ಇದನ್ನು ತೆಂಗಿನ ಗಿಡಕ್ಕೆ ಬಿಡ್ತೀರಿ, ಅದಕ್ಕೆ ಒಳ್ಳೆ ಬೆಳಕು ಬೀಳ್ತದೆ. ಒಳ್ಳೆ ಬೆಳಕು ಬಿದ್ದಾಗ ಏನಾಗ್ತದೆ, ಅಲ್ಲಿ ನಿಮಗೆ ಫಸಲು ಜಾಸ್ತಿ ಬರ್ತದೆ, ಚಿಗುರುಗಳು ಜಾಸ್ತಿ ಬರ್ತದೆ. ನಮ್ಮ ಅಡಿಕೆ ತೋಟದಲ್ಲಿ ನಾವು ಕಾಳುಮೆಣಸು ಹಾಕಿದಾಗ ಅಲ್ಲೊಂದು ಚಿಗುರು ಇಲ್ಲೊಂದು ಚಿಗುರು ಸುಮಾರು ತೋಟದಲ್ಲಿ ನೋಡಿದ್ದೇನೆ, ಅಲ್ಲೊಂದು ಇರ್ತದೆ ಇಲ್ಲೊಂದು ಇರ್ತದೆ, ಅದು ಲ್ಯಾಂಕಿಯಾಗಿ ಹೋಗಿರ್ತದೆ, ಅದರಲ್ಲಿ ಎಲೆಗಳೇ ಕಡಿಮೆ ಬರೀ ಓಡ್ತಾ ಇರ್ತದೆ. ಸೊ ಆ ಥರ ಆಗಬಾರ್ದು. ಸೊ ಒಳ್ಳೆ ಬಿಸಿಲು ಬಿದ್ದಾಗ ಒಳ್ಳೆ ಫಸಲು ಕೊಡಲಿಕ್ಕೆ ತೆಂಗಿನ ಗಿಡದಲ್ಲಿ ಈ ಅಡಿಕೆ ಇದು ಯಾವುದು ಕಾಳುಮೆಣಸಿನಲ್ಲಿ ಉತ್ತಮ ಫಸಲು ತಗೊಳ್ಳೋಕ್ಕೆ ಆಗ್ತದೆ. ಸೊ ಈ ರೀತಿ ನಾವು ದೂರ ಅಂತರವನ್ನು ಮೇಂಟೈನ್ ಮಾಡಬೇಕು. ನಾಟಿ ಮಾಡುವಾಗ ಕನಿಷ್ಠ 1 ಮೀಟ್ರ್ ಗುಂಡಿಯನ್ನು ತೆಗಿಬೇಕು, 3 ಫೀಟ್ ಆದರೂ ಗುಂಡಿ ತೆಗಿಬೇಕು, ಉದ್ದ ಅಗಲ ಎತ್ತರ ತೆಗೆದುಬಿಟ್ಟು ಸುಮಾರು ಜನ ಎಲ್ಲರೂ ತೆಗಿತಾರೆ ಇಲ್ಲಿ. ಆದರೆ ನಾಟಿ ಮಾಡುವಾಗ ಸಮಸ್ಯೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲಿ ನಾಟಿ ಮಾಡ್ತೀವಿ ನಾವು? ಒಲ್ಪ ನಡಪ ನಮ್ಮ ಮೂಜಿ ಫೀಟಿದ ಗುಂಡಿ ದೆಪ್ಪುವ ನಡಪನ ಅಲ್ಪ ಅಡಿಯಲ್ಲಿ ನೆಟ್ಬಿಡ್ತಾರೆ, ಅಡಿಯಲ್ಲಿ ನೆಟ್ಬಿಡ್ತಾರೆ. ಇಲ್ಲಿ ನಾವು ಭಾಳ ಒಂದು ಮಿಸ್ಟೇಕ್ ಮಾಡ್ತೇವೆ, ಭಾಳ ತಪ್ಪು ಮಾಡೋದು ಇಲ್ಲಿ ಬಾಟಮಲ್ಲಿ ನೆಟ್ಬಿಡ್ತೇವೆ. 3 ಫೀಟಿದ ಗುಂಡಿ ತೆಗಿತೇವೆ, ಇಲ್ಲೇ ನೆಟ್ಬಿಡ್ತೇವೆ ನಾವು. ಇಲ್ಲಿ ಗುಂಡಿ ತೆಗೆದು ಇಲ್ಲಿ ನೆಟ್ಟರೆ ಬಿದ್ದ ನೀರು ಎಲ್ಲಿ ಹೋಗಬೇಕು? ಬಿದ್ದ ನೀರು ಇಲ್ಲೇ ಸ್ಟ್ರೋಕ್ ಆಗ್ತದೆ, ಕೊಳೀತದೆ, ಸುಳಿಕೊಳೆ ರೋಗ ಬರ್ತದೆ. ಒಂದು. ಎರಡನೇದು, ನಮ್ಮದು ತೆಂಗಿನಕಾಯಿ ಇಲ್ಲಿ ಇರ್ತದೆ, ಇಲ್ಲಿದ್ದಾಗ ಬೇರೆ ಎಲ್ಲಿ ಹೋಗಬೇಕು? ಬೇರು ಕೆಳಗಡೆ ಹೋಗಲಿಕ್ಕೆ ಗಟ್ಟಿ ಇದೆ, ನಾವು ಯಾಕಂದರೆ ಕೆಳಗಡೆ ನೆಟ್ಬಿಟ್ಟಿದ್ದೇವೆ. ಸೊ ಆದ್ದರಿಂದ ತೆಂಗಿನ ಗಿಡಗಳನ್ನು ನಾಟಿ ಮಾಡಿ ಗುಂಡಿ ತೆಗೆದು ನಾಟಿ ಮಾಡುವಾಗ ಗುಂಡಿಯನ್ನು ಅರ್ಧದಿಂದ 3/4 ಭಾಗ ಮುಚ್ಚಬೇಕು,
ಕೆಂಪು ಮಣ್ಣು ಮರಳು ಗೊಬ್ಬರದಿಂದ ಕನಿಷ್ಠ ಅರ್ಧ, ಮುಕ್ಕಾಲು ಭಾಗ ತೊಂದರೆ ನೆಟ್ಟರು ತೊಂದರೆ ಇಲ್ಲ. ನೀವು ನೋಡಿರ್ಬೋದು, ತನ್ನಿಂತಾನೆ ಮರದಿಂದ ಬಿದ್ದ ಕಾಯಿ ಚೆನ್ನಾಗಿ ಬೆಳೆದು ಬರ್ತದಲ್ವ, ಅದಕ್ಕೆ ಗುಂಡಿ ತೆಗೆದಿದ್ರೂ ಚೆನ್ನಾಗಿ ಬೆಳೆದು ಬರ್ತದೆ. ನಾವು ಗುಂಡಿ ತೆಗೆಯೋದೇನಕ್ಕೆ ಪ್ರಾರಂಭದ ವರ್ಷಗಳಲ್ಲಿ ಅದು ಚೆನ್ನಾಗಿ ಬೇರು ಬಿಟ್ಟು ಚೆನ್ನಾಗಿ ಬೇಗ ಬರಬೇಕು ಮೇಲೆ ಅಂತ. ಆದ್ದರಿಂದ ಮುಕ್ಕಾಲು ಭಾಗ ಗುಂಡಿ ಅಥವಾ ಕನಿಷ್ಠ ಅರ್ಧ ಭಾಗದಷ್ಟಾದರೂ ನೆಟ್ಬಿಟ್ಟು ಅರ್ಧ ಭಾಗ ಗುಂಡಿಯನ್ನು ಫಿಲ್ಲಪ್ ಮಾಡಿ ಅಲ್ಲಿ ನಾವು ತೆಂಗಿನ ಗಿಡ ನೆಡಬೇಕು. ಆಗ ಏನಾಗ್ತದೆ, ಮಳೆಗಾಲದಲ್ಲಿ ಬಿದ್ದ ನೀರು ಅರ್ಧ, ಇದು ತೆಂಗಿನಕಾಯಿ ಇಲ್ಲಿ ಅರ್ಧದಲ್ಲಿ ಇರುವುದರಿಂದ ನೀರು ಕೆಳಗಡೆ ಸಂಗ್ರಹಣ ಆಗ್ತದೆ. ಈ ತೆಂಗಿನಕಾಯಿ ಕೊಳೆಯೋದಿಲ್ಲ, ತೆಂಗಿಗೆ ಸುಳಿ ಕೊಳೆ ರೋಗ ಬರುವುದಿಲ್ಲ. ಮತ್ತು ಇಲ್ಲಿ ನೆಡುವುದರಿಂದ ಅರ್ಧದಲ್ಲಿ ಈ ಬೇರುಗಳು ಇಲ್ಲಿ ಕೆಳಗಡೆ ಮಣ್ಣು ತುಂಬಿಸಿದ ಮಣ್ಣಾದ್ದರಿಂದ ಬೇರುಗಳು ಸಲೀಸಾಗಿ ಹೋಗ್ಬಿಟ್ಟು ಪ್ರಾರಂಭಿಕ ಹಂತದಲ್ಲಿ ಚೆನ್ನಾಗಿ ಗಿಡಗಳು ಬರ್ತದೆ ಮೇಲೆ. ಸೊ ಅದರಿಂದ ಇದನ್ನು ಗಮನಿಸಿ ಮತ್ತೆ ನೀವು ಅದನ್ನು ಗುಂಡಿಯನ್ನು ತುಂಬಿಸ್ಕೊಂಡು ಹೋಗ್ಬೋದು. ಇಲ್ಲಿ ನಾವು ಅರ್ಧದಲ್ಲಿ ನೆಡ್ತೇವೆ, ಆದರೆ ಬಯಲಿಸಿ ಮೇಲೆ ನೋಡಿದರೆ ನೀವು ಅಲ್ಲಿ ಗುಂಡಿ ಫುಲ್ಲು ತುಂಬಿಸ್ತಾರೆ ಅವರು. ಫುಲ್ ತುಂಬಿಸಿಬಿಟ್ಟು ಮುಕ್ಕಾಲು ಭಾಗ ಅಥವಾ ಸ್ವಲ್ಪ ಒಂದು 15 ಇಂಚು ಬಿಟ್ಟು ಮುಕ್ಕಾಲು ಭಾಗ ಅದನ್ನು ತುಂಬಿಸಿಬಿಟ್ಟು ಮತ್ತೆ ನೆಡ್ತಾರೆ. ಯಾಕಂದರೆ ಅಲ್ಲಿ ಗುಂಡಿ ಇರಬಾರ್ದು ಅವರಿಗೆ. ಗುಂಡಿ ಇದ್ದರೆ ಅವ್ರಿಗೆ ನಡುವೆ ಟ್ಯಾಕ್ಟ್ರ್ ಓಡಿಸ್ಲಿಕ್ಕೆ ಆಗೋದಿಲ್ಲ, ಎತ್ತುಗಳಿಂದ ಉಳುಮೆ ಮಾಡೋಕ್ಕಾಗೋದಿಲ್ಲ, ನಡುವೆ ತರಕಾರಿ ಮಾಡಲಿಕ್ಕೆ ಅವರು ತರಕಾರಿ ಎಲ್ಲ ಮಾಡ್ತಾರೆ, ಅಲ್ಲಿ ಆಲೂಗಡ್ಡೆ ನೆಡ್ತಾರೆ, ತರಕಾರಿ ಮಾಡ್ತಾರೆ. ಸೊ ಅದರಿಂದ ಗುಂಡಿಯನ್ನು ಫುಲ್ ತುಂಬಿಸಿಬಿಟ್ಟು ಮೇಲೇ ನೆಡ್ತಾರೆ ತೆಂಗಿನ ಗಿಡ ಮೇಲೆ ನೆಟ್ಟು ಮತ್ತೆ ಅವರು ಆಗ ಗುಂಡಿ ಇರುವುದಿಲ್ಲಲ್ಲ, ನಾವು ಗುಂಡಿಗೆ ಬೀಳುವ ಕೈಕಾಲು ಗುಂಡಿಗೆ ಬೀಳುವ, ಟೈರ್ ಗುಂಡಿಗೆ ಬೀಳುವ ಪ್ರಶ್ನೆ ಇಲ್ಲ ಅಲ್ಲಿ. ಸೊ ಅದರಿಂದ ಅವರು ಮೇಲನೆ ನೆಟ್ಬಿಟ್ಟು ಅದು ಬೇರೆ ಅಂತರ ಬೆಳೆಗಳನ್ನು ಮಾಡಲಿಕ್ಕೆ ಅವರು ಒತ್ತು ಕೊಡ್ತಾರೆ. ಸೊ ಅದೇ ರೀತಿ ಇಲ್ಲಿ ನಾವು ಅಂತರ ಬೇಸಾಯ ಎಲ್ಲ ಮಾಡೋದು ಕಡಿಮೆ ಆದ್ದರಿಂದ ಅಟ್ಲೀಸ್ಟ್ ಅರ್ಧ ಮುಕ್ಕಾಲು ಭಾಗದಲ್ಲಿ ನಾವು ನೆಡಬೇಕಾಗ್ತದೆ. ಇದು ನೆಡುವ ವಿಷಯಕ್ಕೆ. ಮತ್ತು ಗೊಬ್ಬರ ಕೊಡುವಂಥದ್ದು. ಗೊಬ್ಬರ ಕೊಡುವ ವಿಷಯಕ್ಕೆ ಬಂದರೆ ನಾವು ತೆಂಗಿನ ಗಿಡಕ್ಕೆ ಎಷ್ಟು ಸಲ ಗೊಬ್ಬರ ಕೊಡ್ತೇವೆ? ಎಷ್ಟು ಜನ? ಕೆಲವರು ಗೊಬ್ಬರನೇ ಕೊಡೋದಿಲ್ಲ. ಏನು ಬರ್ತದೆ ಅದು ಏನು ಬೀಳ್ತದೆ ಅದನ್ನು ಎತ್ಬಿಟ್ಟು ಇಡ್ತಾರೆ. ಭಾಳಷ್ಟು ಜನ ಯಾರು ತೋಟವಂತ ಪರಿಗಣಿಸಿದ್ದಾರೆ ಅವರು ಗೊಬ್ಬರ ಕೊಡ್ತಾರೆ. ಅಡಿಕೆಗೆ ಗೊಬ್ಬರ ಎಸೆಯುವಾಗ ಐಕಿಲೋ ಅಂತ ದಕ್ಕಿದು ಬಿಡ್ಲೆ ಅಂತ ಹೇಳ್ತಾರೆ. ಅಡಿಕೆಗೆ ಕೊಡುವಾಗ ಬಜ್ಜೆಗೆ ಗೊಬ್ಬರ ಮಾಡುವತ್ತ ಐಕಿಲೊಂಜಿ ಸೈಡ್ ತಾರದಾಯಿ ಉಂಡು ಮಾರ, ಐಕಿಲೊಂಜಿ ದಕ್ಕಿದು ಬಿಡು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ದಕ್ಕಿದು ಬಿಡುವ ಪ್ರಶ್ನೆ ಇಲ್ಲ. ತೆಂಗಿನಕಾಯಿ ಚೆನ್ನಾಗಿ ಫಸಲು ಬರಬೇಕಾದ್ರೆ ಅದಕ್ಕೆ ಗೊಬ್ಬರಗಳು ಬೇಕು, ಸಾವಯವ ಗೊಬ್ಬರ ಬೇಕೇ ಬೇಕು. ಸಾವಯವ ಗೊಬ್ಬರ ಅಂತ ಏನು ಹೇಳಿದ್ರೇನು? ತೆಂಗಿನಿಂದ ಏನೆಲ್ಲ ಬೀಳ್ತದೆ, ಏನೆಲ್ಲ ನೀವು ಉಪಯೋಗ ಮಾಡುವುದಿಲ್ಲ, ಏನೆಲ್ಲ ಬೀಳ್ತದೆ ತೆಂಗಿನಿಂದ? ತೆಂಗಿನ ಗರಿ ಬೀಳ್ತದೆ, ಅದನ್ನು ನಾವೇನು ಮಾಡ್ತೇವೆ? ಒಳಗಿಡ್ತೇವೆ ಅಥವಾ ಮಾರಿಬಿಡ್ತೇವೆ. ಕೆಲವರು ತೆಂಗಿನ ಸಿಪ್ಪೆ ಬರ್ತದೆ ಸುಲಿದ ಮೇಲೆ, ಅದನ್ನು ಏನು ಮಾಡ್ತೇವೆ? ಅದನ್ನು ಕೆಲವರು ಮಾರಿಬಿಡ್ತಾರೆ ಅಲ್ವಾ? ಇದನ್ನು ಮಾಡದೆ ತೆಂಗಿನಿಂದ ಬರುವ ವೇಸ್ಟನ್ನೇ ನಾವು ತೆಂಗಿಗೆ ಹಾಕಲಿಕ್ಕೆ ಪ್ರಥಮ ಆದ್ಯತೆ ಕೊಡಬೇಕು. ತೆಂಗಿನಿಂದ ಬಂದ ವೇಸ್ಟನ್ನು ತೆಂಗಿಗೆ ಹಾಕಿದರೆ ಅಲ್ಲಿ ತೇವಾಂಶ ಹಿಡ್ಕೊಳ್ತದೆ. ತೇವಾಂಶ ಹಿಡ್ಕೊಳ್ಳೋಕ್ಕೆ ಭಾಳ ಹೆಲ್ಪ್ ಆಗ್ತದೆ. ಪೋಷಕಾಂಶಗಳನ್ನು ಹಿಡ್ಕೊಳ್ಳೋಕ್ಕೆ ಹೆಲ್ಪ್ ಆಗ್ತದೆ. ಎರೆಹುಳ ಗೊಬ್ಬರ ಅಭಿವೃದ್ಧಿ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಇದನ್ನು ಗಮನಿಸಬೇಕು. ತೆಂಗಿನಿಂದ ಏನು ವೇಸ್ಟ್ ಬರ್ತದೆ ಪ್ರಥಮವಾಗಿ ಆ ವೇಸ್ಟನ್ನು ಅದರ ಬುಡದಕ್ಕೆ ಹಾಕಲಿಕ್ಕೆ ಬಳಕೆ ಮಾಡಬೇಕು. ಎರಡನೇದು ಏನಂತ ಹೇಳಿದರೆ, ನಾವು ಸಾವಯವ ಗೊಬ್ಬರ ಹೊರಗಡೆಯಿಂದ ಹಾಕುವಂಥದ್ದು, ಸೊಪ್ಪು ಹಾಕುವಂಥದ್ದು ಇರ್ಬೋದು, ಅಥವಾ ಬೇವಿನ ಹಿಂಡಿ ಹಾಕುವಂಥದ್ದು ಇರ್ಬೋದು, ಅರಳು ಹಿಂಡಿ ಹಾಕುವಂಥದ್ದು ಇರ್ಬೋದು. ಈ ಹಿಂಡಿಗಳನ್ನು ನಾವು ಬಳಕೆ ಮಾಡಬೇಕಾಗ್ತದೆ. ಇಲ್ಲಿ ನೀವು ಗಮನಿಸ್ತೀರಿ, ತೆಂಗಿನ ಗಿಡದಲ್ಲಿ ಪ್ರತಿ ಒಂದು ತಿಂಗಳಿಗೆ ಒಂದೊಂದು ಕೊಂಬು ಬರ್ತದೆ. ಆ ಕೊಂಬಿನಲ್ಲಿ ನಿಮಗೆ 50 ಒಳ್ಳೆ ಫಸಲು ಬಂದರೆ ನಿಮಗೆ ವರ್ಷಕ್ಕೆ 200 ಕಾಯಿವರೆಗೆ ಬರ್ತದೆ. ಅಂದರೆ ಒಂದೊಂದು ಗೊನೆಯಲ್ಲಿ 30, 40, 25, 20 ಮೇಲೆ ಬರುವ ಸಾಧ್ಯತೆ ಇರ್ತದೆ. ಸೊ ಅದಕ್ಕೆ ಎಷ್ಟು ಗೊಬ್ಬರ ಕೊಡಬೇಕು ನಾವು? ಅಷ್ಟು ಫಸಲು ಬರಬೇಕಾದ್ರೆ, ಎಷ್ಟು kg ಫಸಲು ತಗೊಳ್ಬೇಕಾದ್ರೆ ಎಷ್ಟು ಗೊಬ್ಬರ ಕೊಡಬೇಕಾಗ್ತದೆ, ನಾವು ಅದನ್ನು ಯೋಚನೆ ಮಾಡಬೇಕಾಗ್ತದೆ. ಸೊ ಅದರಿಂದ ತೆಂಗಿನ ಮರಕ್ಕೆ ಯಾವುದೇ ನಾವು ಚೌಕಾಸಿ ಮಾಡಬಾರ್ದು. ಗೊಬ್ಬರ ಕೊಡುವಾಗ ಉತ್ತಮವಾದ ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಕೊಡಿ. ಕೊಟ್ಟಿಗೆ ಗೊಬ್ಬರ ಇಲ್ಲದೇ ಇದ್ದವರು ಅದಕ್ಕೆ ಬೇವಿನ ಹಿಂಡಿ ಕೊಡಿ. 5 kg ಬೇವಿನ ಹಿಂಡಿ ಆದರೂ ಕೊಡಬೇಕು. 5 kg ಬೇವಿನ ಹಿಂಡಿ ಅಥವಾ 5 kg ಅರಳು ಹಿಂಡಿ ಅದನ್ನು ಕೊಡಬೇಕಾಗ್ತದೆ. ಅಥವಾ ಅದರ ಮಿಕ್ಸ್ಚರ್ ಬರ್ತದೆ. ಬೇವಿನ ಹಿಂಡಿ, ಅರಳು ಹಿಂಡಿ ಮತ್ತು ನಮ್ಮ ಫಿಶ್ ವೇಸ್ಟ್ ಇರ್ತದಲ್ಲ, ಮೀನಿನ ಗೊಬ್ಬರ, ಮೀನು, ಅರಳು ಹಿಂಡಿ ಮತ್ತು ಬೇವಿನ ಹಿಂಡಿ ಇದನ್ನೆಲ್ಲ ಮಿಕ್ಸ್ ಮಾಡಿದ ಗೊಬ್ಬರಗಳು ಸಿಗ್ತದೆ. ಸೊ ಇದನ್ನು ಹಾಕಬೇಕು. ನನ್ನ ಪ್ರಕಾರ 5 kgಯಷ್ಟು ಒಂದು ಸಾವಯವ ಗೊಬ್ಬರ, ಈ ಹಿಂಡಿ ಆಧಾರಿತ ಗೊಬ್ಬರವನ್ನು ಹಾಕಬೇಕು. ಯಾವುದರ ಜೊತೆಗೆ ನಮ್ಮ ಬೇರೆ ಗೊಬ್ಬರ ಹಾಕೋದು, ಕೊಟ್ಟೆ ಗೊಬ್ಬರ ಹಾಕೋದೆಲ್ಲ ಹಾಕಲೇಬೇಕು. ಇಲ್ಲಿ ಗೊಬ್ಬರ ಹಾಕುವಾಗ ನಾವು ಗಮನಿಸಬೇಕೇನಂತ ಹೇಳಿದರೆ, ಗೊಬ್ಬರ ಹಾಕುವ ಮೊದಲು ನಾವು
ಅದಕ್ಕೆ ಸುಣ್ಣವನ್ನು ಹಾಕಬೇಕಾಗ್ತದೆ, ಸುಣ್ಣ ಕೊಡಬೇಕಾಗ್ತದೆ. ಸುಣ್ಣ ಎಲ್ಲಿ ಕೊಡಬೇಕು? ಸುಣ್ಣ ಕೆಲವರು ನಾನು ಗಮನಿಸಿದ್ದೇನೆ, ಗೊಬ್ಬರ ಆಗಲಿ ಸುಣ್ಣ ಆಗಲಿ ಅದನ್ನು ಎಲ್ಲಿ ಕೊಡ್ತಾರೆ? ಎಲ್ಲಿ ಕೊಡ್ತೇವೆ ಅಂತೇಳಿದರೆ ಬುಡದಲ್ಲಿ ಕೊಡ್ತೇವೆ. ಇಲ್ಲಿ ಬುಡ ಇದೆ, ತೆಂಗಿನ ಬುಡ ಇದೆ ಅಂತೇಳಿದರೆ ಅದರ ಸುತ್ತದಲ್ಲೇ ನಾವು ಹಾಕಿಬಿಡ್ತೇವೆ. ಆದರೆ ತೆಂಗಿನಲ್ಲಿ, ಅಡಿಕೆಯಲ್ಲಿ ಬೇರುಗಳು, ಪೋಷಕಾಂಶ ಹೀರಿಕೊಳ್ಳುವಂಥ ಬೇರುಗಳು 2 ಫೀಟ್ ದೂರದಲ್ಲಿದ್ದರೆ ತೆಂಗಿನಲ್ಲಿ 3-3.5 ಫೀಟಲ್ಲಿ ದೂರದಲ್ಲಿ ಇರ್ತದೆ. ಸೊ ಆದ್ದರಿಂದ ನಾವು ಗೊಬ್ಬರ ಎಲ್ಲಿ ಕೊಡಬೇಕು? 3 ಫೀಟ್ 3.5 ಫೀಟ್ ದೂರದಲ್ಲಿ ಕೊಡಬೇಕಾಗ್ತದೆ, ಹತ್ತಿರ ಕೊಡೋದಲ್ಲ. ಸೊ 3 ಫೀಟ್ 3.5 ಫೀಟ್ ಆ ಅಂತರದಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕು. ಭಾಳಷ್ಟು ಜನ ಇಲ್ಲಿ ಮೊದಲು ಏನು ಮಾಡ್ತಾರೆ, ಗೊಬ್ಬರ ಕೊಡುವ ಮೊದಲು ತೆಂಗಿನ ಕೆತ್ತುವುದು ಅಂತ ಮಾಡ್ತದೆ, ಮೊದಲು ಕೆತ್ತುನ ಅಂತ ಮಾಡ್ತಾರೆ. ಮಾಡ್ತೀರಾ? ಭಾಳಷ್ಟು ಜನ ಮಾಡ್ತಾ ಇದ್ದಾರೆ. ಮೊದಲು ಕೆತ್ತುವುದು ಅಂತ ಹೇಳ್ಬಿಟ್ಟು ಬೇರುಗಳನ್ನೆಲ್ಲ ಡ್ಯಾಮೇಜ್ ಮಾಡಿಬಿಡ್ತಾರೆ, ಬೇರುಗಳೆಲ್ಲ ಡ್ಯಾಮೇಜ್ ಮಾಡಿಬಿಡ್ತಾರೆ. ಸೊ ದಯವಿಟ್ಟು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಮೊದಲು ಕೆತ್ತುವ ಅವಶ್ಯಕತೆ ಇಲ್ಲ. ಬರೀ ಹುಲ್ಲು ತೆಗೆಯೋದು, ಕೆರೆದ್ಬಿಟ್ಟು ಮೇಲ್ಗಡೆದು ಮೇಲೆ ಹುಲ್ಲು ಮಾತ್ರ ಕೆರೆದ್ಬಿಟ್ಟು ಸಾಕು. ಮೊದಲು ಕೆತ್ತಲಿಕ್ಕೆ ಹೋದರೆ ಅಲ್ಲಿ ನಿಮಗೆ ಇನ್ಫೆಕ್ಷನ್ ಆಗ್ತದೆ. ನಾವು ಏನು ನಮ್ಮದು ಎಲ್ಲ ಏನಾದರೂ ಇಲ್ಲಿ ಕೆತ್ತರೆ ಇದು ಕೆರೆಸಿದರೆ ನಮ್ಗೆ ಏನಾಗ್ತದೆ? ಫಂಗಲ್ ಇನ್ಫೆಕ್ಷನ್ ಏನಾದರೂ ಆಗ್ತದೆ ಗಾಯ ಆದರೆ. ಅದೇ ರೀತಿ ತೆಂಗಿನ ಗಿಡಕ್ಕೂ ಗಾಯ ಆಗಲಿಕ್ಕೆ ಬಿಡಬಾರದು. ಸ್ಪೆಷಲಾಗಿ ಸಣ್ಣ ಗಿಡ ಇರುವಾಗ ನೀವು ಗಾಯ ಮಾಡಿದರೆ ಕೆಂಪು ಮೂತಿ ಹುಳ ಇರ್ಬೋದು, ಅಥವಾ ಸುಳಿ ಕೊಳೆ ರೋಗ ಇರ್ಬೋದು, ಬುಡ ಕೊಳೆ ರೋಗ ಇರ್ಬೋದು, ಬರ್ತದೆ ಗಿಡಗಳಿಗೆ. ಸೊ ಅದರಿಂದ ಯಾವುದೇ ಕಾರಣಕ್ಕೂ ನೀವು ಬುಡ ಬಿಡಿಸುವಾಗ ಬೇರನ್ನು ಕೆತ್ತಲಿಕ್ಕೆ ಹೇಳಬೇಡಿ. ಕೊಟ್ಟಿನಿಂದ ಅಥವಾ ಪಿಕ್ಕಾಸಿನಿಂದ ಗೇರ್ಗೆ ಬೇರೆ ಡ್ಯಾಮೇಜ್ ಮಾಡಬಾರ್ದು. ಮೇಲ್ಗಡೆದು ಹುಲ್ಲು ಮಾತ್ರ ತೆಗಿಬೇಕು. 3 ಫೀಟ್ ಬುಡದಿಂದ 3 ಫೀಟ್ವರೆಗೆ 3.5 ಫೀಟ್ವರೆಗೆ ಹುಲ್ಲನ್ನು ತೆಗೆದುಬಿಟ್ಟು 3 ಫೀಟ್ ದೂರದಲ್ಲಿ ನೀವು ಸುಣ್ಣವನ್ನು ಹಾಕಬೇಕು. ಒಂದೊಂದು ಗಿಡಕ್ಕೆ 1 kg ಸುಣ್ಣ ದೂರದಲ್ಲಿ ಹಾಕಬೇಕಾಗ್ತದೆ. ಸೊ ಈ ನಡುವೆ ಏನು ಗ್ಯಾಪ್ ಇದೆ, ಬುಡದಿಂದ 3.5 ಫೀಟ್ವರೆಗೆ ನಡುವೆ ಏನು ಗ್ಯಾಪ್ ಇದೆ, ಆ ಗ್ಯಾಪಿನಲ್ಲಿ ನಿಮ್ಮದು ಈ ಸೊಪ್ಪು ಗೊಬ್ಬರ, ಅದರ ತರಗೆಲೆ ಏನಿದೆ, ಅಥವಾ ಅದರ ಮಡಲ್ ಏನಿದೆ, ಅಥವಾ ಅದರ ಸಿಪ್ಪೆ ಏನಿದೆ, ಅದನ್ನೆಲ್ಲ ಹಾಕಲಿಕ್ಕೆ ಅವಕಾಶ ಇದೆ. ಸುಣ್ಣ ಹಾಕಿ 15 ದಿನದ ನಂತರ ನಾವು ಗೊಬ್ಬರಗಳನ್ನು ಕೊಡಬೇಕಾಗ್ತದೆ. ಸುಣ್ಣ ಹಾಕಿ 15 ದಿನದ ನಂತರ ಗೊಬ್ಬರವನ್ನು ಕೊಡಬೇಕು. ಇಲ್ಲಿ ನಾವು ಗೊಬ್ಬರ ಕೊಡುವಂಥದ್ದು ಏನು ಮಾಡ್ತಾಯಿದ್ದೇವೆ ಅಂತ ಹೇಳಿದರೆ, ವರ್ಷಕ್ಕೆ ಒಂದೇ ಸಲ ಗೊಬ್ಬರ ಕೊಡ್ತಾ ಇದ್ದಾರೆ. ಗೊಬ್ಬರ ಕೊಡುವವರು ವರ್ಷಕ್ಕೆ ಒಂದೇ ಸಲ ಗೊಬ್ಬರ ಕೊಡ್ತಾಯಿದ್ದಾರೆ. ತೆಂಗಿನ ಮರಗಳಿಗೆ ಎಷ್ಟು ಗೊಬ್ಬರ ಕೊಡ್ತಾ ಇದ್ದಾರೆ? ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಸುಫಲವನ್ನು ತಂದುಬಿಟ್ಟು 1 kg ಸುಫಲ, ಅದು ಮಿಕ್ಸ್ಚರ್ ಇದೆಯಲ್ಲ, ಯಾರು ಮಿಕ್ಸ್ ಮಾಡೋದು ಅಲ್ವಾ? ಆದರೆ ನಮಗೆ ಪ್ರೋಟೀನ್ ಬೇಕಾದಷ್ಟೇ ಫ್ಯಾಟ್ ಬೇಕಾ? ನಮಗೆ ಕೊಬ್ಬಿನಾಂಶ, ನಾನು ಈಗ ಊಟ ಮಾಡೋದಾದರೆ ನನಗೆ ಪ್ರೋಟೀನು ಅಷ್ಟು ಗ್ರಾಮ್ ಬೇಕು, ಕೊಬ್ಬಿನಾಂಶನೂ ಅಷ್ಟೇ ಗ್ರಾಮ್ ಬೇಕು, ಲವಣಾಂಶನೂ ಅಷ್ಟೇ ಗ್ರಾಮ್ ಬೇಕು, ಮತ್ತು ನಮಗೆ ವಿಟಮಿನ್ನು ಅಷ್ಟೇ ಬೇಕು ಅಂತ ಹೇಳಿದ್ರೆ ಆಗ್ತದಾ? ಒಂದೇ ಪ್ರಮಾಣದಲ್ಲಿ ಬೇಕಾ? ಬೇಡ. ನಮಗೆ ಇದು ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಬೇಕಾಗ್ತದೆ, ಪ್ರೋಟೀನ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಬೇಕಾಗ್ತದೆ, ಫ್ಯಾಟ್ ಇನ್ನೂ ಸ್ವಲ್ಪ ಕಡಿಮೆ ಬೇಕಾಗ್ತದೆ, ವಿಟಮಿನ್ಗಳು ಸ್ವಲ್ಪ ಪ್ರಮಾಣದಲ್ಲಿ ಬೇಕು, ಸ್ವಲ್ಪ ವಿಟಮಿನ್ಗಳು ಮತ್ತು ಲವಣಾಂಶಗಳು ಸ್ವಲ್ಪ ಪ್ರಮಾಣದಲ್ಲಿ ಬೇಕು. ಸೊ ಅದಕ್ಕೆ ಪೂರಕವಾಗಿ ನಾವು ಅಕ್ಕಿಯನ್ನು ಜಾಸ್ತಿ ತಿಂತೇವೆ, ಅಥವಾ ಗೋಧಿಯನ್ನು ಜಾಸ್ತಿ ತಿಂತೇವೆ, ಕೋಳಿ ಮಾಂಸ ಅಥವಾ ಮೊಟ್ಟೆ ಪ್ರೋಟೀನ್ ಸಿಗಲಿಕ್ಕೆ ಮಾಡ್ತೇವೆ, ಅಥವಾ ದಾಳನ್ನು ತಿಂತೇವೆ. ವೆಜಿಟೇರಿಯನ್ಸ್ ದಾಳು ಉಪಯೋಗ ಮಾಡ್ತಾರೆ, ದಾಳನ್ನು ರೈಸ್ ತಿಂದಷ್ಟು ತಿಂತೇವೆ ಇಲ್ಲ. ಸೊ ಅದರಿಂದ ತೆಂಗಿನ ಗಿಡದಲ್ಲೂ ಅಷ್ಟೇ, ನಾವು ತೆಂಗಿನ ಗಿಡಗಳಿಗೆ ಗೊಬ್ಬರ ಹಾಕುವಾಗ ಸಾರಜನಕ ಎಷ್ಟು ಬೇಕು, ರಂಜಕ ಎಷ್ಟು ಬೇಕು, ಪೊಟ್ಯಾಷ್ ಎಷ್ಟು ಬೇಕಂತ ತಿಳ್ಕೊಂಡು ಗೊಬ್ಬರವನ್ನು ಹಾಕಬೇಕಾಗ್ತದೆ. ಸೊ ಇಲ್ಲಿ ನಾನು ಸರಾಸರಿ ಹೇಳೋದಾದರೆ, ಒಂದು ಗಿಡಕ್ಕೆ ಸಾರಜನಕ ಕೊಡೋಕ್ಕೆ ನಾವು 1 kg ಯೂರಿಯಾವನ್ನು ಬಳಕೆ ಮಾಡಿದರೆ ಸಾಕಾಗ್ತದೆ. 1 kg ಯೂರಿಯಾ 1 ವರ್ಷಕ್ಕೆ. ಅದೇ ರೀತಿ ರಾಕ್ ಫಾಸ್ಫೇಟ್, ಅದಕ್ಕೆ ಏನು ರಂಜಕ ಬೇಕು, ಅದು ನಾನು ರಂಜಕದ ಪ್ರಮಾಣ ಹೇಳಿದರೆ ನಿಮಗೆ ಗೊತ್ತಾಗೋದಿಲ್ಲ. ಅದರಿಂದ ರಾಕ್ ಫಾಸ್ಫೇಟ್ ಏನು ಬೇಕು, ಅದು 2 kg ರಾಕ್ ಫಾಸ್ಫೇಟ್ ಬಳಕೆ ಮಾಡಬೇಕಾಗ್ತದೆ, ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಬರ್ತದೆ ಅದನ್ನು. ಮಿರೋಟ ಪೊಟ್ಯಾಷ್ ಕೊಡಬೇಕಾದ್ರೆ ಪೊಟ್ಯಾಷ್ ಭಾಳಷ್ಟು ಬೇಕು. ಯಾಕಂದರೆ ಅಲ್ಲಿ ಅದು ಒಂದು ಕಾಯಿಗೆ ಅದು ಅದರಲ್ಲಿ ಎಣ್ಣೆ ಇರ್ತದೆ. ಸೊ ಕಾಯಿಗೆ ಯಾವಾಗಲೂ ಪೊಟ್ಯಾಷ್ ಜಾಸ್ತಿ ಬಳಕೆ ಆಗ್ತದೆ. ಆದ್ದರಿಂದ ಪೊಟ್ಯಾಷ್ ಅಂಶವನ್ನು ಜಾಸ್ತಿ ಕೊಡಬೇಕು ನಾವು. ಪೊಟ್ಯಾಷ್ ಮಿರೋಟ ಪೊಟ್ಯಾಷಲ್ಲಿ 60% ಪೊಟ್ಯಾಷ್ ಇರ್ತದೆ. ಅದಕ್ಕೆ ನಾವು 2 kg ಪೊಟ್ಯಾಷ್ ಕೊಡಬೇಕಾಗ್ತದೆ. 2 kg ಪೊಟ್ಯಾಷ್ ಕೊಡಬೇಕು. ಒಟ್ಟಿಗೆ ಎಷ್ಟಾಯಿತು? 5 kg ಯೂರಿಯಾ 1 kg, 2 kg ರಾಕ್ ಫಾಸ್ಫೇಟ್, 2 kg ಪೊಟ್ಯಾಷ್ ಕೊಡಬೇಕಾಗ್ತದೆ. ಸೊ ಈ 5 kg ಒಂದೇ ಸಲ ಹಾಕೋದಲ್ಲ, 5 kg ಒಂದೇ ಸಲ ಹಾಕ್ಬಿಟ್ಟು ನಮ್ಮದು ಕೆಲಸ ಮುಗಿಸೋದಲ್ಲ. ಈ 5 kg ಸ್ಪ್ಲಿಟ್ ಮಾಡಿ ಹಾಕಬೇಕು. 2 ತಿಂಗಳಿಗೆ ಸ್ಪ್ಲಿಟ್ ಮಾಡಿ ಹಾಕಬೇಕು. 2 ತಿಂಗಳು ಅಂದರೆ 6 ತಿಂಗಳು. ಈ 5 kg 6 ಡಿವೈಡ್ ಮಾಡಬೇಕು, ಅಥವಾ 5 ಸಲ ಹಾಕಬೇಕು.
ಕನಿಷ್ಠ 4 ಸಲ ಆದರೂ ಹಾಕಬೇಕು. ಗೊತ್ತಾಯ್ತಲ್ಲ? ಕನಿಷ್ಠ 4 ಸಲ ಹಾಕ್ಬೇಕು. ಯಾವ ರೀತಿ ಹಾಕ್ಬೋದು? 1 kg ಯೂರಿಯಾ ತಗೊಳ್ಳಿ, 1 ಬ್ಯಾಗ್ ಯೂರಿಯಾ ತಗೊಳ್ಳಿ, 2 ಬ್ಯಾಗ್ ರಾಕ್ ಫಾಸ್ಫೇಟ್ ತಗೊಳ್ಳಿ, 2 ಬ್ಯಾಗ್ ಮೆರೋಟ ಪೊಟ್ಯಾಶ್, ಈ ರೀತಿಯನ್ನು ಮಿಕ್ಸ್ ಮಾಡ್ಬೋದು. ಅಥವಾ 1 kg ಯೂರಿಯಾ, 1 kg ಒಂದು ಬ್ಯಾಗಿನಷ್ಟು 45 kg ಬರ್ತದಲ್ವಾ, 45 kg ಬರ್ತದೆ. ರಾಕ್ ಫಾಸ್ಫೇಟ್ 1 ಬ್ಯಾಗ್ ಉಪಯೋಗ ಮಾಡಿ, ಮೆರೋಟ ಪೊಟ್ಯಾಶ್ 1 ಬ್ಯಾಗ್ ಉಪಯೋಗ ಮಾಡಿ. ಒಂದು ಬ್ಯಾಗ್ ಹೇಳೋದಾದರೆ ಅದನ್ನು ನೀವು ಒಂದೊಂದು ಸಲ ಹಾಕುವಾಗ ಅರ್ಧ kg ಹಾಕ್ಬೋದು. ಅರ್ಧ kg ಹಾಕಿದಾಗ ನೀವು 5 kgಯನ್ನು 10 ಸಲ ಹಾಕ್ಬೋದು ಅಲ್ವಾ? ಒಟ್ಟಿಗೆ 5 kg ಆಗ್ತದೆ. ಒಟ್ಟಿಗೆ 5 kg ಹಾಕಬೇಕು. ಇದರದ್ದು ಅರ್ಧ ಮಿಕ್ಸ್ಚರನ್ನು ನೀವು ಕೊಡ್ಬೋದು. ನೀವು 10 ತಿಂಗಳಿಗೆ ಸ್ಪ್ಲಿಟ್ ಮಾಡಿ ಹಾಕ್ಬೋದು ನೀರಾವರಿ ಇದ್ದವರು. ಇಲ್ಲದೇ ಇದ್ದರೆ ಒಂದೊಂದು ಸಲ ಹಾಕುವಾಗ 1 kgಯನ್ನು ಹಾಕಿದ್ರೆ ಸಾಕಾಗ್ತದೆ. 3 ಫೀಟ್ ದೂರದಲ್ಲಿ 1 kg ಹಾಕಿದರೆ ನೀವು 5 ಸಲ ಹಾಕ್ಬೋದು. ಸೆಪ್ಟೆಂಬರಲ್ಲಿ 1 ಸಲ, ನವಂಬರಲ್ಲಿ 1 ಸಲ, ಜನವರಿಲಿ 1 ಸಲ, ಮಾರ್ಚಲ್ಲಿ 1 ಸಲ, ಮಳೆ ಬರುವ ಮೊದಲು 1 ಸಲ. ಸೊ ಈ ರೀತಿ ಹಾಕಿದರೆ ಭಾಳಷ್ಟು ಒಳ್ಳೆಯದು. ಯಾಕಂದರೆ ನಮಗೆ ಹಸಿವಾದಾಗ ನಾವು ವಾರದ್ದು ಒಂದೇ ಸಲ ಊಟ ಮಾಡಿ 1 ವಾರ ಫುಲ್ಲು ಕುತ್ಕೊಳ್ಳೋದಿಲ್ಲ ಅಲ್ವಾ? ನಾವು ದಿನ ಸ್ವಲ್ಪ ಊಟ ಮಾಡಿದರೆ ನಮಗೆ ಬೇಕಾದಷ್ಟು ಪೋಷಕಾಂಶ ನಾವು ಲವಲವಿಕೆಯಿಂದ ಇರಲಿಕ್ಕೆ ನಮಗೆ ಹೆಲ್ಪ್ ಆಗ್ತದೆ. ಅದೇ ರೀತಿ ತೆಂಗಿನ ಮರ ಇರ್ಬೋದು, ಅಡಿಕೆ ಗಿಡ ಇರ್ಬೋದು, ಯಾವುದೇ ಬೆಳೆ ಇರ್ಬೋದು, ಅದಕ್ಕೆ ನಾವು ಗೊಬ್ಬರವನ್ನು ಕೊಡುವಂಥ ಸ್ಪ್ಲಿಟ್ ಮಾಡಿ ಕೊಟ್ಟರೆ 2 ತಿಂಗಳಿಗೆ 1 ಸಲ ಕೊಟ್ಟರೆ ಅದಕ್ಕೆ ಬೇಕಾದ ಪೋಷಕಾಂಶಗಳು ಅಲ್ಲೇ ಸಿಗ್ತಾ ಇರ್ತದೆ. ಪೋಷಕಾಂಶಗಳು ವೇಸ್ಟಾಗಿ ಹೋಗೋದಿಲ್ಲ. ಇಲ್ಲಾಂದರೆ ಜಾಸ್ತಿ ಕೊಟ್ಟಾಗ ಏನಾಗ್ತದೆ, ನಾವು 5 kgನ ಒಂದೇ ಸಲ ಕೊಟ್ಟು, ಅಥವಾ ಅಡಿಕೆಗೆ ಅಷ್ಟೇ ಒಂದೇ ಸಲ ಕೊಟ್ಟಾಗ ಆ ಮಣ್ಣು ಎಲ್ಲಿ ನಾವು ಗೊಬ್ಬರ ಕೊಡ್ತೇವೆ ಅಲ್ಲಿರುವ ಎರೆಹುಳ ಗೊಬ್ಬರ ಎಲ್ಲ ಸಾಯ್ತದೆ, ಎರೆಹುಳಗಳೆಲ್ಲ ಸಾಯ್ತದೆ, ಕೀಟಗಳೆಲ್ಲ ಸಾಯ್ತದೆ, ಒಳ್ಳೆಯ ಕೀಟಗಳು ಸಾಯ್ತದೆ, ಎಲ್ಲ ಸತ್ತೋಗ್ತದೆ. ಅಲ್ಲಿ ಮಣ್ಣು ಏನಿದೆ ಆ ಖಾರಕ್ಕೆ ಎಲ್ಲ ಸತ್ತೋಗ್ತದೆ. ಒಂದು ಸಲಕ್ಕೆ ಸತ್ತೋಗ್ತದೆ. ಮತ್ತೆ ಅದು ಅಭಿವೃದ್ಧಿ ಆಗಬೇಕು. ಸೊ ಅದರಿಂದ ನಾವು ಗೊಬ್ಬರ ಕೊಡುವಂಥದ್ದು 3-4 ಡೋಸ್ ಅಥವಾ 5 ತೆಂಗಿನ ಗಿಡಕ್ಕೆ ಸ್ಪೆಷಲಾಗಿ 5ವರೆಗೆ ಕೊಡ್ಬೋದು. 5 ಡೋಸನ್ನು ಕೊಟ್ಟರೆ 2 ತಿಂಗಳಿಗೆ 1 ಸಲ ಅದಕ್ಕೆ ಬೇಕಾದಷ್ಟು ಪೋಷಕಾಂಶ ಆಗಾಗ ಕೊಡೋದ್ರಿಂದ ನಿಮಗೆ ಎಲ್ಲ ಗೊನೆಗಳಲ್ಲಿ ಫಸಲು ಈಕ್ವಲ್ ಆಗಿ ಬರಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಇದನ್ನು ನಾವು ಗಮನಿಸಬೇಕು. ಬೇವಿನ ಹಿಂಡಿ ಮಾತ್ರ ನೀವು 5 kgಯನ್ನು 1 ಅಥವಾ 2 ಸ್ಪ್ಲಿಟ್ಟಲ್ಲಿ ಕೊಡಬೇಕಾಗ್ತದೆ. ಬೇವಿನ ಹಿಂಡಿ ಡಿವೈಡ್ ಮಾಡಲಿಕ್ಕೆ ಹೋಗಬೇಡಿ, ಒಂದೇ ಸಲ ಕೊಟ್ಟರೆ. ಯಾಕಂದರೆ ಬೇವಿನ ಹಿಂಡಿ ಅದರಲ್ಲಿ ಮಣ್ಣಿನಲ್ಲಿ ತೇವಾಂಶ ಇರುವಾಗ ಅದು ಕೊಳೆದ್ಬಿಟ್ಟು ಅದರಿಂದ ಬೇರೆ ಡ್ಯಾಮೇಜ್ ಏನಾಗೋದಿಲ್ಲ. ಅಲ್ಲಿ ಮಣ್ಣಿನಲ್ಲಿ ಕೊಳೆದ್ಬಿಟ್ಟು ಅದು ಪೋಷಕಾಂಶ ಬಿಡುಗಡೆ ಮಾಡುವಾಗ ಲೇಟ್ ಆಗ್ತದೆ. ಸೊ ಅದರಿಂದ ಅದನ್ನು ಕೊಡ್ಬೋದು. ಈ ರೀತಿ ಒಂದು ಗೊಬ್ಬರವನ್ನು ಕೊಡುವಂಥ ಸಿಸ್ಟಮನ್ನು ನಾವು ಫಾಲೋ ಮಾಡಬೇಕು. ಅಡಿಕೆಗೂ ಅಷ್ಟೇ. ಅಡಿಕೆಗೂ ನಾವು 2 ಗೊಬ್ಬರವನ್ನು ಒಂದೇ ಸಲ ಕೊಟ್ಬಿಡ್ತೇವೆ. ಈಗ ಫಸಲು ಆದ ಕೂಡಲೇ ಅಡಿಕೆಗೂ 3 ಸಲ ಗೊಬ್ಬರ ಕೊಡಬೇಕು. ಸೆಪ್ಟೆಂಬರ್ಲಿ 1 ಸಲ, ಡಿಸೆಂಬರ್ಲಿ 1 ಸಲ, ಮಾರ್ಚಲ್ಲಿ 1 ಸಲ, ಈ ಥರ 3 ಸಲ ಅಡಿಕೆಗೂ 3 ಸಲ ಗೊಬ್ಬರ ಕೊಡಬೇಕು. ಏನು ನಾನು ಮಿಕ್ಸ್ಚರ್ ಹೇಳಿದೆ, 1 ಬ್ಯಾಗನ್ನು ನಾವು ತೆಂಗಿನ ಗಿಡಕ್ಕೆ ಕೊಡುವಾಗ 1 kg ಕೊಟ್ಟರೆ 1 kg 5 ಸಲ ಕೊಡ್ತೇವಲ್ಲ, ಅದೇ ಅಡಿಕೆ ಗಿಡಕ್ಕೆ 1/4 kg 3 ಸಲ ಕೊಡಬೇಕಾಗ್ತದೆ, ಸೆಪ್ಟೆಂಬರಲ್ಲಿ, ಡಿಸೆಂಬರಲ್ಲಿ ಮತ್ತು ಮಾರ್ಚ್ನಲ್ಲಿ. ಸೊ ಈ ರೀತಿ ನಾವು ಗೊಬ್ಬರಗಳನ್ನು ಕೊಟ್ಟರೆ ನಮಗೆ ಈ ಮಿಡಿ ಉದುರೋದಿರ್ಬೋದು, ತೆಂಡೆಲು ಉದುರೋದು, ಪೋಷಕಾಂಶಗಳ ಪ್ರಾಬ್ಲಮ್ನಿಂದ ಉದುರೋದು ಅವೆಲ್ಲ ಕಡಿಮೆ ಆಗ್ತದೆ. ಅದರ ಜೊತೆಗೆ ಬೋರಾನ್ ಮತ್ತು ಜಿಂಕ್ ಅಂತ ಇದೆ. ಸೊ ಇದನ್ನು ನಾವು ಬಳಕೆ ಮಾಡಬೇಕಾಗ್ತದೆ. ತೆಂಗಿನ ಮರಕ್ಕೆ 50 ಗ್ರಾಮ್ ಬೋರಾನನ್ನು ಹಾಕಬೇಕು. ಜಿಂಕನ್ನು ಒಂದು 20-25 ಗ್ರಾಮ್ ಜಿಂಕನ್ನು ಪ್ರತಿ ವರ್ಷಕ್ಕೆ ಹಾಕಬೇಕಾಗ್ತದೆ. ಬೋರಾನ್ ಮತ್ತು ಜಿಂಕ್. ಈ ಬೋರಾನ್ ಮತ್ತು ಜಿಂಕ್ ಹಾಕೋದ್ರಿಂದ ಮಿಡಿ ಉದುರೋದಿರ್ಬೋದು, ತೆಂಗಿನಕಾಯಿ ಒಡೆಯೋದಿರ್ಬೋದು, ಕೆಲವರು ತೆಂಗಿನಕಾಯಿ ಒಡೆಯುತ್ತದಲ್ವ. ಸೊ ಇದೆಲ್ಲ ತೊಂದರೆಗಳು ನಿವಾರಣೆ ಆಗ್ತದೆ. ಸೊ ಇದು ಪೋಷಕಾಂಶಗಳು ಕೊಡುವುದು. ನಿಮಗೆ ಗೊತ್ತಿದೆ, ನೀರು ತೆಂಗಿನ ಗಿಡಕ್ಕೆ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಎಷ್ಟು ನೀರು ಬೇಕು ತೆಂಗಿನ ಗಿಡಕ್ಕೆ ಒಂದು ಸಲಕ್ಕೆ? ಎಷ್ಟು ನೀರು ಬೇಕು? ಎಷ್ಟು ಬೇಕಾಗ್ತದೆ? 50 ಲೀಟ್ರ್ ಆದರೂ ಬೇಕು ಅಂತ ಹೇಳಿದ್ದಾರೆ. ಸೊ ಕರೆಕ್ಟಾಗಿ ಹೇಳೋದಾದರೆ ನಾವು ಹನಿ ನೀರಾವರಿ ಮೂಲಕ ಅಥವಾ ಯಾವುದಾದ್ರಲ್ಲಿ ಕೊಡಬೇಕಾದ್ರೆ ಹನಿ ನೀರಾವರಿ ಮೂಲಕ ಕೊಡೋದಾದ್ರೆ 60 ಲೀಟ್ರ್ ಕೊಟ್ಟರೆ ಸಾಕಾಗ್ತದೆ, 50-60 ಲೀಟ್ರ್. ಆದರೆ ನೀವು ಸ್ಪ್ರಿಂಕ್ಲರ್ ನೀರು ಕೊಡೋದಾದರೆ ಅದು ಕೆಳಗಡೆ ಹೋಗಲಿಕ್ಕೆ, ಬೇರಿಗೆ ಸಿಗಲಿಕ್ಕೆ ಕಷ್ಟ ಆಗ್ತದೆ. ಸೊ ಈ ರೀತಿ ಇದ್ದಾಗ 120 ಲೀಟ್ರ್ವರೆಗೆ ನೀರು ಕೊಡಬೇಕು. ನಾವು ಮೇಲೆ ನೀರನ್ನು ಸುರಿಯೋದಾದರೆ 120 ಲೀಟ್ರ್ ಕೊಟ್ಟರೆ ನಮಗೆ ಅದು ಗಿಡಕ್ಕೆ ಅವೈಲೇಬಲ್ ಆಗುವಂಥದ್ದು ಅಷ್ಟು ಕಡಿಮೆ ಆಗ್ತದೆ, ಆವಿಯಾಗಿ ಹೋಗ್ತದೆ, ಹುಲ್ಲುಗಳು ಬರ್ತದೆ. ಸೊ ಅದರಿಂದ ಹನಿ ನೀರಾವರಿ ಅಲ್ಲಿ ಕೊಟ್ಟರೆ ಅದು ನೀರು ಸ್ವಲ್ಪ ವೇಸ್ಟ್ ಆಗದೇ ಇರೋದ್ರಿಂದ ನಿಮಗೆ ಅಲ್ಲಿ ನೀರಿನ ಉಳಿತಾಯನ ಆಗ್ತದೆ. ಹನಿ ನೀರಾವರಿ ಮೂಲಕ ಗಿಡಕ್ಕೆ ನೀರು ಕೊಡಬೇಕು. ಹನಿ ನೀರಾವರಿ ಅಳವಡಿಸುವಾಗ ಒಂದು ಗಮನ ವಹಿಸಬೇಕಂದ್ರೆ, ನಾವು ಅಡಿಕೆ ಗಿಡಕ್ಕೆ ಇಟ್ಟ ಪ್ರಕಾರ 2 ಡ್ರಿಪ್ಪರ್ ಇಡೋದಲ್ಲ, ತೆಂಗಿನ ಗಿಡ ಇಲ್ಲಿದ್ದರೆ ಇಲ್ಲೊಂದು ಇಡೋದಲ್ಲ, 4 ಇಡಬೇಕಾಗ್ತದೆ. 1, 2, 3, 4 ಕಡೆ 4 ಡ್ರಿಪ್ಪರ್ಗಳನ್ನು ಇಟ್ಬಿಟ್ಟು ಅದನ್ನು ತೆಂಗಿನ ಗಿಡಕ್ಕೆ ನೀರಾವರಿ ಕೊಡಬೇಕಾಗ್ತದೆ.
ಸೊ ಇದು ಯಾಕೆ ಹೇಳ್ತಿದ್ದೇನೆ ಅಂತೇಳಿದ್ರೆ, ಈಗ ಲಾಸ್ಟ್ ಇಯರ್ ಎಲ್ಲರೂ ಒಂದು ನೀರಿನ ಸಮಸ್ಯೆಯನ್ನು ಅನುಭವಿಸಿದ್ದಾರೆ. ಸೊ ಆದ್ದರಿಂದ ನೀರಿನ ಒಂದು ಸಮಸ್ಯೆಯನ್ನು ಬರದ ಇರುವ ಥರ ಇದ್ದ ನೀರನ್ನು ನಾವು ಸಮರ್ಪಕವಾಗಿ ಬಳಕೆ ಮಾಡಬೇಕಾದ್ರೆ ಹನಿ ನೀರಾವರಿ ಪದ್ಧತಿನೇ ಸೊಲ್ಯೂಷನ್, ಮತ್ತು ಯಾವುದು ಬೇರೆ ಸೊಲ್ಯೂಷನ್ ಇಲ್ಲ. ಹನಿ ನೀರಾವರಿ ಮಾಡಿದರೆ ನೀವು ಈಗ ಸ್ಪ್ರಿಂಕ್ಲರಲ್ಲಿ ಎಷ್ಟು ನೀರು ಬಳಕೆ ಮಾಡ್ತೀರಿ ಅದರ ಅರ್ಧ ನೀರಿನಲ್ಲಿ ನೀವು ತೋಟವನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ. ಸೊ ಅದರಿಂದ ಹನಿ ನೀರಾವರಿ, ಅದಕ್ಕೋಸ್ಕರ ಸರ್ಕಾರ ಇದಕ್ಕೆ ಸಬ್ಸಿಡಿನೂ ಕೊಡ್ತದೆ ಹನಿ ನೀರಾವರಿ ಹಾಕೋದಕ್ಕೆ. ಸೊ ಇದನ್ನು ನೀವು ಬಳಕೆ ಮಾಡ್ಬೋದು. ಸೊ ಇದು ನೀರಿನ ಬಗ್ಗೆ. ಆದರೆ ಮತ್ತು ಕೀಟಗಳು ಮತ್ತು ರೋಗಗಳ ಬಗ್ಗೆ. ಕೀಟಗಳು ಮತ್ತು ರೋಗಗಳು ತೆಂಗಿನಲ್ಲಿ ಸಹಜ, ತಾವು ನೋಡಿರ್ಬೋದು. ಪ್ರಮುಖ ರೋಗಗಳು ಯಾವುದು ಅಂತ ಹೇಳಿದರೆ, ಒಂದು ಸುಳಿ ಕೊಳೆಯುವ ರೋಗ. ನಾನು ಹೇಳಿದೆ, ನಾಟಿ ಮಾಡುವಾಗಲೇ ಸಮಸ್ಯೆ ಆದರೆ ಸುಳಿ ಕೊಳೀತದೆ, ತೆಂಗಿನಕಾಯಿ ಕೊಳೀತದೆ. ಸೊ ಅದರಿಂದ ನಾಟಿ ಮಾಡುವಾಗ ಒಂದು ಜಾಗ್ರತೆ ವಹಿಸಬೇಕು. ಮತ್ತು ಮಳೆಗಾಲದಲ್ಲಿ ಸುಳಿ ಕೊಳೆಯುವ ರೋಗ ಇರ್ತದೆ. ಸುಮಾರು ಜನ ಏನು ಮಾಡ್ತಾರೆ, ಗುಂಡಿಯಲ್ಲಿ ಗಿಡ ನೆಡ್ತಾರೆ, ಅದಕ್ಕೆ ನೀರಾವರಿ ಅಂತ ಹೇಳ್ಬಿಟ್ಟು ಆ ಗುಂಡಿ ಫುಲ್ ಒದ್ದೆ ಆಗಿರ್ಬೇಕಂತ ಅದಕ್ಕೆ ಒಂದು ಸ್ಪ್ರಿಂಕ್ಲರ್ ಇರುತ್ತೆ, ಅಲ್ಲಿ ಗಿಡ ನೆಟ್ಟಿರ್ತಾರೆ. ಈ ರೀತಿ ಒಂದು ಸ್ಪ್ರೇ ಆಗುವ ಸ್ಪ್ರಿಂಕ್ಲರ್ ಇರ್ತಾರೆ. ಯಾವಾಗಲೂ ಬೇಸಿಗೆಯಲ್ಲಿ ನೀರು ಹಾಕುವಾಗ ನಾವು ಅದರ ಸುಳಿಗೆ ನೀರು ಬೀಳಬಾರ್ದು. ಸುಳಿಗೆ ನೀರು ಬಿದ್ದರೆ ಆ ನೀರೇನಿದೆ ಸುಳಿ ಒಳಗಡೆ ಹೋಗಿ ಅಲ್ಲಿ ಬೆಂದಂಗೆ ಆಗಿಬಿಟ್ಟು ಸುಳಿ ಕೊಳೆ ರೋಗ ಬರುವ ಸಾಧ್ಯತೆ ಇರ್ತದೆ. ಸೊ ಅದರಿಂದ ನಾವು ನೀರು ಕೊಡೋದು ಸುಳಿಗೆ ಕೊಡಬೇಕಾಗಿಲ್ಲ, ಬುಡಕ್ಕೆ ಕೊಟ್ಟರೆ ಸಾಕು. ಬುಡಕ್ಕೆ ಮಾತ್ರ ಬೀಳೋ ಥರ ನೋಡ್ಕೊಳ್ಳಿ, ಆಗ ಅಲ್ಲಿ ಅರ್ಧ ಪ್ರಾಬ್ಲಮ್ ಎಂದು ಸಾಲ್ವ್ ಆಗ್ತದೆ. ಸುಳಿಗೆ ಕೆಲವರು ಗಿಡ ತಂಪಿಗಿರಬೇಕಂತ ಬಿಟ್ಟು ಸುಳಿಗೆ ಎಲ್ಲ ಕೊಡ್ತಾರೆ, ಅದು ಸುಳಿಗೆ ಹೋಗ್ಬಿಟ್ಟು ಅಲ್ಲಿ ಕೊಳೆ ರೋಗ ಬರ್ತದೆ. ಇದು ಸುಳಿ ಕೊಳೆ ರೋಗಕ್ಕೆ ಸಂಬಂಧಪಟ್ಟಂತೆ. ಎರಡನೇದು ಮುಖ್ಯ ರೋಗ ಯಾವುದು ಅಂತ ಹೇಳಿದ್ರೆ, ಇದಕ್ಕೆ ಅಣಬೆ ರೋಗ ಅಂತ ಬರ್ತದೆ. ಇಲ್ಲಿ ಕೆಲವು ತೋಟಗಳಿದೆ, ಕೆಂಪು ರಸ ಸೋರುವ ಒಂದು ರೋಗ ಇದೆ. ಈ ಕೆಂಪು ರಸ ಸೋರುವ ರೋಗ ಏನಿದೆ ಅದರಿಂದ ಗಿಡಗಳು ಸತ್ತೋಗ್ತದೆ. ಇದು ಮೇಜರ್ ನಾನು ಹೇಳೋದು. ಇದಕ್ಕೆ ಈ ರಸ ಸೋರುವ ರೋಗಕ್ಕೆ ಹೆಕ್ಸಾಕೊನಜೋಲ್ ಅಂತ ಒಂದು ಔಷಧಿ ಸಿಗ್ತದೆ. ಸೊ ಈ ಔಷಧಿಯನ್ನು ಬೇರಿನ ಮೂಲಕ ಫಸ್ಟ್ ನಾವು ತೆಂಗಿನ ಕಾಯಿಗಳನ್ನು ಕೀಳಬೇಕು. ಕಿತ್ತ ನಂತರ ಈ ಬೇರಿನ ಮೂಲಕ ಈ ಒಂದು ಔಷಧವನ್ನು ಗಿಡಕ್ಕೆ ಕೊಟ್ಟರೆ, 3 ಸಲ ಕೊಟ್ಟರೆ, ಒಂದೊಂದು ತಿಂಗಳು, ಪ್ರತಿ 1 ತಿಂಗಳು ಬಿಟ್ಟು 1 ತಿಂಗಳು 3 ಸಲ ಕೊಟ್ಟರೆ ಈ ಒಂದು ರೋಗ ಬಾಧೆ ಕಂಟ್ರೋಲಿಗೆ ಬರ್ತದೆ. ಕೊಡದೇ ಇದ್ದರೆ ಈ ರೋಗ ಪಕ್ಕದ ಗಿಡಗಳಿಗೂ ಸ್ಪ್ರೆಡ್ ಆಗ್ತದೆ. ಸೊ ಅದರಿಂದ ಅಣಬೆ ರೋಗ ಅಂತ ಹೇಳ್ತಾರೆ. ಈ ಅಣಬೆ ರೋಗ ಮತ್ತು ಬೇರು ಸೋರುವ ರೋಗ, ಕಾಂಡ ಸೋರುವ ರೋಗ, ಕೆಂಪು ರಸ ಸೋರುವಂಥದ್ದು. ಸೊ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇದೆ. ಅದನ್ನು ಔಷಧಿ ಕೊಟ್ಟರೆ ನಾವು ನಿವಾರಣೆ ಮಾಡಬೇಕಾಗ್ತದೆ. ಅದಕ್ಕೆ ಇವನ್ ಬೋಡೋ ಪೇಸ್ಟ್ ಮಾಡ್ಬೋದು. ಬೋಡೋ ಪೇಸ್ಟ್ ಮಾಡಿದ್ದು ಅದನ್ನು ಸ್ಟಾರ್ಟಿಂಗಲ್ಲಿ ಕಂಟ್ರೋಲ್ ತರ್ಬೋದು. ಕೀಟಗಳಿಗೆ ಬಂದರೆ ಪ್ರಮುಖವಾದ ಕೀಟ ನಾನು ಹೇಳೋದಾದರೆ ಕೆಂಪು ಮೂತಿ ಹುಳ ಮತ್ತು ಕಪ್ಪು ದುಂಬಿ, ಕುರುವಾಯಿ ಅಂತ ಏನು ಹೇಳ್ತೀವಿ ಅದು. ಕುರುವಾಯಿ ಮತ್ತು ಕೆಂಪು ಮೂತಿ ಹುಳಕ್ಕೆ ಏನು ಡಿಫ್ರೆನ್ಸ್ ಹೇಳಿ? ಕುರುವಾಯಿ ಕಪ್ಪ ಇರ್ತದೆ, ಕೆಂಪು ಮೂತಿ ಹುಳ ಕೆಂಪು ಇರ್ತದೆ ಅಲ್ವಾ? ಇದು ಯಾವ ರೀತಿ ಡ್ಯಾಮೇಜ್ ಮಾಡ್ತದೆ? ಕುರುವಾಯಿ ಡ್ಯಾಮೇಜ್ ಮಾಡೋದು ಯಾವುದು? ದೊಡ್ಡ ಕುರುವಾಯಿ ಇದೆಯಲ್ಲ, ಕುರುವಾಯಿ ಆರ್ತದಲ್ಲ, ಅದು ಹೋಗಿ ಡ್ಯಾಮೇಜ್ ಮಾಡುವಂಥದ್ದು ಕುರುವಾಯಿ ಕಪ್ಪು. ಅದಕ್ಕೆ ಕೆಲವು ಸೊಂಡಿಲು ಇರ್ತದೆ, ಇದು ರೈನೋಸರಸ್ ಥರ. ಸೊ ಅದಕ್ಕೆ ರೈನೋಸರಸ್ ಬೀಟಲ್ ಅಂತ ಹೇಳ್ತಾರೆ. ಸೊ ಇದು ಕುರುವಾಯಿ ಎಲ್ಲಿ ಇರ್ತದೆ? ಬೆಳೆಯೋದೆಲ್ಲಿ? ಅದು ಹುಳ ಬೆಳೆಯೋದೆಲ್ಲಿ? ಮೊಟ್ಟೆ ಇಡೋದೆಲ್ಲಿ? ಈ ಮೊಟ್ಟೆ ಇಡೋದೆಲ್ಲಿ ಅಂತ ಹೇಳಿದ್ರೆ ನಮ್ಮ ಕಸ ಕಡ್ಡಿಗಳಲ್ಲಿ, ಜಾಸ್ತಿಯಾಗಿ ಗೊಬ್ಬರದ ಗುಂಡಿಗಳಲ್ಲಿ ಅಥವಾ ಮರ ಎಲ್ಲಿ ಕೊಳಿತಿದೆ ಅಲ್ಲಿ, ಅಥವಾ ಎಲ್ಲಿ ನಮ್ಮದು ಕಸ ಕಡ್ಡಿಗಳು ಜಾಸ್ತಿ ಆಯ್ತು ಅಲ್ಲಿ ಹೋಗಿ ಈ ಕುರುವಾಯಿ ಮೊಟ್ಟೆ ಇಡ್ತದೆ. ಅಲ್ಲಿ ಹುಳಗಳಾಗ್ತದೆ. ನಿಮಗೆ ಗೊಬ್ಬರ ತೆಗೆಯುವಾಗ ಹುಳಗಳು ಸಿಗ್ತದೆ, ಇಷ್ಟು ದೊಡ್ಡದು. ಈ ಹುಳಗಳು ಕುರುವಾಯಿ ಹುಳಗಳು. ಇಲ್ಲಿ ಕುರುವಾಯಿ ಹುಳ ಆಗಿಬಿಟ್ಟು ಕುರುವಾಯಿ ದುಂಬಿ ಬಲಿತ ನಂತರ, ಆರ್ಲಿಕ್ಕೆ ರೆಕ್ಕೆ ಎಲ್ಲ ಬಂದ ನಂತರ ಅದು ಹೋಗಿ ಮೇಲೆ ಸುಳಿಯಲ್ಲಿ ಹೋಗಿ ಕೆರೆಯುವುದು. ಸುಳಿ ಕೆರೆದು ಬಿಟ್ಟು ತಿನ್ನುವಂಥದ್ದು. ಸೊ ಇದರಿಂದ ಏನಾಗ್ತದೆ, ಸುಳಿ ಸ್ವಲ್ಪ ಬೆಂಡಾಗುವಂಥದ್ದು ಇರ್ಬೋದು. ಸುಳಿ ಬೆಂಡಾಗಿ ತೆಂಗಿನ ಮರ ಸುಳಿ ಬೆಂಡಾಗಿ ಮತ್ತೆ ನೆಟ್ಟಗೆ ಆಗ್ತದೆ. ಸೊ ಇದು ಆಗುವಂಥದ್ದು ಇರ್ಬೋದು. ಎಲೆಗಳಲ್ಲಿ ವಿ ಆಕಾರದಲ್ಲಿ ಎಲೆಗಳು ಗರಿಗಳು ಕಟ್ಟಾದಂಗೆ ಆಗುವಂಥದ್ದು ಇರ್ಬೋದು. ಸೊ ಇದು, ಅಥವಾ ಸುಳಿಯಲ್ಲಿ ತೂತಾಗುವಂಥದ್ದು ಇರ್ಬೋದು. ಇದೆಲ್ಲ ಡ್ಯಾಮೇಜ್ ಕಪ್ಪು ತಲೆ ಹುಳದ ಮೂಲಕ ಆಗ್ತದೆ. ಇದರಿಂದ ಮರ ಸಾಯುವುದು ಕಡಿಮೆ. ಸಣ್ಣ ಗಿಡಗಳಲ್ಲಿ ಪ್ರಾಬ್ಲಮ್ ಆದರೆ ಮಾತ್ರ ಸ್ವಲ್ಪ ಇದಾಗ್ತದೆ, ಇಲ್ಲಾಂದರೆ ಮರ ಸಾಯುವುದಿಲ್ಲ ಕಪ್ಪು ತಲೆ ಹುಳದಲ್ಲಿ. ಆದರೆ ಇದು ಏನು ಮಾಡ್ತದೆ ಅಂತ ಹೇಳಿದ್ರೆ, ಇದು ಎಲ್ಲೆಲ್ಲೇ ಒಟ್ಟು ತೂತ ಮಾಡ್ತದೆ, ಅಲ್ಲಿ ಇನ್ನೊಂದು ಹುಳ ಬರ್ತದೆ, ಕೆಂಪು ಮೂತಿ ಹುಳ ಅಂತ. ಈ ಕೆಂಪು ಮೂತಿ ಹುಳ ಏನು ಮಾಡ್ತದೆ ಅಂತ ಹೇಳಿದ್ರೆ, ಅದು ಮೊಟ್ಟೆಯನ್ನು ಬೇರೆ ಕಾಂಪೋಸ್ಟಲ್ಲಿ ಇಡೋದಿಲ್ಲ, ನಮ್ಮ ಗೊಬ್ಬರದ ಗುಂಡಿಯಲ್ಲಿ ಇಡೋದಿಲ್ಲ. ಇದು ಮೊಟ್ಟೆ ಬಂದು ಇಡೋದೇ ತೆಂಗಿನ ಮರದಲ್ಲಿ, ತೆಂಗಿನ ಸುಳಿಯಲ್ಲೇ ಮೊಟ್ಟೆ ತಂದು ಇಡೋದು. ಅಥವಾ ನಾವು ಬುಡ ಬಿಡಿಸುವಾಗ ಎಲ್ಲಿ ಸಣ್ಣ ಗಿಡ 5 ವರ್ಷದ ಒಳಗಡೆ ಗಿಡ ಆದರೆ ಬುಡ ಬಿಡಿಸುವಾಗ ನಾವು ಎಲ್ಲಿ ಬುಡ ಡ್ಯಾಮೇಜ್, ಆ ಬುಡಕ್ಕೆ ಏನಾದರೂ ಡ್ಯಾಮೇಜ್ ಕೊಟ್ಟು ಅಥವಾ ಪಿಕ್ಕಾಸಿ ಅಥವಾ ನಮ್ಮ ಕತ್ತಿ, ಕೆಲವರಿಗೆ ಅಭ್ಯಾಸ ಇರ್ತದೆ ಕತ್ತಿಯನ್ನು ಮರಕ್ಕೆ ಬಡಿದಿಡೋದು.
ಸೊ ಎಲ್ಲಿ ಡ್ಯಾಮೇಜ್ ಆಗ್ತದೆ ಅಲ್ಲೇ ಹೋಗಿ ಮೊಟ್ಟೆ ಇಡ್ತದೆ. ಈ ಮೊಟ್ಟೆ ಒಡೆದು ಬಿಟ್ಟು ಆ ಹುಳ ಏನಿದೆ ಗಿಡದ ಒಳಗಡೆ ಹೋಗ್ತದೆ. ದೊಡ್ಡ ಮರ ಆದರೆ ಸುಳಿಯ ಒಳಗಡೆ ಹೋಗ್ತದೆ, ಅಲ್ಲಿ ಹೋಗ್ಬಿಟ್ಟು ಆ ಸುಳಿ ಒಳಗಡೆ ತಿನ್ನುವುದಂಥದ್ದು. ಸುಳಿ ಒಳಗಡೆ ತಿಂತದೆ, ಅಥವಾ ಗಿಡದಲ್ಲಿ ಆದರೆ ಬುಡದಲ್ಲಿ ಆ ಒಳಗಡೆ ತಿರುಳು ಏನಿದೆ ಅದನ್ನು ತಿನ್ಬಿಡ್ತದೆ. ನಿಮಗೆ ಗೊತ್ತೇ ಆಗೋದಿಲ್ಲ. ಒಂದು ದಿನ ಫೈನ್, ಒಂದು ದಿನ ಅದು ಬುಡನೇ ತೆಂಗಿನ ಮರನೇ ಬಿದ್ದು ಬಿಡ್ತದೆ, ಅಥವಾ ಸುಳಿನೇ ಈ ರೀತಿ ಬಿದ್ದು ಬಿಡ್ತದೆ. ಸೊ ಇದರಿಂದ ಕೆಂಪು ಮೂತಿ ಹುಳದಿಂದ ಗಿಡನೇ ನಾಶ ಆಗ್ತದೆ, ಗಿಡನೇ ನಾಶ ಆಗ್ತದೆ. ಅದರಿಂದ ಕೆಂಪು ಮೂತಿ ಹುಳದ ಬಗ್ಗೆ ನಿರ್ವಹಣೆ ಬಗ್ಗೆ ನಾವು ಗಮನ ವಹಿಸಬೇಕಾಗ್ತದೆ. ಯಾವ ರೀತಿ ಗಮನಿಸಬೇಕು? ಅಟ್ಲೀಸ್ಟ್ ನಾವು ಒಂದು ವಾರಕ್ಕೆ ಒಂದು ಸಲ ಆದರೂ ಸಣ್ಣ ಮರಗಳಾದರೆ ಹೋಗಿ ರಾತ್ರಿ ಕಿವಿ ಕೊಡುವಂಥದ್ದು. ಈ ಥರ ಕಿವಿ ಕೊಟ್ಟರೆ ಒಳಗಡೆ ಕೆರೆಯುವಂಥ ಒಂದು ಸೌಂಡ್ ಬರ್ತದೆ. ಸೊ ಆ ಸೌಂಡ್ ಬಂದರೆ ಒಂದು ಗಮನಿಸಬೇಕಾಗ್ತದೆ. ಇಲ್ಲದೇ ಇದ್ದರೆ ಈ ಏನು ನಮ್ಮದು ಕಪ್ಪು ಹುಳ ಏನು ಡ್ಯಾಮೇಜ್ ಮಾಡಿದೆ ಅದನ್ನು ನಾವು ಅದನ್ನು ಸಿಮೆಂಟ್ ಹಾಕಿ ಅದನ್ನು ಪೇಸ್ಟ್ ಮಾಡುವಂಥದ್ದು ಇರ್ಬೋದು. ಸೊ ಈ ರೀತಿ, ಅಥವಾ ರೆಡ್ ಆಕ್ಸೈಡ್ ಅಂತ ಬರ್ತದೆ, ಇದು ಬೋಡೋ ದ್ರಾವಣ ಇದೆ. ಸೊ ಅದನ್ನು ಪೇಸ್ಟಿಂದ ಅದನ್ನು ಲೇಪಿಸಿದರೆ ಆ ಒಂದು ತೂತಗಳು ಇರದಂಗೆ ನಾವು ಗಮನಿಸಬೇಕಾಗ್ತದೆ. ಇನ್ನೊಂದು, ಹುಳ ಡ್ಯಾಮೇಜ್ ಒಳಗಡೆ ಇದ್ದರೆ ದೊಡ್ಡ ಮರದಲ್ಲಿ ಏನು ಮಾಡೋಕ್ಕಾಗೋದಿಲ್ಲ, ಗೊತ್ತೇ ಆಗೋದಿಲ್ಲ. ಸೊ ಆದ್ದರಿಂದ ಈ ಹುಳ ಬರದ ಹಾಗೆ ನಾವು ಅದಕ್ಕೆ ನ್ಯಾಪ್ತಲಿನ್ ಬಾಲ್ ಅಂತ ಇರ್ತದೆ, ನ್ಯಾಪ್ತಲಿನ್ ಇರ್ತದೆ, ಆ ಬಾಲ್ಗಳನ್ನು ಇಡ್ಬೋದು, ಅಥವಾ ಅಲ್ಯೂಮಿನಿಯಂ ಫಾಸ್ಫೇಟ್ ಗುಳಿಗೆಗಳನ್ನು ಇಡ್ಬೋದು, ಅಥವಾ ಕ್ಯಾಪ್ಟಾನ್ ಅಂತಿದೆ. ಸೊ ಆ ಒಂದು ಔಷಧಿ ಅದನ್ನು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅಲ್ಲಿ ಇಟ್ಟರೆ ಸೊ ಅದರಿಂದ ಹುಳಗಳು ಬರೋದಿಲ್ಲ. ಸೊ ಬರದಂಗೆ ನೋಡ್ಬೋದು. ಮತ್ತು ಇನ್ನೊಂದು, ಅದಕ್ಕೆ ಟ್ರ್ಯಾಪ್ ಇದೆ, ಅದನ್ನು ಆಕರ್ಷಿಸುವಂಥ ಒಂದು ಟ್ರ್ಯಾಪ್ ಇದೆ. ಸೊ ಈ ಟ್ರ್ಯಾಪನ್ನು ನಾವು ನಮ್ಮ ತೋಟದಲ್ಲಿ ಹಿಡಿದೆ ಪಕ್ಕದಲ್ಲಿ ಗುಡ್ಡ ಪ್ರದೇಶದಲ್ಲಿ ಇಟ್ಟರೆ ಆ ಎಲ್ಲ ಹುಳಗಳು ಅದಕ್ಕೆ ಬಂದು ಬೀಳ್ತದೆ. ಬಿದ್ದ ಹುಳಗಳನ್ನು ನಾವು ಸಾಯಿಸಬೇಕು. ಸೊ ಇದನ್ನು ನಾವು ಮಾಡಬೇಕು. ಆದ್ದರಿಂದ ಈ ಕೆಂಪು ಮೂತಿ ಹುಳನ ಕಡಿಮೆ ಮಾಡಲಿಕ್ಕೆ ಆಗ್ತದೆ. ಮತ್ತೆ ಗಮನಿಸಿದರೆ ಮತ್ತೆ ಯಾವುದು ರೋಗಗಳು ಜಾಸ್ತಿ ಇಲ್ಲ, ಕೀಟಗಳು ಜಾಸ್ತಿ ಇಲ್ಲ. ಒಂದು ಕೀಟ ಇದೆ, ನುಸಿ ರೋಗ ಇದೆ, ನುಸಿ ಪೀಡೆ ಇದೆ. ಈ ನುಸಿ ಪೀಡೆಗೆ ನಾವು ಏನು ಮಾಡೋಕ್ಕೆ ಸದ್ಯದ ಆಗೋದಿಲ್ಲ. ಯಾಕಂದರೆ ಅದು ನುಸಿ ಭಾಳ ಸಣ್ಣದು, ಒಂದು ಗಿಡದಿಂದ ಇನ್ನೊಂದು ಗಿಡ ಗಾಳಿಯಲ್ಲೇ ಹೋಗ್ಬಿಡ್ತದೆ. ಸೊ ಅದರಿಂದ ನಾನು ನಿಮಗೆ ಹೇಳಿದ್ದು, ಕರೆಕ್ಟಾಗಿ ಪೊಟ್ಯಾಷ್ ಗೊಬ್ಬರವನ್ನು ಕೊಡುವಂಥದ್ದು ಇರ್ಬೋದು, ಬೇವಿನ ಹಿಂಡಿಯನ್ನು ಕೊಡುವಂಥದ್ದು ಇರ್ಬೋದು. ಸಣ್ಣ ಗಿಡಗಳಿಗೆ ಬೇವಿನ ಎಣ್ಣೆ ಸ್ಪ್ರೇ ಮಾಡಿ, ಒಂದು 5 ವರ್ಷ ನಾವು ಸ್ಪ್ರೇ ಮಾಡಲಿಕ್ಕೆ ಆಗ್ತದೆ. ಗೊನೆಗಳಿಗೆ ಬೇವಿನ ಎಣ್ಣೆಯನ್ನು 5 ml ಎಣ್ಣೆಯನ್ನು 1 ಲೀಟ್ರ್ ನೀರಿಗೆ ಹಾಕಿ ಸ್ವಲ್ಪ ಸೋಪು ಪೌಡರ್ ಹಾಕಿ ಅದನ್ನು ಮಿಕ್ಸ್ ಮಾಡಿ ಗೊನೆಗಳಿಗೆ ಸ್ಪ್ರೇ ಕೊಟ್ಟರೆ ಈ ನುಸಿಪೀಡಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ದೊಡ್ಡ ಮರಗಳಿಗೆ ಆಗೋದಿಲ್ಲ. ಸೊ ಅದರಿಂದ ಬೇವಿನ ಹಿಂಡಿಯನ್ನು ಕೊಟ್ಟರೆ ಆ ಒಂದು ನುಸಿ ಏನಿದೆ ಅದರ ನಾಶ ಅದನ್ನು ಕಡಿಮೆ ಮಾಡ್ಬೋದು, ಅದರ ಇನ್ಫೆಕ್ಷನನ್ನು ಕಡಿಮೆ ಮಾಡ್ಬೋದು. ಇದಿಷ್ಟು ತೆಂಗಿನ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಹೇಳುವಂಥದ್ದು. ಮತ್ತು ಅದಕ್ಕೆ ತೆಂಗಿನ ಬೆಳೆಗೆ ಪೂರಕವಾಗಿ ಯೋಜನೆಗಳ ಬಗ್ಗೆ ಹೇಳೋದಾದರೆ, ನಾನು ಆಗಲೇ ಹೇಳಿದ್ದೇನೆ ನಿಮಗೆ, ಹನಿ ನೀರಾವರಿಗೆ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ಮತ್ತು ಮೌಲ್ಯವರ್ಧನೆಗೆ ತೆಂಗಿನ ಎಣ್ಣೆ ಫ್ಯಾಕ್ಟ್ರಿ ಮಾಡೋದಾದರೆ, ತೆಂಗಿನ ಎಣ್ಣೆ ಒಂದು ಫ್ಯಾಕ್ಟ್ರಿ ಮಾಡೋದಾದಿರ್ಬೋದು, ಅಥವಾ ತೆಂಗಿನ ಎಣ್ಣೆ ಘಟಕ ಮಿಲ್ ಮಾಡುವುದಾದಿರ್ಬೋದು, ತೆಂಗಿನ ಯಾವುದೇ ಉತ್ಪನ್ನ ಮೌಲ್ಯವರ್ಧನೆಗಳನ್ನು ಮಾಡುವುದು, ಅದರದ್ದು ಡೆಸಿಕೇಟೆಡ್ ಪೌಡರ್ ಮಾಡುವಂಥದ್ದು ಇರ್ಬೋದು, ಅಥವಾ ಉಪ್ಪಿನಕಾಯಿ. ಈಗ ಯಾವ ರೀತಿ ಎಫ್ ಪಿ ಒಗಳು ಮಾಡ್ತಾ ಇದ್ದಾರೆ. ಸೊ ಅವರು ಅದರ ಒಂದು ಸಹಾಯಧನ ತಗೊಂಡು ಅದನ್ನು ಮಾಡಲಿಕ್ಕೆ ಅವಕಾಶ ಇದೆ. ನೀವು ಸಹಾಯಧನ ತಗೊಂಡ್ಬಿಟ್ಟು ಎಫ್ ಪಿ ಒ ಮೂಲಕ ಸರ್ಕಾರದ ಸಹಾಯಧನ ಮಾಡಿಕೊಂಡು ಯಾವುದೇ ಒಂದು ಘಟಕ, ಪಿಕ್ಕಲ್ ಮಾಡುವಂಥ ಘಟಕ ಇರ್ಬೋದು, ಯಾವುದೇ ಉತ್ಪನ್ನ ಮಾಡುವಂಥ ಘಟಕವನ್ನು ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಇದೆ. ಆಲ್ರೆಡಿ ಯಾರ ಹತ್ರ ಆದರೂ ಮಿಲ್ಗಳಿದ್ದರೆ, ನೀವು ಮನೆ ಮಟ್ಟದಲ್ಲಿ ಮಾತ್ರ ಮಿಲ್ ಆಯಿಲ್ ತೆಗೆದು ಕೊಡ್ತಾಯಿದ್ದೀರಿ, ಮನೆ ಮಟ್ಟದಲ್ಲಿ ಮಾತ್ರ ಕೊಡ್ತಾಯಿದ್ದೀರಿ ಆಯಿಲ್ ಮಾಡಿಕೊಂಡು, ಅಥವಾ ಏನೋ ಒಂದು ನಿಮ್ಮದು ಪ್ಲ್ಯಾನ್ ಇದೆ, ಅದರದ್ದು ಉಪ್ಪಿನಕಾಯಿ ಹಾಕಬೇಕು ಅಥವಾ ಏನಾದರೂ ಚಿಪ್ಸ್ ಮಾಡಬೇಕು ಅಂತ ಇದ್ದರೆ, ಸೊ ಅದಕ್ಕೆ ಒಂದು ಯೋಜನಾ ವರದಿ ಮಾಡಿಕೊಂಡು ನೀವು ಕೊಟ್ಟರೆ ನಿಮಗೆ 15 ಲಕ್ಷದವರೆಗೆ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ಬಿಲ್ಡಿಂಗ್ ಮತ್ತು ಮೆಷಿನರಿ ಸೇರಿಸಿ 15 ಲಕ್ಷದವರೆಗೆ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ತೆಂಗಿನ ಬಗ್ಗೆ ಯಾವುದಾದ್ರೂ ಉತ್ಪನ್ನಗಳನ್ನು ನೀವು ಮಾರುಕಟ್ಟೆ ಮಾಡೋದಾದರೆ ಬ್ರ್ಯಾಂಡಿಂಗ್ ಮಾಡಿ ಅದನ್ನು ಮಾರುಕಟ್ಟೆ ಮಾಡಲಿಕ್ಕೆ ಸಹಾಯಧನ. ನಿಮಗೆ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಲಿಕ್ಕೆ, ಬ್ಯಾಂಕ್ ಸಾಲ ತಗೊಳ್ಳೋಕ್ಕೆ, ಎಲ್ಲದಕ್ಕೂ ಸರ್ಕಾರದಿಂದ ಒಬ್ಬರು ಏಜೆಂಟ್ ಇರ್ತಾರೆ. ಸೊ ಅವರು ಅದರ ಎಲ್ಲ ಕೆಲಸ ಮಾಡಿಕೊಡ್ತಾರೆ. ಸೊ ಈ ಒಂದು ಸಾಲ ಸೌಲಭ್ಯ ಪಡಲಿಕ್ಕೆ ಅವಕಾಶ ನಿಮಗೆ ಇದೆ. ಮತ್ತು ಇನ್ನೊಂದು ಯೋಜನೆ ಇದೆ, ಪುನಶ್ಚೇತನ ಅಂತ ಇದೆ, ಮತ್ತು ಇನ್ನೊಂದು ಪ್ರದೇಶ ವಿಸ್ತರಣೆ ಅಂತ ಇದೆ. ಯಾರು ಹೊಸದಾಗಿ ತೋಟ 1 ಎಕರೆ ಮೇಲೆ ಮಾಡ್ತಾರೆ, ಅವರು ತೆಂಗಿನ ಗಿಡಗಳನ್ನು ಸರ್ಕಾರಿ ಸಂಸ್ಥೆಯಿಂದ ತಗೊಂಡ್ರೆ, CPCRI ಅಥವಾ ನಮ್ಮ ಇಲಾಖೆಯಿಂದ ತಗೊಂಡ್ರೆ, ನೀವು CDB ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಇದೆ, ತೆಂಗು ಅಭಿವೃದ್ಧಿ ಮಂಡಳಿ ಅಂತ ಇದೆ. ಈ ಮಂಡಳಿಯಿಂದ ನೀವು ಸಹಾಯಧನ ತಗೊಳ್ಳೋಕ್ಕಾಗ್ತದೆ. ಸಹಾಯಧನ ಈ ಸಹಾಯಧನ ಕೇರಳದವರೇ ತಗೊಳ್ತಾ ಇದ್ದಾರೆ. ತೆಂಗು ಅಭಿವೃದ್ಧಿ ಮಂಡಳಿ ಅಂತ ಏನಿದೆ ಅದು ಕೇರಳದಲ್ಲಿದೆ.
ಈ ಕೇರಳದ ರೈತರು ಅದನ್ನು ಜಾಸ್ತಿ ತಗೊಳ್ಳೋದು. ಸೊ ಅದರಿಂದ ಇದರಲ್ಲಿ ಭಾಳಷ್ಟೊಂದು ಯೋಜನೆಗಳಿದೆ. ನೀವು ಆನ್ಲೈನ್, ನಾನೀಗ ಹೇಳೋಕ್ಕೆ ಹೋಗೋದಿಲ್ಲ, ಲೇಟ್ ಆಗ್ತದೆ. ಆನ್ಲೈನಲ್ಲಿ ತೆಂಗು ಅಭಿವೃದ್ಧಿ ಮಂಡಳಿ, ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಹಾಕಿದರೆ ಅದರ ಎಲ್ಲ ಡೀಟೇಲ್ಗಳು ಬರ್ತದೆ. ಅದನ್ನು ನೀವು ಗಮನಿಸಿಬಿಟ್ಟು ನೀವು ತೆಂಗಿನ ಬಗ್ಗೆ ಏನಾದರೂ ನೀವು ಮೌಲ್ಯವರ್ಧನೆ ಮಾಡುವಂಥದ್ದು ಏನಾದರೂ ಯೋಜನೆಗಳು ಬೇಕಾದರೆ ಅದನ್ನು ನೀವು ಮಾಡಲಿಕ್ಕೆ ಅವಕಾಶ ಇದೆ. ಸೊ ಇದಿಷ್ಟು. ಮತ್ತು ತೆಂಗಿನ ಮುಖ್ಯವಾಗಿ ತೆಂಗು ಕೀಳುವವರು ಯಾರಾದರೂ ಇದ್ದೀರಾ ಇಲ್ಲಿ? ತೆಂಗು ಕೀಳುವವರು ಯಾರಾದರೂ ಇದ್ದೀರಾ? ತಾರೆ ದೆಪ್ಪುನಕಲ್ ಉಲ್ಲೇರ? ಹಾಂ, ಯಾರು ಇಲ್ಲಲ್ಲ ಅಲ್ಲಿ. ಬಟ್ ತಾರಾಯಿ ಇತ್ತಿನಕಲ್ ಉಲ್ಲೇರತ್ತ, ತಾರದ ಇತ್ತಿನಕಲ್ ಉಲ್ಲೇರತ್ತ, ನಿಖಲ್ನ ಇಲ್ಲಡೆ ತಾರೆ ದೆಪ್ಪರೆ ಬರ್ಪೆರತ್ತ ಆತ ನಿಖಲ್ ಇನ್ನು ಒಂಜಿ ಕೆಲಸ ಮಲ್ಪೊಡು. ಇನ್ನು ದಾದ ಒಂಡ ನಿಖಲ್ನ ಇಲ್ಲಡೆ ಏರ್ಪೂರ ತಾರಾಯಿ ದೆಪ್ಪರೆ ಬರ್ಪೆರು ಅಕಲಿಗೆ ಒಂದು ಇನ್ಶೂರೆನ್ಸ್ ಮಲ್ಪವಡು, ಗೊತ್ತಾಣತ್ತ? ಅಕಲಿಗೆ ಒಂದು ಇನ್ಶೂರೆನ್ಸ್ ಮಲ್ಪವಡು. ದಾಯಕ ಪಂಡ ಅಕಲು ಭಾರಿ ಒಂಜಿ ರಿಸ್ಕ್ದ ಕೆಲಸ ಮಲ್ಪರು, ಭಾರಿ ಒಂಜಿ ರಿಸ್ಕ್ದ ಕೆಲಸ ಮಲ್ಪರು. ಅಕಲ್ನ ಬೊಡೆದಿ ಜೋಕಲ್ನ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆವೋಡು ಅಕಲಿಗೆ ಬೆನ್ಪುನಗೋಸ್ಕರ ಅಕಲು ಬತ್ತದ ಒಂಜಿ ತಾರೈ ಮಿತರುಣ ಕೆಲಸ ಸುಲಭದಾತ್ ಇತ್ತದ ಕಾಲೋಡು. ತಾರ ಇಲ್ಲ ಬಜ್ಜೆ ದೆಪ್ಪುನಕಲು ಪೂರ ತಾರ ಇಲ್ಲ ದೆಪ್ಪರು. ಸೊ ಅಂಚಾದ ಈ ತಾರೈ ದೆಪ್ಪುನಕಲಿಗೆ ಒಂಜಿ ಇನ್ಶೂರೆನ್ಸ್ ಸ್ಕೀಮ್ ಉಂಡು. ಇನ್ಶೂರೆನ್ಸ್ ಸ್ಕೀಮ್ ಉಂಡು. ಅಕಲಿಗೆ ಕೇವಲ 94 ರೂಪಾಯಿ ಕಟ್ಟುಂಡು. 94 ರೂಪಾಯಿ ಕಟ್ಟುಂಡ 5 ಲಕ್ಷ ಮುಟ್ಟದ ಒಂಜಿ ಸವಲತ್ತು ಕೊರಿಯರ ಅವಕಾಶ ಉಂಡು. ಈ 94 ರೂಪಾಯಿ ಕಟ್ಟದು ಒಂಜಿ ಇನ್ಶೂರೆನ್ಸ್ ಮಲ್ತಂಡ ಒಂಜಿ ವೇಳೆ ಆಯ್ದಾದಂಡ ಅವಘಾಡ ಆಡ್ದು ಎಕ್ಸ್ಪೈರ್ ಆಂಡ ತೀರ್ದು ಬೋಂಡ ಅಕ್ಲಿಗೆ 5 ಲಕ್ಷ ಇನ್ಶೂರೆನ್ಸ್ ಅಕ್ಕಲ ನಮ್ಮ ಫ್ಯಾಮಿಲಿದು ಅಕ್ಲಿ ದಿಕ್ಕೊಂಡು ಅವು ಅಕ್ಲಿಗೆ ಅವಘಾಡ ತಾರೇಡ್ದು ಬರೋಡ ಅವಡೊಂದು ಇಜ್ಜಿ ಅಕ್ಲು ತಾರೇ ದೆಪ್ಪುನ ಅಕ್ಕಲ ಅವಡು ಸಾದಿಡು ಪೋಂಡ ಗಾಡಿ ಆಕ್ಸಿಡೆಂಟ್ ಅದು ಪರ್ಲೆ ಅವು ಹಾರ್ಟ್ ಅಟ್ಯಾಕ್ ಆದಿಲ್ಲ ತೀರ್ಂಡಲ್ಲ ಅವು. ಸೊ ಒಟ್ಟಿಗೆ ಆರ್ನ ಒಂಜಿ ತಾರೇಡ್ದು ಬರೋಡೊಂದು ದಾಲ ಇಜ್ಜಿ ಅಕ್ಲಿಗೆ ಒಂಜಿ ಇನ್ಶೂರೆನ್ಸ್ ಕೊರಿಯರ ಅವಕಾಶ ಮುಲ್ಪ ಮಲ್ತೆ ಕೊಡ್ತೇವೆ. ರಡ್ನೆತ್ತದಾದ ಬಂಡ ಮುರಣಿ ಒಂಜನ ಮುಲ್ಪನೆ ನರಿಕೊಂಬಿಡು ಒಂಜನ ತಾರ ಹಿಡ್ದು ಬೂರು ಅಕ್ಲು ಇನ್ಶೂರೆನ್ಸ್ ಮಲ್ತಿರ್ತಾರೆ. ತಾರ ಬೂರೇರು ಬೂರ್ದು ಅಕ್ಲು ಹಾಸ್ಪಿಟ್ಲೈದು ಆದಿರ್ತಾರೆ. ಹಾಸ್ಪಿಟ್ಲ್ ಬಿಲ್ ರಡ್ಡರ ಲಕ್ಷ ಮುಟ್ಟ ಹಾಸ್ಪಿಟ್ಲ್ ಬಿಲ್ಲ ರಿಯಂಬರ್ಸ್ ಬೇತೆ ಓಲ ಸ್ಕೀಮ್ ಇಜ್ಜಾಂಡ ಬೇತೆ ಸ್ಕೀಮ್ಡು ಓಲ ಇನ್ಶೂರೆನ್ಸ್ ಮಲ್ತಿದ್ದಾರ ಅಕ್ಕಲಿಗೆ ರಡ್ಡರೆ ಮುಟ್ಟ ಇನ್ಶೂರೆನ್ಸ್ 2.5 ಲಕ್ಷ ಮುಟ್ಟ ಇನ್ಶೂರೆನ್ಸ್ ಕೊಡಲಿಕ್ಕೆ. ಅಂದರೆ ಅದರದ್ದು ಏನು ಹಾಸ್ಪಿಟ್ಲಿದ್ದು ಖರ್ಚಿದೆ ಅದನ್ನು ರಿಯಂಬರ್ಸ್ ಮಾಡಲಿಕ್ಕೆ ಅವಕಾಶ ಇದೆ. ಈಗ 2.5 ಲಕ್ಷ ಕೊಡಲಿಕ್ಕೆ ಅವಕಾಶ ಇದೆ. ಇವರದ್ದು 2.5 ಲಕ್ಷದಲ್ಲಿ ಆಲ್ರೆಡಿ ಅವರು ಯಾವುದೋ ಒಂದು ಬೇರೆ ಇನ್ಶೂರೆನ್ಸ್ ಸ್ಕೀಮಲ್ಲಿ ಅಥವಾ ಸಂಜೀವಿನಿ ಅಥವಾ ಯಾವುದೋ ಒಂದು ಸ್ಕೀಮ್ನಲ್ಲಿ ಅವರು 1 ಲಕ್ಷ ಆಲ್ರೆಡಿ ನಾವು ಹಾಸ್ಪಿಟಲ್ ತಗೊಂಡಿದ್ದಾರೆ ಅಂದರೆ ಮತ್ತು 1.5 ಲಕ್ಷ ಅವಕಾಶ ಇದೆ. ಸೊ ಅದರಲ್ಲಿ ನೀವು ಕ್ಲೇಮ್ ಮಾಡಿಕೊಂಡು ಅದನ್ನು ಕೊಡಲಿಕ್ಕೆ ಅವಕಾಶ ಇದೆ. ಸೊ ಈ ರೀತಿ ಇದನ್ನು ನೀವೊಂದು ಫಾರ್ಮ್ ಇದೆ, ಫಾರ್ಮನ್ನು ನಮ್ಮ ಕಂಪನಿಯಿಂದಲೂ ನೀವು ತಗೊಳ್ಬೋದು ಅಥವಾ ನಮ್ಮಿಂದಲೂ ತಗೊಳ್ಬೋದು. ಬೊಲ್ಪು ರೈತ ಉತ್ಪಾದಕ ಕಂಪನಿ ಅಲ್ಲಿಂದಲೂ ತಗೋಬೋದು ಅಥವಾ ನೀವು ವೆಬ್ಸೈಟಿಂದ ಡೌನ್ಲೋಡ್ ಮಾಡಿ ಅದನ್ನು ಫಿಲ್ಲಪ್ ಮಾಡಿ ಅವರು ಯಾರು ಅದಕ್ಕೆ ಹೆಂಡತಿ ಹೆಸರುಗಳನ್ನು ಅಥವಾ ಯಾರು ಅದಕ್ಕೆ ನಾಮಿನಿ ಇದ್ದಾರೆ ಅವ್ರದ್ದು ಹೆಸರು ಹಾಕಿಬಿಟ್ಟು ಪಂಚಾಯತ್ ಅಧ್ಯಕ್ಷರದ್ದು ಸೈನ್ ಹಾಕಿ ನೀವೇ ಕಳಿಸ್ಲಿಕ್ಕೂ ಆಗ್ತದೆ. ಡೈರೆಕ್ಟ್ ತೆಂಗು ಅಭಿವೃದ್ಧಿ ಮಂಡಳಿ ಕಳಿಸೋಕ್ಕೆ ಆಗ್ತದೆ. ಅಥವಾ ನಮ್ಮ ತೋಟಗಾರಿಕೆ ಇಲಾಖೆಗೆ ತಂದು ನಮ್ಮಲ್ಲಿ ಕೊಟ್ಟರೆ ನಾವು ಅದನ್ನು ತೆಂಗು ಅಭಿವೃದ್ಧಿ ಮಂಡಳಿಗೆ ಕಳಿಸುವ ವ್ಯವಸ್ಥೆ ಮಾಡ್ತೇವೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಆದಷ್ಟು ರೈತರನ್ನು ಇದರಲ್ಲಿ ತೆಂಗು ಕೀಳುವವರನ್ನು ನೋಂದಣಿ ಮಾಡಿಕೊಳ್ಳಿ, ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಏನಾದರೂ ವಿಷಯಗಳಿದ್ರೆ ಮತ್ತೆ ಡಿಸ್ಕಸ್. ಪೇಮೆಂಟ್ ವರ್ಷ ಕೊಡುವ 94 ರೂಪಾಯಿ ಏನಿದೆ ವರ್ಷ ಕಟ್ಟಬೇಕಾಗ್ತದೆ. 94 ರೂಪಾಯಿ. ಲಾಸ್ಟ್ ಇಯರ್ ಅದು 99 ರೂಪಾಯಿ ಇತ್ತು, ಈ ವರ್ಷ ಅದು 94 ರೂಪಾಯಿ ಆಗಿದೆ. ಅದು ಕಂಪನಿ ಯಾವುದು ಕಂಪನಿ ಇನ್ಶೂರೆನ್ಸ್ ಕೊಡ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ವರ್ಷ ಅದನ್ನು ರಿನ್ಯೂ ಮಾಡಬೇಕು, ವರ್ಷ ರಿನ್ಯೂ ಮಾಡಬೇಕಾಗ್ತದೆ. ಬಾಂಡ್ ಅಂತ ಅವರಿಗೆ ಬರ್ತದೆ, ಅದು ನಾವು ಅವರ ಮನೆಗೇನು ಬರ್ತದೆ, ಯಾವ ಅಡ್ರೆಸ್ ಇದೆ ಅವರ ಮನೆಗೆ ಕಳಿಸ್ತಾರೆ. ಸೊ ಇದಿಷ್ಟು ವಿಷಯ ನಾನು ಹೇಳೋಕ್ಕಿದ್ದದು. ಮುಂದಿನದ್ದು ಏನಾದರೂ ನಿಮಗೆ ಡೌಟ್ ಇದ್ದರೆ ನೀವು ನೋಟ್ ಮಾಡ್ಕೊಳ್ಳಿ, ಮುಂದಿನ ವಿಷಯಗಳನ್ನು ನಾವು ಮತ್ತೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು. ಮುಂದೆ ಮಾತಿಗಾಗಿ ಶ್ರೀ ಮನೋಹರ್ ಶೆಟ್ಟಿ, ರಾಜ್ಯ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ. ಎಲ್ಲ ಜವನಿಯರಿ ಜವಾಬ್ದಾರಿ ದೆತೊಂದು ಈ ನೇನು ಒಂಜಿ ಈ ತೆಂಗಿನ ಬೆಳೆಯನ್ನು ಈ ಒಂಜಿ ಉನ್ನತ ಮಟ್ಟವ ಕೊಂದೋದು ಪೋಡು ಪನ್ಪನಂಚಿನ ಉದ್ದೇಶಗಳು ಸ್ಥಾಪನೆ ಆತಿನಂಚಿನ ಒಂಜಿ ಸಂಸ್ಥೆ. ಅಭಿನಂದನೆಲು ಕುಸುಮಕ್ಕರ್ ಇರೆಗೆ ಒರಿಯಗತ್ತು ಇರಡಪ್ಪನಂಚಿನ ನಿರ್ದೇಶಕರನಾಗಲಿಗೆ ಅಂಚನೆ ಬೇತೆ ಸಿಬ್ಬಂದಿ ವರ್ಗಗೂ ನೆಟ್ಟು ನಿಖಿಲ್ದಪ್ಪ ಸಹಕಾರ ಮಲ್ಪುನ ಎಂಕಲ ರೈತಾಪಿ ಬಂಧುಲಿಗೆ ಒಂದು ಅಭಿನಂದನೆಯನ್ನು ಯಾನು ಕೊರನು. ಎಂಕಲ ಮಿತ್ರರಾಯಿನ ಪ್ರದೀಪ್ ಡಿಸೋಜರ್
ಅರೇನೆ ಇತ್ತೆ ಎದುರುಡು ಪಂಡಾರಿಗೆ ಬೇಜಾರಾವು ಒಂಜಿ ದಕ್ಷ ಅಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆಡೆ ತಾನೇ ಒಂಜಿ ರೈತರಿಗೆ ತನರ್ದಾಯಿನಂಚಿನ ಎಂಕ್ ಸರ್ಕಾರ ಸಂಬಳ ಕೊರಂಡಲ್ಲ ಎನರ್ದಾಯಿನ ಸಾಗ ಕೊರ್ಪುನ ಅಧಿಕಾರಿ ಕೆಲವುಲ್ಲೇರು ಹೆಜ್ಜೆರಂದು ನಾನು ಪನ್ಪುಜಿ ಐಟು ವರಿ ಪ್ರದೀಪ್ ಡಿಸೋಜರ್ ದಯಪಂಡ ಆರು ಎಲ್ಲಿಪ್ಪುನಗನೆ ಬಚ್ಚಿರೆ ಮಾಡ್ದು ಕಲ್ತನಾರು ಎಂದು ಎಂಕ್ಲೆಗೆ ಮಾಯಿತು ಆ ಕಷ್ಟ ಗೊತ್ತುಂಡಾರಿ ಅರೆಗಲ ಯಾನು ನೆನೆತ್ತೋನ್ವೆ ರೈತ ಹೋರಾಟಗಾರರು ಪಚ್ಚೆ ಸಾಲು ಪಾಡುವ ಧರಣಿಲ ಕುಲ್ಲುವ ಅಭಿವೃದ್ಧಿ ಮಲ್ಪುಲೆ ಎಂದಲ ಪನ್ಪ DC ಆಫೀಸುಗಳ ಪೊಗ್ಗುವ ತಾಲೂಕು ಆಫೀಸುಗೆ ಪೊಗ್ಗುವ ದಾಯೆ ಒಂಜಿ ರೈತರನ ಹಕ್ಕು ಇನಿ ಮೂಜಿನ ದರ್ಜದ ಅಯ ವ್ಯಕ್ತಿಯಾಯರ ಬಲ್ಲಿ ಉನ್ನತ ಮಟ್ಟದ ಒಂಜಿ ಪ್ರಥಮ ದರ್ಜಾದಿ ಭಾರತೋಡು ಆಹಾರ ಕೊರ್ಪುನಚ್ಚಿನ ವ್ಯಕ್ತಿಯ ಆವಡು ಪನ್ಪುನ ಒಂಜಿ ಉದ್ದೇಶೋಡು ಯಾಕೆಲ್ಲ ಸಂಗಲ್ಪುರ ಬೇತೆ ಬೇತೆ ಉಪ್ಪು ಆಂಡಲ ಉದ್ದೇಶ ಒಂಜಿ ಹೇಮನಾಥ್ ಶೆಟ್ರೆ ಅಂಚನೆ ಇನಿ ಮಹಿಳೆಯರನ್ನ ಬಗ್ಗೆ ನಮ್ಮ ಭಾಳಿ ಗೌರವಡು ನಡ್ತೊಂದುಲ್ಲ ಈ ದೇಶಡು ಅದರ ಪುದರೇಕ್ಕೆ ಲತಾ ಮೇಡಮ್ಗೂ ಬೇರೆ ಅಂಚನೆ CEO ಆದಿತ್ಯನ ಚೇತನ್ ಈ ಯಕ್ಷಗಾನ ಬಯಲಾಟೋಡು ಎಂಗ್ಲ ರಾಮಚಂದ್ರ ಸಾಲ್ಯನ್ ರೈಟ್ ವೇದಿಕೆಡು ಉಲ್ಲೇರು ದೇವೇಂದ್ರ ಪಾಡಿಯರನ್ನ ಅಂಡ ಬತ್ತದ ಕುಲೋನ್ ವೇದಿಕೆ ಬಲ್ಲಿರೇನಯ್ಯ ಈ ಸ್ವರ್ಗಲೋಕದಲ್ಲಿರುವುದು ಕಲ್ಪವೃಕ್ಷ ಕಾಮಧೇನು ಸ್ವರ್ಗಲೋಕಡ್ದು ಬೈದನಂಚಿನ ಪವಿತ್ರವಾಯಿನ ಆ ಬುಲೆ ಎಂದು ಪಂಡೆ ಆಂಡ ಇನಿ ಭಾರಿ ಬೇಜಾರಾಪುಂಡು ಇನಿ ಪಾತಾಳಗು ಪೋಂದುಂಡವು ನಿರ್ಲಕ್ಷಿತವಾಯಿನ ಬೆಳೆ ನಮ್ಮ ಮಾತಿರ್ಲ ಎಂಕ್ಲೆಗೆ ಎಲ್ಲಿಪುನ ತೂತ ಈ ಕಾಸರಗೋಡು ಪುತ್ತೂರು ಸುಳ್ಯ ಆ ಪ್ರದೇಶಡು ಅಡಿಕೆ ಬಜ್ಜೆಗೆ ರೇಟ್ ಉಪ್ಪಡು ಉಪ್ಪಂದಗುಲ್ಲಾಡು ತೋಟದ ಕುಲು ತೋಟ ಮಲ್ಪುನಿ ತಾರೈದ ದೈ ಎಂಕ್ಲ ಹೆಚ್ಚಿನ ಅಂಶ ಈ ಕಲ್ಪವೃಕ್ಷ ನಿರ್ಲಕ್ಷಿತವಾಯಿನ ಬೆಳೆ ಅದು ಬದುದುಪ್ಪಡು ಪಂಡದೆ ಅನ್ನಂಜ ಅಭಿಪ್ರಾಯ ಎಂಕ್ಲಂಚ್ ಬಂದಾಗ ಮಂಗಳೂರು ತಾಲೂಕು ಬಂದಾಗ ಅವಳು ತೋಟ ಇತ್ತೀಚೆಗೆ ಆಯ್ನಿ ಭಾರಿ ದುಂಬು ಇತ್ತೀಚಿ ಬಂಟ್ವಾಳ ಮುಟ್ಟ ಮಾತ್ರ ಎಂಕ್ಲೆಗೆ ಒಂಜಿ ತಿಗಿದಿನ ಮಾಹಿತಿ ಪ್ರಕಾರ ಅದೇ ಪ್ರದೀಪ್ ಡಿಸೋಜ ಅವಳು ತಾರೆದ ಒಂಜಿ ಕಟ್ಟಪುನಿಟ್ಟು ನಮ್ಮ ನಡಪ ಐಕ್ಲದಾಲ ತೂತನೇಜ್ ಇಂದು ಸತ್ಯ ಇನ್ನು ಪೂರ ಪ್ರದೀಪೇರು ಪಂಡೆ ಇನಿ ಅಂಚಿನ ಕಲ್ಪವೃಕ್ಷಗೊಂಜಿ ಗನಸ್ತಿಗೆದ ಸ್ಥಾನ ಬರೋಡಂದಾಂಡ ಇನಿ ಜವಾಬ್ದಾರಿನ ನಿಖಲ ಕೈಟ್ ಈ ರೈತರು ಈತ್ ಜನ ಮೂಲು ಸೇರ್ದ ನಕಲು ಇರಗೈಟ್ ಕೊರಂದುಲ್ಲೇರು ಕುಸುಮಾಕರ್ ಇಂದು ಮಲ್ಲ ಜವಾಬ್ದಾರಿದ ಕೆಲಸ ಬರ್ಪಿ ವರ್ಷ ಇನಿಯತ್ ಸ್ವಲ್ಪ ರೂಪಾಯಿ ಕೊಬ್ಬರಿಗೆ ಬರ್ಪಿ ವರ್ಷದ ವಾರ್ಷಿಕೋತ್ಸವ ಆನಾಗ 20,000 ರೂಪಾಯಿ ಕ್ವಿಂಟಲ್ಗೆ ತಿಕ್ಕೊಡು ಒಂದು ಎಂಕಲ್ ಒಂಜಿ ಆಸೆ 20,000 ರೂಪಾಯಿ ನಿಖಲೆ ತಿಕ್ಕೊಡು ದಾಯೆ ಆತ್ ಐತ ಉಪಯೋಗಲೇನು ಎಂಕಲ್ ಪನೋಡಂಜಿ ಪ್ರತ್ಯೇಕ ಸನ್ಮಾನ್ಯ ಪ್ರದೀಪ್ ಡಿಸೋಜರ್ ಪೊರ್ಲುಡು ಬಂಡೇರು ಐತ ಉಪಯೋಗನು ತಾರೆದ ಇಟ್ಟು ಓವು ದಕ್ಕೆರ್ಲಜ್ಜಿ ಓವು ಹಾಳಾಯರ್ಲ ಇಜ್ಜಿ ಪ್ರತಿ ಒಂಜಿಲ ಉಪಯೋಗಕ್ಕೆ ಬರ್ಪುನಂಚಿನ ಸೊತ್ತು ನಮ್ಮ ಎಲ್ಲ ವಿಷಯ ಬಾತಿರ್ಗ ದೇವರಿಗೆ ಬೊಂಡದಾಭಿಷೇಕ ದೈವಲೆಗೆ ನೇಮಾನಗ ಕೈಟ್ರಟ್ಟು ಬೊಂಡಗರುಡು ತುತ್ತರ ತಿರಿ ಇದು ಮಾತ ಧಾರ್ಮಿಕವಾದ ಬತ್ತದನ್ನ ಉಪಯೋಗ ಕೊರ್ಪುನಂಚಿನ ಕಲ್ಪವೃಕ್ಷ ಎಂದು ಈ ಕಲ್ಪವೃಕ್ಷಗೂ ನಮ್ಮ ಪೂಜ್ಯ ಭಾವನೆಯನ್ನು ಕೊಡ್ತಾ ಆಂಡ ದಾಲ ಇಜ್ಜಿ ತಾರೈನ ಪತೊಂದು ಪೋನಾಗ ಎಂಗ್ಲ ತೆಂಗು ಬೆಳೆಗಾರ ರಾಜವಾಳ್ವೇರ್ನಕಲು ಪನ್ಪೇರು ತೋಡ ಇನ್ನು ಕೊಂದೋನಾಗ 20 ರೂಪಾಯಿ 20 ಏರೆಗಳ ಬುಡ್ಚವು ತಾರೈ ಅಂಚಿನ ಪರಿಸ್ಥಿತಿನ ಇನ್ನು ನಿರ್ಮಾಣ ಆತಿನ ಇಟ್ಟೆ ಒಂಜಿ ದೇವರ ಒಂಜಿ ಸಾಧಿನ ಇತ್ತ ದಕ್ಷಿಣ ಕನ್ನಡ ಜಿಲ್ಲೆ ಎಡ್ತೋಜಪ್ಪಾದೆ ಇನಿ ಮೂಲು ಮಾತ್ರ ಹತ್ತು ನಟೇನೆ ಬಂಟ್ವಾಳ್ಡು ಆ ಉದಯವಾಣಿ ವರದಿಗಾರೆ ರಾಜ ಬಂಟ್ವಾಳ ಪನ್ಪುನಾರು ಇಂಚೇನೆ ಒಂಜಿ ಸಹಕಾರ ಸಂಘ ಮಲ್ತೊಂದು ಪಾಪ ಐತ ಬಗ್ಗೆ ಬಹಳ ಒಂಜಿ ಕೆಲಸ ಮಲ್ತೊಂದುಲ್ಲೇರು ಅಂಚನೆ ಮಾಣಿಲಾಡು ಗೋವಿಂದ ಭಟ್ ಪನ್ಪುನಾರು ಈ ಇಚ್ಚರೆ ನಬಾರ್ಡದ ಸಹಾಯದ ತೊಂದು ಈ ಒಂಜಿ ತೆಂಗು ಬೆಳೆಗಾರರ ನೇನು ಸಂಘಟನೆಯನ್ನು ಮಲ್ತದೇರು ಬೇತ ಬೇತ ಕೋಡ್ ಪ್ರಭಾಕರ ಮಯ್ಯರು ಬೆಳ್ತಂಗಡ್ಡು ಬಂಗಮರ ಹೊಂದಿತ್ತೇರು
ಆಂಡ ಐಕ್ ಬೋಡಿತ್ತೀನಿ ಈ ನಮೂನೆದ ಪ್ರೋತ್ಸಾಹ ಶಾರದೆತ ನೋಡು. ಐಡ್ದು ಬೊಕ್ಕ ಐತ ಅಖಿಲೆಗ್ ಇಂಡಸ್ಟ್ರಿ ಮಲ್ಪೆರೆ ನಲ್ಲ ಅವಕಾಶ ನಾಡೊಂದುಲ್ಲೆರಿಗೆ ಐನೆ ನಿಕುಲು ರೈತರು ನಕಲು ಮಲ್ತು ಕೊರಡು ಬೆಂಬಲ ಕೊರಡು ಆತು ಮಾತ್ರ ಅತ್ತು ಅಕಲ್ನ ಮಿತ್ತು ಸರಿಯಾಯಿನ ಕಣ್ಣದೀವಡು ಸರಿಯಾಯಿನ ಕಣ್ಣದೀವಡು ಜೋಕ್ಲಾಟಿಗೆ ಐಕತ್ರಯಾನು ಪಡಂದಿಲ್ಲ ಭಾರಿ ಜವಾಬ್ದಾರಿಡು ಜನಕ್ಕುಲ್ನ ವಿಶ್ವಾಸನು ಪಡೆಯಲೆ ಇಜಿಂಡ ಯಾಲ್ಲ ಹೇಮನಾಥ್ ಶೆಟ್ಟರ್ನ ಪಚ್ಚೆ ಸಾಲ ಎದುರು ಬರೋಡ ಒಂದು ಪನ್ಪುರ ಎಚ್ಚರಿಕೆ ಈ ಸಂದರ್ಭ ಕೊರಂದಿಲ್ಲ ಆತು ಮಾತ್ರ ಅತ್ತು ತೆಂಗಿನ ತೋಟೋಡು ಈತ ಪಾತ್ರನಾಗ ಒಂಜಿ ಶಬ್ದವನ್ನು ಬಿಡ್ದು ಪೋಯ್ರೆ ಹೆಂಗೆ ದಾಯಿಂದ ಅರ್ಥ ಆಯ್ತು. ಪ್ರದೀಪ್ ಡಿಸೋಜರೆ ಈರು ಇತ್ತನಟ್ಟು ಪುರ ಪ್ರಚಾರ ಮಲ್ಪುರು ಜೇನು ತೆಂಗಿನ ತೋಟೋಡು ಚೇನಿಂದ ಪೆಟ್ಟಿಗೆನು ದೀನಿಂದ ಅಂಡ ಆ ಅಂದ ಐತ ತೋಟೋಡು ನಿಕ್ಲೆಗೆ ಅಡಿಕೆ ಅಲ್ಲ ಅಂಚೆನೆ ಇಂದುಲ ಅಡಿಕೆ ಕೈತಲಿತ್ತನ ಬಾರೆ ಒವ್ವೆ ಆವಡೆ ಐತ ಉತ್ಪಾದನೆ ಹೆಚ್ಚಾಪುಂಡು ಪಂಡದು ಅರೆ ದಾದನ ಪಾಪ ಮರತ್ಕೊಂಡು ಮಲ್ಲೆಜ್ಜಿ ನನೋರ ಅರ್ ಪನ್ನಗ ಪನ್ವೇರ ಇದು ಅಂಚ ಜೇನು ಕೃಷಿಗೆ ಒಂಜ ಅವಕಾಶ ಆಪು ಇನಿ ಬಾಟ್ಲಿಗೆ 700 ರೂಪಾಯಿ ಉಂಡು ಪ್ಯೂರ್ ಅವಕ್ಕೆ ನಂಗೆ ರೈತರಿಗೆ ಇನ್ನು ಮಾರ್ದು ಜೀವನ ಮಲ್ಪೊಲಿ ಸರ್ಕಾರ ಸಹಾಯದ ನೋಟು ಪೆಟ್ಟಿಗೆ ಕೊರ್ಪುಂಡು ಬೇತ ಬೇತ ಕೋಟ ಇನ್ನು ಮಲ್ತೊಂದುಲ್ಲೇರು ಒಂಜಿ ನಿರುದ್ಯೋಗ ಸಮಸ್ಯೆಗೆ ಒಂಜಿ ಉತ್ತರ ಒಂದು ನನೊಂಜಿ ಕಲ್ಪರಸ ಅಂದು ಬಂಡೇರು ಕಲ್ಪರಸ ಈ ನೀರ ಐನ ನೀರ ಅಂದು ಬಂದ್ಪೇರು ಬೊಂಬೈ ಹಿಡಿದು ಬನ್ನಾಗ ಆ ಈಂದುದ ರಾಜವಾಳ್ವೇರೆ ಆರ್ನ ಪ್ರದೇಶೋಡು ಇತ್ತಂದ್ರೆ ನೀರ ಆ ನೀರನ್ನು ಅವು ಈಂದುದ ಈಚಲು ಅವು ಕಲಿಯೆಲ್ಲ ಆಪುಂಡು ಆಂಡ ಕಾಣೆ ಲಕ್ಕದು ತಾರೆಗೆ ಪೋದು ಆ ವೈಜ್ಞಾನಿಕವಾದಿತ್ತ ತೊಜಪಾಯಿ ಲೆಕ್ಕ ನೀರ ದೆತ್ತದು ಐನ ಕೊಂದತ್ತದ ಐಸ್ ಬಾಕ್ಸ್ ದೀನಿಂದಾಂಡ ಅವು ಅಮೃತ ಐಕ್ ಪರ್ಪಣಗ್ಲಿಕ್ಕೆ ವಾ ಜಾತಿ ಭೇದಲ ಇಚ್ಚಿ ಪ್ರತಿ ಒರಿಲ್ಲ ತನ್ನ ಆರೋಗ್ಯ ರಕ್ಷಣೆಗೆ ಬೋಡಾದು ಪರೋಲಿ ಪನ್ಪುನ ಒಂಜಿ ವೈಜ್ಞಾನಿಕವಾಯಿನ ಸಂಶೋಧನೆಯನ್ನು ಈ ವಿಜ್ಞಾನಿಗಳು ಮಲ್ತದೆ. ದುರಾದೃಷ್ಟವಶಾತ್ ತುಂಬ್ಯ ಪ್ರದೇಶಗಳು ಒಂಜಿ ನೀರ ಫ್ಯಾಕ್ಟ್ರಿನ ಸರ್ಕಾರ ಮಲ್ತಂಡು ಆ ಪೊರ್ತುಡು ದಕ್ಷಿಣ ಕನ್ನಡ ಜಿಲ್ಲೆಡು ತೆಂಗು ಉತ್ಪಾದಕರನ್ನ ಕಂಪನಿಲ ಇಜ್ಜಿ ಸೊಸೈಟಿಲ ಇಜ್ಜಿ ಅನಿವಾರ್ಯವಾದ ಮಕ್ಕಳಿಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಮುಲ್ತ ಕೇರಳದ ಒಂಜಿ ಕಂಪನಿಗೆ ಇನ್ನು ಕೊರಿಯರ್ ಅಕಲು ಒಂತ ಸಮಯ ಪೊರೆಲ್ತೇರೆ ಐಡ್ದು ಬೊಕ್ಕ ಎಂಚಿನ ಕಾರಣಂದು ಗೊತ್ತುಜಿ ಬಾಕಿಲ್ ಪಾಡ್ದ ಪೋಯರು ನಮ್ಮ 85 ಲಕ್ಷ ರೂಪಾಯಿನೇ ನಮ್ಮ ಕರ್ನಾಟಕ ಗೌರ್ಮೆಂಟ್ದ ದುಡ್ಡು ಪತ್ತೊಂದು ಬಲ್ತೇವೆ ಅವಲಿತ್ತಿನ ಮೆಷಿನ್ಲು ತುಕ್ಕು ಬತ್ತಂಡು ಐನ ಲಕ್ಕಾವಡು ಐನು ಸರಿ ಮಲ್ಪೋಡು ಪಂಡದ ಏತು ಪ್ರಯತ್ನ ಬತ್ತಂಡಲ್ಲ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆದ ಗತಿ ಐಕ್ಲ ಬತ್ತು ಅವಳು ಉಂತುಂಡವು ಪ್ರದೀಪ್ ಡಿಸೋಜರ್ ನಕಲು ಭಾರಿ ಪ್ರಯತ್ನ ಬತ್ತೇರಿ ಐನ ಅಪ್ಗ್ರೇಡ್ ಮಲ್ತದೆ ಅತ್ಯಾಧುನಿಕ ಆ ಒಂಜಿ ಮೆತ್ತ ಪ್ರಕಾರ ಅತ್ಯಾಧುನಿಕ ಮೆಥಡ್ ಪ್ರಕಾರ ನೀರನ್ನು ಎತ್ತದೆ ಈ ನೀರ ನೇನೆ ವ್ಯಾಪಾರ ಮಲ್ತದೆ ದಕ್ಷಿಣ ಕನ್ನಡ ಜಿಲ್ಲೆದ ಐಟೆ ನೇನು ಇಂದು ಮಲ್ಪುಗ ಐನ ಒಂಜಿ ಉತ್ಪಾದನೆ ಮಲ್ತದೆ ಐಟಿ ರೈತರಿಗೆ ಲಾಭ ಬರ್ಪಲಕ ಮಲ್ಪುಗ ಪನ್ನಾಗ ಅವಂತೆ ತೊಂದರೆ ಆಂಡು ಇತ್ತೆ ಐಕೈತೆ ಎಂಕಲು ಕುಸುಮುಡ ಎಂಕಲು ಪಾತೆರಂದುಲ್ಲ ಆಯ್ತು ಕೇಂಡಯಾನು ಎಂಕುಲು ಇತ್ತೇನೆ ಒಂಜಿ ಕೋಟಿ ಜಾಗನ ಸಿಲೆಕ್ಟ್ ಮಲ್ತದ ನೆಟ್ಟು ಮಲ್ಲ ಒಂಜಿ ಉಪಕಾರ ಎಂಚಿನಂದು ಬಂಡ ಈ ತಾರಿ ಮೂರು ಅಂತೇರು ಇತ್ತೆ ಅವು ಕಮ್ಮಿ ಆತಂಡು ಕಲಿ ಅವಳ ಒಂಜಿ ನಮ್ಮ ಅಮೃತನೇ ಹೌದಲ್ಲ ಮಧ್ಯ ಹತ್ತು ಬಕ್ಕವು ಪುಲಿ ಬತ್ತಂಡ ಮಾತ್ರ ಅಂತ ತರೆದಿರ್ಗೂಡ ಆತಿ ಇಂದುಲ ಈ ನೀರೆಲ್ಲ ಜಪಡಾದ 8 ಗಂಟೆ ಹಿಡ್ದು ಬಕ್ಕ ಮೀನಿ ದೊಂಬುಗುದಿಯಾರಂದ ಅಂತ ಕಿಕ್ಕ ಹಾಕೊಂಡು ಅವಳು ಆಂಡ 8 ಗಂಟೆ ಹಿಡ್ದು ದುಂಬು ಈ ಜವನಿ ಎರಳವರಿ ನಿರುದ್ಯೋಗಿ ಇತ್ತ ತಾರೆಗೆ ಪೋಯರ ದುಂಬುದಲಕ ತಲೆಟ್ಟು ಪೋಡೊಂದಿಜ್ಜಿ ಮೆಷಿನ್ ತೊಜಿಪಯರು ಪೋದು ಆ ನೀರ ಉತ್ಪತ್ತಿ ಮಲ್ತದು 1 ಗಂಟೆದ ಕೆಲಸ ಹೆಚ್ಚಿನ ಅಂಶ ಒಂಜಿ ಏತ ತಾರೆಗೆ ಒಂಜಿ 2 ಗಂಟೆದ ಕೆಲಸ ಮಲ್ಪುನಿ ಆ ನೀರನ್ನು ಶೇಖರಣೆ ಮಲ್ಪುನಿ ಈ ಸೊಸೈಟಿಲಿಗೆ ಪಾಡ್ನು ನಮ್ಮ ನಂದಿನಿ ಪೇರ್ದ ಗೋ ಎಂಚ ಸೊಸೈಟಿಲಿ ಉಂಡ ಅಂಚನೆ ಮಕ್ಕಳನ್ನ ಏನು ಮಲ್ತಂದು ಪೋಪೇರು ಇಂದು ಜವಾಬ್ದಾರಿ ಪುನಿ ಯುವಜನ ತೇಡ ನಮ್ಮ ಇನಿ ಜೋಕುಲು ಐಟಿ ಬಿಟಿಗೆ ಪೋಪ ಐದು ಪಕ್ಕ ಕೆಲಸ ನಾಡೊಂದು ಕೋಡೆ ಒಂಜಿ ಪಾತ್ರನ ಕೇಂದ್ರ ಏತು ಸಂಬಳಮ್ಮ ಹೆಣ್ಮ ಸಾರ
ಅಂಡ ಅಂದು ಸಾವಿರಾರು ರೂಪಾಯಿಲೇನು ಮಲ್ಪನ ಒಂಜಿ IT ಕಂಪೆನಿ ಕೂಡ ಈ ಕಲ್ಪರಸತ ಮುಖಾಂತರ ಆವಡೊಂದು ಯಾನು ಆಗ್ರಹ ಮಲ್ತಂದುಲ್ಲೆ. ಬೊಕ್ಕ ಮರಗೆ ಆ ಮರಕ್ಕೆ ಪೋಪಿನಂಚಿನ ಮೆಷಿನ್ಲು ಹೋಯ್ತೆ ತಿಕ್ಕುಂಡು ಸಬ್ಸಿಡಿಲ ಉಪ್ಪೋಡ ಹೆಚ್ಚಿನ ಅಂಶ ಟ್ರೈನಿಂಗ್ ಕೃಷಿ ವಿಜ್ಞಾನ ಕೇಂದ್ರ ಕಂಕನಾಡಿಡು ಕೊರ್ಪೇರು ಐನು ದೆತ್ತೊಂದು ನಿರುದ್ಯೋಗ ನಿವಾರಣೆಗೆ ಒಂಜಿನ ಮಾರ್ಗ ಒಂಜಿ ತಾರೆಗೆ ಪೋಂಡ ಕುಡ್ಲಡು 100 ರೂಪಾಯಿ ಕೊರ್ಪೇರು ಎಂಕಲ್ನ ಬೈಲಿಗೆ ಹಳ್ಳಿಗೆ ಬತ್ತನ 50 ರೂಪಾಯಿ ಕೊರ್ಪೇರು ಪೇಟೆಲೆಡೆ 5 ದಿನ ಹೆಚ್ಚ ತಿಕ್ಕೊಂಡು ಕೆಲವು ಜವನಿ ರೀತಿಯಲ್ಲಿ ಒಂಜಿ 2-3 ಅಕ್ಲಿಗೆ ಎಂಚಿನ ಬಂದ್ಪೇರು FOCT ರೈತ ಮಿತ್ರೆ ರೈತ ಐಕ ಒಂಜಿ ಪುದರ್ ದೀತಾರೆ ಐಡ್ದು ಆಯ್ ರೈತ ಎಂಜಿನಿಯರ್ ಬಂದ್ಪುನ ಪುದರ್ನ ಕೊರ್ಂಡ ತೆಂಗು ಮಿತ್ರರು ಐಡ್ದು ತೆಂಗು ಮಿತ್ರರು ಹಿಡ್ದಲ್ಲ ಐಟ ನೆತ್ತ ಕೊಕೊನಟ್ ಇಂಜಿನಿಯರ್ ಬಂಡದ ದಯಮಲ್ತದ ಪುದರ್ನಂತೆ ಪ್ರಚಾರ ಕೊರಿಯಾರ ನಾಂಡ ಜವನಿಯರಿಗೆ ದಲ ನಾಚಿಕೆ ಆಪುಜಿ ಬೊಕ್ಕಾಕಲು ಇಂಜಿನಿಯರ್ ಪಂಡೊಂದು ಒಂಜಿ ಬ್ಯಾಜ್ ಪಾಡೊಂದು ಟ್ಯಾಗ್ ಪಾಡೊಂದು ತಿರ್ಗೋಲಿ ನಿರುದ್ಯೋಗ ನಿವಾರಣೆಗೆ ಒಂಜನೇ ಮಾರ್ಗವು ಆಯ್ಸ್ ಒರಿ ಆಯ್ಲ ಪುದರ್ ಹೆಂಗೆ ಮರೆತುಕೊಂಡು ಸಾವಿರಾರು ರೂಪಾಯಿನ ದಿನಕ್ಕೆ ಮಲ್ತೊಂದುಲ್ಲೆ ಕುಟ್ಲಾಡ ಪರಿಸ್ಥಿತಿ ಎಡ್ಡೆಜ್ಜಿ ತಾರಾಯಿ ಬೂರ್ನು ಪೆಜ್ಜರೆ ಗೊತ್ತುಜ್ಜಿ ಅತ್ತ ನೆಕ್ಕ ತಾರೆಗೆ ಪಯರೆ ಗೊತ್ತುಜ್ಜಿ ಐನೆ ಆ ಒಂಜಿ ಯಂತ್ರದ ಬಗ್ಗೆ ಮಲ್ಪೇರಿ ಅಕಲ ಯೋಜನೆ ಉಪ್ಪು ದುಂಬಗ ಆ ಯುವ ಜನತೆ ಇನಿ ಸಬೆಟ್ಟು ತೂನಾಗ ಹೆಚ್ಚೆ ಎಂಕಲ್ಲಕನೆ ಅಜಿಪೊಡ್ದು ಮಿತ್ತದಾಕಲೇ ಉಪ್ಪುನಿ ನನ್ನ ನಮದಾದ ಮಲ್ಪುನಿ ಮತ್ತೆ ರಾಜವಾಳ್ವೇರು ನಟೆ ಕೆಲವು ಜವನಿಯರು ಇತ್ತೇರಾತ 10 ಜನ ಉಲ್ಲೇರೆ ಅಕ್ಕಲು ಮನಸ್ಸು ಮಲ್ತದೆ ಈನೇನು ಯಂತ್ರವನ್ನು ಖರೀದಿ ಮಲ್ತದೆ 5 ಮಂದಿ ಟ್ರೈನಿಂಗ್ ದೇ ತಂದು ಅಟ್ಲೀಸ್ಟ್ ಕಾಣ ನಿಖಲ ಇಲ್ಲದ ಅಂಡ್ಲ ತಾರಾಯ್ದೆಪ್ಪರೆ ಪ್ರಯತ್ನ ಬಲೆ ಐಟೆ ಬೂರಂದು ಎನ್ನಲೆ ಕೊಡು ಆತ ಬಲ ಉಂಡಾಯ್ತು ಬೂರು ಜೋವು ಬೂರುಂಡಲ ಸುರಿದ ಒಂಜಿ ಯೋಜನೆ ಉಂಡು ಐನು ಮಲ್ಪುಲೇ ಪಂಡು ಒಂದು ನಾನೊಂಜಿ ವರ್ಜಿನ್ ಆಯಿಲ್ ಪಜ್ಜಿ ತಾರೈದ ಪೇರಡು ಬರ್ಪುನಂಚಿನ ಎಣ್ಣೆ ಐನೀತ ಫ್ಯಾಕ್ಟ್ರಿಲು ಪುತ್ತೂರುಡು ಡಾಕ್ಟರ್ ಅರುಣ್ ರೈ ಪನ್ಪುನಾರ ಮಲ್ತೊಂದುಲ್ಲೇರು ಐಕೆ ಲೀಟ್ರಿಗೆ ಏತೋ ರೇಟ್ ಉಂಡು ಓ ಅದ ಪನ್ಪ ಇತ್ತೆ ಮಕ್ಕಳು ವರ್ಜಿನ್ ಆಯಿಲ್ದೆಲ್ಲ ಫ್ಯಾಕ್ಟ್ರಿ ಮಲ್ತದೇರು ಐನು ಅವಕ್ಕೆ ಲೀಟರ್ಗೆ ಎಡ್ಡೆ ಐತ ಉಪಯೋಗ ಎಂಚಿನಂದು ಬಂಡ ಒಂಜಿ ಚಮಚ ಕಾಣೆ ಪುಲ್ಯ ಕಾಣದೇತ ನೋಡು ವರ್ಜಿನ್ ಆಯಿಲ್ ಅತ್ತ ತಾರೆದಂಡಲ್ಲ ಆಪುಣಿಗೆ ಆಂಡ ಬೊಕ್ಕ ರಾತ್ರಿ ಒಂಜಿ ಕೈಟ್ ಜೆತ್ತಿನಿಂದ ಈ ಪ್ರಾಯದಕ್ಲೆಗೆ ಬೊಕ್ಕ ಮರೆವು ರೋಗ ಜಾಸ್ತಿ ಆಪು ಐಕ್ ಭಾರೀ ಅಡ್ಡೆ ಮರ್ದು ಪಂಡದು ಒಂದು ವೈಜ್ಞಾನಿಕವಾದ ಕೊಕೊನಟ್ ಡೆವಲಪ್ಮೆಂಟ್ ಬೋರ್ಡ್ ದಕ್ಕಲು ಪಂತನಂಚಿನ ಪಾತ್ರ ಅಂಚಾಡ್ದ ಹತ್ರ ಆ ಒಂಜಿ ದುಂಬುಲ ತೆತ್ತೊಂತೇರು ಅವು ಗೊತ್ತುಜ್ಜಿ ದುಂಬುದ ಪ್ರಾಯದಕ್ಕಲು ಪ್ರದೀಪ್ ಡಿಸೋಸರೆ ಈ ಪೆದ್ಮೆದಿಗೆ ಈ ಪೆದ್ದು ದುಪ್ಪುನಾಗ ತಾರೈದ ಎಣ್ಣೆದ ಅಂದು ದೇತದು ಪೇರಿಡ್ದು ಆ ಎಣ್ಣೆ ದೇತದು ಐನು ಕೊರಂತೇರು ಆರೋಗ್ಯಗೆ ಎಡ್ಡೆ ಅಚ್ಚಾದ ಹತ್ರ ಆ ವರ್ಜಿನ್ ಆಯಿಲ್ಗೆ ಒಂಚೂರು ಐಕ್ ಹಸಿ ಹೆಚ್ಚರ ಪುದರ್ ಕನ್ನಡ ಐಕ್ ಒಂಜಿ ದೀದು ಐನು ಒಂಜಿ ಮಲ್ತರಂದ ಅಂಡ ಒಂಜಿ ವೈದ್ಯಕೀಯ ರಂಗೋಗುಲಾನಿಗಳು ಪೊಗ್ಗಿಲೆ ಕಾಪು ನನ್ನ ಗೆರಟೆ ಬಂಡೇರು ಗೆರಟೆ ಕಲಾಕೃತಿಯಿಂದ ಸಿಯುವ ಪಂಡೇರು ಕಲಾಕೃತಿ ಮಾತ್ರ ಕಾರ್ಬನ್ ಆ ಕಾರ್ಬನ್ದ ಫ್ಯಾಕ್ಟ್ರಿ ಪಡುಬಿದ್ರಡಿ ಇತ್ತಂಡ್ರಿ ತಿಪ್ಪಿನ ಎಂಕ್ಲೈಟ ಎಂಚಿ ಬೈದ್ಯರು ಹಾಕಲು ಅವಳು ಇತ್ತಿನ ತಿಕ್ಕಿನ ತಿಪ್ಪಿನೇನು ಪತೊಂದುಬೋದು ಕಾರ್ಬನ್ ಮಲ್ತದ್ದು ಒಂಚೂರು ಲಾಭ ಅಕಲು ನಂಗೆ ಕಮ್ಮಿ ಕೊಡ್ದು ಅಂತ ಹೆಚ್ಚು ಲಾಭ ಮಲ್ಪನಂಚಿನ ಪರಿಸ್ಥಿತಿ ಆಂಡ ಇಂದು ಉತ್ಪಾದಕರ ಸಂಸ್ಥೆ ನೆಟ್ಟಿಲ್ ಲಾಭ ಹೊಡೆದಲ್ಲ ಹೆಚ್ಚ ಸರ್ವಿಸ್ ಸೇವೆದ ಮುಖ್ಯ ಧ್ಯೇಯದಂದು ಜತದೆ ರೈತರನ್ನ ಪ್ರೋತ್ಸಾಹದೆ ತಂದು ಅಂಚಿನ ಫ್ಯಾಕ್ಟ್ರಿನ ಮಲ್ಪೋಡು ಪಂಡದ್ಯಾನ ಈ ಸಂದರ್ಭಡು ಅಕಲ ವಿನಂತಿ ಮಲ್ತಂದು ನನೊಂಜಿ ಭಾರೀ ವಿಷಯ ತೆರಿಯಂದನ ನಂಗೆ ನಮ್ಮ ತಾರೈ ಮಲ್ಪ ಆ ತಾರೈನು ಮಿಲ್ಲು ಕೊಂದದು ಪಾಡುವ ಒಂಜಿ ರೇಟ್ ಕೊರ್ಪೆ ಇತ್ತದ ರೇಟನ್ನು ಕೊರ್ಪೆ ಆಂಡ ತೆಂಗಿನಕಾಯಿ ವ್ಯಾಪಾರಿಲೊಂದುಲ್ಲೆ ನಿಕ್ಲೆಗೆ ರೇಟ್ ಕೊರ್ಪಿನ ಹೂವೇ ಈ ತಾರೈನೆ ತಿಪಟೂರಿಗೂ ಗಡಪಡುವೇರು ಅವಳು ತಿಪಟೂರು ತೆಂಗಿನಕಾಯಿ ಅಕುಲ್ದಾದ ಮಲ್ಪೇರು ಪಂಡ ಅಡ್ವರ್ಟೈಸ್ಮೆಂಟ್ ತಿಪಟೂರು ತೆಂಗಿನಕಾಯಿ ಉತ್ತಮ ತಳಿ ಇದ್ದು ಅಂಡ ಪೋಪಿನ ನಮ್ಮ ಇನ್ನು ಮಂಗಳೂರು ತೆಂಗು ಮಾತ್ರ ಕಾಸರಗೋಡು ಹೊಡೆದು ಅದು ಕೇರಳ ಪ್ರದೇಶ ಹೊಡೆದು ಇಡೆ ಮುಟ್ಟಲ್ಲ ಆ ತಾರೈದ
ಆ ತಾರೈದ ರುಚಿ ದಕ್ಷಿಣ ಕನ್ನಡ ಜಿಲ್ಲೆದ ಮಣ್ಣುಡ ಆಪಿನಂಚಿನ ತಾರೈದ ಬಜ್ಜೆಯ್ದ ರುಚಿ ಇಡೀ ಓಲಬೊಡ್ಡಲ ಉತ್ತರ ಕರ್ನಾಟಕ ಆವಡು ಅತ್ತಂದಾಂಡ ತಿಪಟೂರು ಆವಡು ಓಲ್ಲ ಇಜ್ಜಿದಾಯ ಪಂಡಂದು ಪರಶುರಾಮನ ಸೃಷ್ಟಿ ನಮ್ಮ ನಂಬುದ ಅದು ನಮ್ಮ ಒಂಜಿ ನಂಬಿಕೆ. ಈ ಮಣ್ಣುಡ ಆಪಿನಂಚಿನ ಸೊತ್ತುಲು ತರಕಾರಿನ ತಿಂದು ತೂಲೆ ಘಟ್ಟದ ತರಕಾರಿನ ತಿಂದು ತೂಲೆ ನಮ್ಮ ತರಕಾರಿ ಇತ್ತನಾಥ ರುಚಿ, ನಮ್ಮ ತಾರೆಗೆ ಇತ್ತನಾಥ ರುಚಿ, ನಮ್ಮ ಬಜ್ಜೆಗೆ ಇತ್ತನಾಥ ರುಚಿ ಇಂದು ಓಲ್ಲ ಇಜ್ಜಿ ಇಂದು ಸ್ಪಷ್ಟ ಅಂಚಾಡಿದ ಹತ್ರ ಯಾನೆ ನನ್ನ ಹೆಚ್ಚ ಪಾತ್ರ ಬಾಪುಜಿ ವಿಷಯ ನಲ್ಲ ಉಂಡು ಐನ ಮಾತ ನಿಕುಲು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ದ ಬಕ್ಕಂಚಿನ ತೆಂಗು ಉತ್ಪಾದಕರ ಸಂಸ್ಥೆದ ಮುಖಾಂತರ ಐನು ತೆರೆಯೊಂದು ಪ್ರತಿ ರೈತರು ಎಂಕಲ್ನ ಹಿರಿಯಾಕಲು ಉಳ್ಳೇರು ನಮ್ಮ ಅಂತ ಬೆನ್ನೆರೆ ಬಂಗನ ನಮ್ಮ ಜೋಕುಲೆಗೆ ಆಂಡಲ ಮಿತ್ತಿಗೆ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಪದ ಭಾರಿ ಪದ ಬರೊಂದುಂಡು ತೆಂಗು ಕಂಗು ಅವು ವೈಭವ ಈ ವೈಭವ ಅಂದು ಟಿವಿಡು ಮಾತ್ರ ನಮ್ಮ ಬಲ್ಪುನು IT BT ಬೊಕ್ಕ ಬೇತೆ 5,000 ರೂಪಾಯಿ 10,000 ರೂಪಾಯಿ ಓಲು ಸಂಬಳ ತೆಕ್ಕೊಂಡು ಅವಲೇ ಎಡ್ಡೆ ಪನ್ಪುನಂಚಿನ ಮನೋಭಾವನೆಯನ್ನು ಬುಡ್ದು ಒಂತೆ ಆಂಡಲ ಈ ತೆಂಗು ಕಂಗು ಬಾಳೆ ಅಡಿಕೆ ಎಂದು ವೀಳ್ಯದಲ್ಲಿ ಇಂಚಿನ ಮಾತ ಕೃಷಿ ನೆತ್ತ ಇಡೆಟ್ಟು ಹೆಚ್ಚಿನ ಅಂಶ ಈ ತರಕಾರಿ ಕಂಗದ ತೋಟೋಡು ತರಕಾರಿ ಆಪುಜಿ ಅದೇ ಪ್ರೇಮಣ್ಣ ಇಜ್ಜಿ ತಾರೆದ ತೋಟೋಡು ಮಲ್ಪೋಲಿ ಕೇನದ ಒಂಜಿ ಭಟ್ರಿ ವರಿ ಅಂಚಿದಾರೆ ಮಾಹಿತಿ ಕೊರನ ಪಣಂತೆ ಪ್ರಭಾಕರ ಮಯ್ಯರು ಕೇನದ ಕಂಡೆ ನೇನು ಮಲ್ಪುಲೇನಿಕಲು ಆಯ್ತು ಪೂರ ಮಾಹಿತಿನ ನನ್ನ ಮಿತ್ತಿಗೆ ಕುಸುಮನ ಒಂಜಿ ಜವಾಬ್ದಾರಿ ಪಂಡ ಇಡೀ ಜಿಲ್ಲೆಡು ಪ್ರದೀಪ್ ಡಿಸೋಜರ್ ನಂಚಿನ ಆ ರಿಟೈರ್ಡ್ ಆವಡು ಉಪ್ಪ ಆಡು ಅರೇನು ಪಾತು ಬೊಕ್ಕರಿ ಸಂಜೀವ ನಾಯ್ಕೇರು ಅಂದುಲ್ಲೇರು ಮೊಕ್ಲೇನು ಪಾತು ಒಂದು ಐಟೆ ಪೋದು ಜನಕ್ಲೆಗ್ ಸಹಕ ಇಂದು ಒಂಜಿ ಮಾಹಿತಿಲೇನು ಸರಿಯಾದ ಕೊರಡು ಜವನೇರೇನು ಒಟ್ಟು ಮಲ್ಪಲೆ ನನ್ನ ಪ್ರಾಯದಕ್ಕಲು ಉಲ್ಲೇರು ಇಜ್ಜೆ ಅಕ್ಲು ಪಾಪ ಬದುಕೋಡು ಆಂಡ ಈ ಮಾಹಿತಿಲೇನು ಯುವ ಜನತೆದ ಕೆಬಿಕ್ ಪಾಡ್ಲೇ ಪನ್ಪುನಂಚಿನ ಒಂಜಿ ಒತ್ತಾಯವನ್ನು ರೈತ ಸಂಘದ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾದ ಯಾನೀರನ್ನ ಕೈಟ್ಟು ಕೊರೊಂದುಲ್ಲೆ ಎಡ್ಡೆ ನಿಗಲು ದಕ್ಷವಾದ ಪಾರದರ್ಶಕವಾದ ವಾ ಪೊರ್ತುಳ್ಳ ರೈತೆ ಫೋನ್ ಮಲ್ತನಂದಾಂಡ ಆಯನ ಸಮಸ್ಯೆಗೆ ಸ್ಪಂದನೆ ಕೊರಲೆ ಅಪಗ ನಿಖಿಲ್ನ ಒಂಜಿ ಈ ಸಂಸ್ಥೆಗೆ ಆ ದೇವರು ನಮ್ಮ ನಂಬುದಿತ್ತಿನ ಪ್ರತಿ ಧರ್ಮದ ದೇವರು ಅನುಗ್ರಹ ಕೊರ್ಪೇರು ಪಂಪಿನ ಪಾತೆರೊಂದು ಎನ್ನ ದೊಡ್ಡ ಪಾತ್ರೆಯನ್ನು ಮುಗಿಪುವೆ ಐಕೆ ಸಹಕಾರ ಕೊರನ ನಿಗಲೆ ಮಾತ ಧನ್ಯವಾದಗಳು. ಜೈ ಹಿಂದ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿದೆ. ನಿಜವಾಗಲೂ ಕೂಡ ಭಾರತದ ಇತಿಹಾಸದಲ್ಲಿ ತೆಂಗಿಗೆ ಮಹತ್ತರವಾದ ಸ್ಥಾನ ಇದೆ. ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೆಂಗು ನಮ್ಮ ಆಚಾರ ವಿಚಾರಗಳಲ್ಲಿ ಎಲ್ಲದರಲ್ಲೂ ಕೂಡ ಸಮಪಾಲನ್ನು ಪಡೆಯುವಂಥ ಈ ತೆಂಗು ಬೆಲೆ ಕಲ್ಪವೃಕ್ಷ. ನಾವು ಇವತ್ತು ವಾಣಿಜ್ಯ ಬೆಲೆ ಅಂತ ಮುಖ ಮಾಡಿದ ಕಾರಣದಿಂದಾಗಿ ತೆಂಗು ಬೆಲೆ ನಿರ್ಲಕ್ಷ್ಯಕ್ಕೊಳಗಾಗಿದೆ. ಜೊತೆಯಲ್ಲಿ ಈ ಮಂಗನ ಹಾವಳಿ, ಕೆಲವು ತಾಲೂಕುಗಳಲ್ಲಿ ಮಂಗನ ಕಡೆಯಿಂದ ರೈತರಿಗೆ ತೆಂಗು ಇಳುವರಿ ತೆಗೆಯುವುದು ಕಷ್ಟಕರವಾಗಿದೆ. ಸುಳ್ಯ ಭಾಗದಲ್ಲಿ ನಾವು ಓಡಾಡ್ತಾ ಇದ್ದೀವಿ. ಸುಳ್ಯ ಭಾಗದಲ್ಲಿ ಹೆಚ್ಚಿನ ತೋಟಗಳಲ್ಲಿ ಕೊಯ್ಲಿಗೆ ತೆಂಗು ಸಿಗದಂಥ ರೀತಿಯಲ್ಲಿ ಮಂಗನ ಹಾವಳಿಗಳಿದ್ದಾವೆ ಬೆಳ್ತಂಗಡಿ ಸುಳ್ಯ ಭಾಗದಲ್ಲಿ. ಅದಕ್ಕೂ ಕೂಡ ನಾವು ಸರ್ಕಾರಕ್ಕೆ ಅನೇಕ ಬಾರಿ ಒತ್ತಾಯಗಳನ್ನು ಮಾಡಿದ್ವಿ. ಒಂದು ಮಂಕಿ ಪಾರ್ಕ್ ನಿರ್ಮಾಣ ಮಾಡಿ ಮಂಗಗಳನ್ನು ಸುರಕ್ಷಿತ ಪ್ರದೇಶಕ್ಕೆ ಸಾಗಿಸುವಂಥ ಕೆಲಸವನ್ನು ಮಾಡಬೇಕಂತ. ಆದರೆ ಸರ್ಕಾರ ಅದಕ್ಕೆ ಇಲ್ಲಿವರೆಗೆ ಕಿವಿ ಕೊಡಲಿಲ್ಲ. ಜೊತೆಗೆ ಕೀಟಬಾಧೆಗಳು, ನುಸಿ ರೋಗ ಇರ್ಬೋದು, ಕೆಲವು ಕಡೆ ಈ ಎಲೆ ಹಳದಿ ರೋಗ ಏನು ಅಡಿಕೆಗೆ ಬಾಧಿಸಿದೆ ಅದೇ ರೀತಿ ತೆಂಗು ಕೂಡ ಬಾಧಿಸ್ತಾ ಇದೆ. ಅದಕ್ಕೂ ಕೂಡ ಪರಿಣಾಮಕಾರಿಯಾದ ಔಷಧಿಗಳು ಇನ್ನೂ ಸರಿಯಾಗಿ ಕಂಡುಹಿಡಿಯುವಲ್ಲಿ ನಮ್ಮ ವಿಜ್ಞಾನಿಗಳು ವಿಫಲರಾಗಿದ್ದಾರೆ. ಈಗ ಆಗಬೇಕಾಗಿರೋದು ತೆಂಗು ಅನ್ನುವಂಥದ್ದು ಒಬ್ಬ ವಸತಿ ಸಮುಚ್ಚಯ ಬಿಟ್ಟರೆ ಪ್ರತಿಯೊಬ್ಬ ಮನೆ ಬಾಗಿಲಲ್ಲೂ ಕೂಡ 2 ತೆಂಗು ನೆಡ್ತಾನೆ. ಯಾಕೆಂದರೆ ಅವನಿಗೆ ಒಂದು ಕೃಷಿಯ ಮೇಲೆ ಇರುವ ಆಸಕ್ತಿಯಿಂದಾಗಿ ಬೆಳಿಗ್ಗೆ ಎದ್ದು ತನ್ನ ಎರಡು ಗಿಡ ನೆಟ್ಟರು ಕೂಡ ಅದನ್ನು ಆರೈಕೆಯಲ್ಲಿ ತೊಡಗೋತಾನೆ. ಅದರಿಂದಾಗಿ ನಾನು ನಮ್ಮ ಅಧ್ಯಕ್ಷರಿಗೆ ಹೇಳಿದ್ದೀನಿ, ಕನಿಷ್ಠ 5 ಮರ ಉಳ್ಳವನ್ನು ಕೂಡ ಈ ಇದರಲ್ಲಿ ತೆಂಗು ಉತ್ಪಾದಕರ ಕಂಪನಿಯ ಸದಸ್ಯನಾಗಿ ನೀವು ಮಾಡಬೇಕು. ಯಾಕೆಂದರೆ ಅದು ಅವನಲ್ಲಿರುವ ಕೃಷಿಯ ಆಸಕ್ತಿಯನ್ನು ಅದು ತೋರಿಸ್ತದೆ. ಮಂಗಳೂರಿನಂಥ ನಗರದಲ್ಲೂ ಕೂಡ ಒಬ್ಬ ತನ್ನ ವಸತಿಯ ಸುತ್ತು ಒಂದು 2 ಗಿಡಗಳನ್ನು ನೆಡ್ತಾನೆ. ಆ ರೀತಿಯಲ್ಲಿ ನಾವು ತೆಂಗು ಬೆಳೆಗೆ ಪ್ರೋತ್ಸಾಹ ಕೊಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕುಸುಮಾಧರವರು ಈ ಅಧ್ಯಕ್ಷತೆ ವಹಿಸಿದ ಮೇಲೆ ಈ ತೆಂಗು ಉತ್ಪಾದಕರ ಸಂಸ್ಥೆ ಏನಿದೆ ಅದು ವೇಗ ಪಡ್ಕೊಂಡಿದೆ.
ಜೊತೆಯಲ್ಲಿ ರೈತರಿಗೆ ಅನುಕೂಲವಾಗೋ ರೀತಿಯಲ್ಲಿ ಅವರು ಸುಳ್ಯದಲ್ಲಿ ಒಂದು ಮಣ್ಣು ಪರೀಕ್ಷಾ ಕೇಂದ್ರವನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಬಂಟ್ವಾಳದಲ್ಲಿ ಕೂಡ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಒಂದು ಮಣ್ಣು ಪರೀಕ್ಷಾ ಕೇಂದ್ರ ಕೂಡ ನಿಮ್ಮ ಕಡೆಯಿಂದ ಆಗಬೇಕು. ರೈತರಿಗೆ ನಿಮ್ಮ ಕಡೆಯಿಂದ ಹೆಚ್ಚಿನ ಸೌಲಭ್ಯಗಳು ಸಿಗಬೇಕು. ಪ್ರಥಮದಲ್ಲೇ ನಾವು 2 ವರ್ಷಗಳ ಹಿಂದೆ ನಾವು ರೈತ ನಿಮ್ಮ ಉತ್ಪಾದಕರ ಕಂಪನಿ ಶುರುವಾದಲ್ಲಿ ನಮ್ಮ ಮಣಪ್ಪಗೌಡರು ಇದ್ದರು. ಅವರು ಸ್ವಲ್ಪ ಆತಂಕದಲ್ಲಿದ್ದರು. ಮೊನ್ನೆ 2-3 ಸಾರಿ ನನಗೆ ಫೋನ್ ಮಾಡಿದರು, ಏನು ಇವರು ಮೀಟಿಂಗು ಕರೆಯೋದಿಲ್ಲ, ಅಧ್ಯಕ್ಷರ ಬದಲಾವಣೆ ಆಗಿದೆ. ಅಧ್ಯಕ್ಷರ ಕೂಡಲೇ ನಾನು ಅಧ್ಯಕ್ಷರಿಗೆ ಫೋನ್ ಮಾಡಿದೆ, ಕುಸುಮಾಧರ್ ಅವರಿಗೆ. ಇಲ್ಲ ನಾವು ಬಂಟ್ವಾಳದಲ್ಲೂ ಕೂಡ ಕಾರ್ಯಕ್ರಮ ಮಾಡ್ತೀವಿ, ಎಲ್ಲ ಅವರು ಕೂಡ ಶ್ರಮವಹಿಸಿ ಒಂದು 80 ಸದಸ್ಯರನ್ನು ಅವರ ಪೆರ್ನೆ ಭಾಗದಲ್ಲಿ ಮಾಡಿದರು. ಅದೇ ರೀತಿಯಲ್ಲಿ ವಿಶ್ವಾಸವನ್ನು ಗಳಿಸುವಲ್ಲಿ ತೆಂಗು ಉತ್ಪಾದಕರ ಕಂಪನಿ ಯಶಸ್ವಿ ಆಗಬೇಕು. ಈ ನಿಟ್ಟಿನಲ್ಲಿ ಇವತ್ತು ಏನು 14,000 ಸದಸ್ಯರಿದ್ದೀವಿ, ಇದು ಮುಂದಿನ ವರ್ಷಕ್ಕೆ 1,00,000 ಸದಸ್ಯರನ್ನು ಹೊಂದಿರುವಂಥ ಬಹುದೊಡ್ಡ ತೆಂಗು ಉತ್ಪಾದಕರ ಕಂಪನಿ ಈ ಜಿಲ್ಲೆಯಲ್ಲಿ ಆಗಬೇಕು ಅಂತ ಹೇಳ್ತಾ ಈ ಕಂಪನಿಗೆ ಶುಭ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಲ್ಪ ಸಮೃದ್ಧಿ ಎಂಚಿನ ಮತ ಅವು ಹೊಸತ್ತೊಂಜಿ ಬೈದನ ಐನು ಹೊಸತ್ತು ಯೋಜನೆ ಬೈದಂಡು ಅಂದ ಅವು ಒಂಜಿ ಎಂಚಿನ ನಿಂಗೆ ಮಂಡೆಗೆ ಬೋತು ಐನೊಂಜಿ ಕರೆಕ್ಟ್ ಬಂತು ಅರ್ನ ಇದು ದಕ್ಷಿಣ ಕನ್ನಡ ತೆಂಗು ರೈತರ ಸಂಘ ಬಂಡ ಇಂಚಿನ ಏನಿದಾರೀರು ಇಡೀ ಇಂಡಿಯೋಡು ನಂಬರ್ 1 ಇಂಚಿನ ಸಂಸ್ಥೆ. 14,000 ಜನ ರೈತರು ಸೇರಿದ ಮಲ್ದಿನ ಒಂದು ಒಲ್ಲ ಬಲ್ಪ್ ನಂಚತ್ತು ಒಂಜಿ 20 ಮಲ್ದಿನ ಬ್ಯಾಂಕ್ ಹತ್ತು ಒಂದು 14,000 ಹೆಂಗ ಅಂದಾಜಂಡಿ ಡೆಪಾಸಿಟ್ ಇರು ವಾವ ಬ್ಯಾಂಕ್ ದೀಪಿನ ಹಿಡ್ದು ನೆಟ್ಟದಿಂದ 16% ತಿಕ್ಕೊಂಡು 16% ಸುರೂರ್ದಿಂಚನೆ 16 ಅತ್ತ ಒಲ್ಪಡ್ದು ಸ್ಟಾರ್ಟ್ ಆಗ ಒಲ್ಪಡ್ದತ್ತು ಇತ್ತೆ ಬೇತೆ ಬ್ಯಾಂಕ್ ಎಂಚ ಇರೇಕು ಒಂಜಿ ವರ್ಷದ ಬೊಕ್ಕತ ಬಡ್ಡಿ ಕೊರ್ಪಿನಿ ನೆಟ್ಟಂಚತ್ತು 1,00,000 ದೀಲೆ ವರ್ಮನೂತ 42 ರೂಪಾಯಿಗೆ ತಿಂಗೋಲ್ದಾಕೆರಿಗೆ ಬತ್ತು ನೀರೇಕು ಫಸ್ಟ್ ಕ್ಲಾಸ್ ಬ್ಯಾಂಕ್ ಮಾರ್ರೆ ಬೊಕ್ಕ ಕಲ್ಪ ಸಮೃದ್ಧಿ ಬಂಡ ಇಂಚಿನ ಡೆಪಾಸಿಟ್ ಮಾತ್ರ ಅತ್ತು ತಿಕ್ಕೊಂಡು ಇಂಚಿನ ಅವೇ ಇಂಟ್ರೆಸ್ಟ್ ಲೋನು ಲೋನ್ ರೈತರೇಕೆ ಓ ಮಾತ ಒಂದೇಟು ಇರೇಕೆ ಇಂಚಿನ ಬೋರ್ಡು ಅವು ಸಹಾಯ ಬೋರ್ಡು ಪ್ರತಿ ಒಂಜಿ ಸಹಾಯ ತಿಕ್ಕುನು ಮುಕ್ಕಳ್ದ ಮಾತ ಅದೇ ಬೇತೆ ಇರೇಕೆ ಒಲ್ಲ ತಿಕ್ಕು ಜಾವು ಮಾಹಿತಿ ಇಜ್ಜ ಹಿಂಗೆ ಆತ್ ಮಾಹಿತಿ ಇಜ್ಜಿ ಮುರನ್ ಬ್ಯಾಂಕ್ ಪೋನಾಗ ನನ್ನ ಮಗಲ್ನ ಬಯಕತ್ತೆ ನಾನು ರಪ್ಪ ಬರ್ತೀನಿ ಈಗಿನ ಈ ವಿಷಯ ಕಂಪ್ಲೀಟ್ ಕೇಳಿ ಬರ್ಪೇನ್ ಈರೇಂಕ ವ್ಯಾನ್ ಐತಿರೇನ್ ಬರಡೆ ಬಂತೀನಿ ಅವು ಮಾತ್ರ ತಾರೆ ಮಿತರ್ ವರತ ತಾರೆ ಮಿತರ್ ಮಣ್ಣ ಬರ್ತೀನಿ ಬರ್ತುನಿ ಐಕ್ ಇನ್ಶೂರೆನ್ಸ್ ಈತನೆಟ್ ಏರ್ಲ ಮಲ್ದಿನ ಉಂಡ ನೆಟ್ ಉಂಡತಿ ಫಸ್ಟ್ ಕ್ಲಾಸ್ ಮಾರ್ರೆ ತಾರೆ ಮಿತರ್ ನಕ್ಲಿ ಇನ್ನು ಮುಟ್ಟ ಇನ್ಶೂರೆನ್ಸ್ ಮಲ್ತನೆ ನಕ್ಲಿ ಮಾರ್ರೆ ನಮ್ಮ ಮಲ್ದೇರಿ ಮುಕುಲ್ ಮಲ್ದೇರಿ ಬೆಸ್ಟ್ ఒక ಒಂಜಿ ಮೂಲು ಈಕೆ ಬಿಟ್ಟು ಕೇಂದ್ರ ನನಂಜಿಕೆ ಬಿಟ್ಟು ಬುಡ್ಪುನತ್ತು ಮಕ ನನ್ನ ಎರಡೆಲ್ಲ ಪೋದು ಅವು ಮರಣಿ ಆಫೀಸಿಗೆ ಹೋತೆ ಅವು ಇಂಚಿನ ಬಂಟೇರ್ ಮಾಡಿದ ಅರ್ಥ ಆತುಜಿ ಅಂಚ ಪಂಪಿನಿ ಅತ್ತ ಸಾರಿ ನಮ್ಮ ನೆತ್ತ ಕಲ್ಪ ಸಮೃದ್ಧಿದ ಬಗ್ಗೆ ಇಂಕ ಕಂಪ್ಲೀಟ್ ಗೊತ್ತಾದ ನಾನು ಓಲ್ ಮಾತೆ ಏನು ಪೋಪೆತುಲೆ ನೆತ್ತ ವಿಷಯ ಫಸ್ಟ್ ಬಂದ್ಪುನಿ ಐದು ಬೊಕ್ಕ ಎನ್ನ ವಿಷಯ ಕೊಡ್ತಾನೆ ಗಾಯ ಪನೋಡ ಜನಕುಲೇಕ ಅನುಕೂಲ ಆಪಿನ ವಿಷಯ ನಮ್ಮ ಪಾತಿರು ನಮ್ಮ ಇತ್ತೆ ಜನ ಇಂಚಿನ ಬೊರ್ಚಾಂದಿನ 1,000 ಗಟ್ಟಲೆ ಇಡ್ಬೋದು ಪನ್ಪಾರ್ ನಿಕುಲ್ ಪಾತಿರುವಾರ ಓಡಿತ್ತಿನ ದಾಲಾಂಡಲ್ಲ ಪಾತಿರುವಾರ ಇದು ಅಂಚ ತೆಮ್ಮ ಉಂಟ ತೆಮ್ಮ ಚೂರ ಬರ್ಸತ ದಾಲಜ್ಜಿ ಅಕ್ಕಲ್ನಲ್ಲಿ ಕಲ್ಪ ಸಮೃದ್ಧಿ ಉಂಡತಿ ಅಕ್ಕಲ್ನೇಟೆ ತಾರಾಯ್ದ ಪೇರ್ದ ಒಂಜಿ ಆಯಿಲ್ ಮಲ್ಪೋಯ್ರು ಐನು ಕಾಲಿ ಒಂಜಿ ರಡ್ಡು ಚಮಚತೆ ತೊಂಡೆವು ತೆಮ್ಮಲಜ್ಜಿ ಸಾವಲಜ್ಜಿ ಇತ್ತೆ ತಾರಾಯ್ಡ ಆ ಒಂದಿನ ಒವ್ಲೆಜ್ಜತಿ ನರಮನೆ ಗೊತ್ತು ಜಾನ್ ಇತ್ತೆ ಗೊತ್ತಾ ಒಂದು ಬೈದನ್ ಇತ್ತೆ ಮಾತೆರ್ಲ ಮಾತ ಬಿಡ್ದು ನಮ್ಮ ತೆಂಗು ಕೃಷಿನೇ ಮಲ್ತೊಂದುಲ್ಲೇರತಿ ತಿಂಪಿನ ಓಲುಂಡು ಮಾಡೋದು ಅವು ಒಂಜಿ ಗ್ಯಾರಂಟಿ ಗೊತ್ತುಂಡು ಸಮೃದ್ಧಿದ ಬಗ್ಗೆ ಗೊತ್ತುಜ್ಜಿ ತಿಂಪುನ ಉಣುಪುನ ಈ ಜನ ಗೊತ್ತುಂಡು ಯಪ್ಪ ಚತ್ತನ್ನ ಟೇಬಲ್ ಇತ್ತು ನಾನು ತೂತು ಬಗಲ್ ನ್ಯಾತೆ ಡಾಯ್ ಪಾಡುನೇಕು ಉಪ್ಪಡ್ ರೆಡಿ ಆತನ ಇಡ್ತಾನೆ ತಾರಾಯ್ದ ಅವು ಒಂಜಿ ಹತ್ತು ಏತು ಮಾತ ವಿಷಯ ಉಂಡು ಬಲ ಪಂಟೆ ಇಜ್ಬಲೆ ಎಂಕ ಕೃಷಿಯಿಂದ ಬಂಡ ಎಂಕ ಪಂಚಪ್ರಾಣ ಯಾನ್ ಖಾಲಿ ಜಾಗ ಬಂದದ್ದು ಉಡ್ಪುನೇ ಜೊತೆ ಅವು ಅಂಗಿದು ನಗನೆ ಗೊತ್ತಾಗ್ಬೋದು ಅವು ಗ್ರೀನರ್ ಕೃಷಿ ತಕ್ಕಲ ಒಂದು ಮೇನ್ ಟ್ರೇಡ್ ಮಾರ್ಕ್ ಹಸಿರು ನಿಜವಾದ ಎಂಚಿನ ಅಂದ ಕೇಂದ್ರ ನಂಕ ಭೂಮಿಡು ಎಂಚಿನ ಮಾತ ಮಲ್ಪೆರ ಆಪುಂಡು ಅವು ಮನುಷ್ಯರ್ದ ಆಪುಂಡು ನಮ್ಮ ತೋಚ್ಪಾವ ಅಂಚಾತ್ ಮಾತ್ರ ಐಕ್ಯತ ನೀನು ಆರೋಗ್ಯ ತಿಕ್ಕುನಿ ಆತೆ ಆತೆ ಹಿರೇ ಕಲ್ಪ ಸಮೃದ್ಧಿದ ಬಗ್ಗೆ ಎಂಚಿನ ನನೊಂದು ವಿಷಯ ಉಂಡು ಏನು ಕಲ್ಪ ಸೇವಾ ಬಣ ಕಲ್ಪ ಸೇವಾ ಬಂಡ ಕಾರ್ಯಕ್ರಮದ ಮುಂದಿನ ಅಂಗ ಅಧ್ಯಕ್ಷರ ಮಾತು ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಶ್ರೀ ಕುಸುಮಧರಸ್ಕೆ ಅವರಿಂದ. ನಮ್ಮ ಈ ಕಾರ್ಯಕ್ರಮವನ್ನು ನಾವು ಎಲ್ಲ ತಾಲೂಕುಗಳಲ್ಲಿ ಮಾಡಿ ಬಂಟ್ವಾಳ ತಾಲೂಕಿನೊಂದು ಬಾಕಿ ದಿನ ಮಂಗಳೂರು ಮತ್ತು ಮೂಡಬಿದ್ರೆ 2 ತಾಲೂಕಿಗೆ ಮಾಡಿಕೊಂಡಾಗ ಷೇರು ಪ್ರಮಾಣ ಪತ್ರವನ್ನು ಕೊಡುವಂಥ ಕಾರ್ಯಕ್ರಮ ನಮ್ಮದು ಆಗಿರ್ತದೆ.
ಅದೇ ರೀತಿ ನಮ್ಮ ಸಂಸ್ಥೆಯು ನಡೆದು ಬಂದಿರುವಂಥ 2 ವರ್ಷದಲ್ಲಿ ಮಾಡಿರುವಂಥ ಕಾರ್ಯಕ್ರಮಗಳನ್ನು ಈಗಾಗಲೇ ನಮ್ಮ CEO ನಿಮಗೆ ಹೇಳಿದ್ದಾರೆ. ಮತ್ತು ಈವರೆಗೆ ಯಾವುದೆಲ್ಲ ಪ್ರಾಜೆಕ್ಟನ್ನು ಮಾಡಿದ್ದೇವೆ ಅದನ್ನು ನಾವು ಇನ್ನು 1 ವರ್ಷದಲ್ಲಿ ನಿಮಗೆ ಪ್ರತಿಯೊಬ್ಬ ರೈತರಿಗೂ ಕೂಡ ಮಾಡಿರುವಂಥ ಕೆಲಸವನ್ನು ನಾವು ಮಾಡಿ ತೀರುತ್ತೇವೆ. ಈಗಾಗಲೇ ದೊಡ್ಡದಲ್ಲಿ ಸುಳ್ಯ ತಾಲೂಕಿನ ಟ್ರಯಲ್ ಬೇಸಿಕ್ ಆಗಿ ತೆಂಗಿನಕಾಯಿಯನ್ನು ಖರೀದಿಯನ್ನು ಆರಂಭ ಮಾಡಿದ್ದೇವೆ. ಬಂಟ್ವಾಳ ತಾಲೂಕಲ್ಲಿ ಇನ್ನು ಸ್ವಲ್ಪ ದಿವಸದಲ್ಲಿ ನಾವು ಇಲ್ಲಿ ಒಂದು ದಾಸ್ತಾನನ್ನು ಹುಡುಕಿ ಅದನ್ನು ಮಾಡುವಂಥ ಕಾರ್ಯಕ್ರಮ ಮಾಡಿದ್ದೇವೆ. ಮತ್ತು ನಾವು ಯಾವುದು ವರ್ಮಿ ಕಂಪೋಸ್ಟನ್ನು ಈಗ ತೆಂಗಿನಕಾಯಿಯ ನಾರಿನಿಂದ ಮಾಡುವಂಥ ವರ್ಮಿ ಕಂಪೋಸ್ಟನ್ನು ಕೂಡ ನಾವು ಈಗಾಗಲೇ ಎಲ್ಲ ರೆಡಿ ಮಾಡಿದ್ದೇವೆ. ಮತ್ತು ನೀರದ ಪ್ರಾಜೆಕ್ಟನ್ನು ಕೂಡ ನಾವು ಟೆಕ್ನಾಲಜಿ ತಗೊಂಡಿದ್ದೇವೆ. ಮತ್ತು ಈಗಾಗಲೇ ನಾವು ರೈತರಿಗೆ ಮತ್ತು ಯುವಕರಿಗೆ ಉದ್ಯೋಗ ಆಗುವಂಥ ತೆಂಗಿನಕಾಯಿಯನ್ನು ಕೀಳುವಂಥ ಒಂದು 100ರಿಂದ 160 ಜನಕ್ಕೆ ಟ್ರೈನಿಂಗನ್ನು ಕೊಟ್ಟು ಉದ್ಯೋಗ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದೇವೆ. ಮತ್ತು ಮಹಿಳಾ ಶಿಬಿರಾರ್ಥಿಗಳಿಗೆ ತೆಂಗಿನ ಗೆರಟೆಯಲ್ಲಿ ಕೂಡ ಅದನ್ನು ಈಗಾಗಲೇ ಮಾಡಿಕೊಟ್ಟಿದ್ದೇವೆ. ಮುಂದಿನ ಹಂತದಲ್ಲಿ ರೈತರಿಗೆ ಏನು ಬೇಕಾಗುವಂಥ ಸಪೋರ್ಟನ್ನು ನಮ್ಮ ಸಂಸ್ಥೆಯಿಂದ ಏನೇನಾಗಬೇಕು, ತೆಂಗಿನಕಾಯಿಗೆ ಉತ್ತಮ ಬೆಲೆಯನ್ನು ಯಾವ ರೀತಿ ಮಾಡುವಂಥವನ್ನು ನೀವು ನಮಗೆ ಯಾವ ರೀತಿ ಸಲಹೆಗಳನ್ನು ನೀವು ನಮ್ಮ ಟೋಲ್ ಫ್ರೀ ನಂಬರಿಗೆ ಫೋನ್ ಮಾಡಿ ನಿಮಗೆ ಏನೇನು ಮಾಹಿತಿಗಳನ್ನು ಬೇಕನ್ನು ಕೂಡ ನೀವು ಫೋನ್ ಮಾಡ್ಬೋದು. ಬೆಳಿಗ್ಗೆ 9ರಿಂದ ಸಾಯಂಕಾಲ 5 ಗಂಟೆವರೆಗೆ ನೀವು ಫೋನ್ ಮಾಡಿ ವಿಚಾರವನ್ನು ತಿಳ್ಕೊಳ್ಬೋದು. ಈಗಾಗಲೇ ಮನೋಹರ್ ಶೆಟ್ಟರು ನಮಗೆ ಹೇಳಿದಾಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ ನೀವು. ಆ ಜವಾಬ್ದಾರಿಯನ್ನು ಇನ್ನು ಯಾವ ರೀತಿ ಮುಂದುವರಿಸಬೇಕು ಅಂತೇಳಿ ಈಗಾಗಲೇ ಅವರು ಹೇಳಿದ್ದಾರೆ. ಅದನ್ನು ಮಾಡಿಯೇ ತೀರ್ತೇವೆ. ಈಗ 2 ವರ್ಷದಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದ್ದೇವೆ. ಅದನ್ನು ಈಗ ನಿಮ್ಮೆಲ್ಲ ಸಹಕಾರದಿಂದ ಆಗಿದೆ. ಮತ್ತು ಮುಂದಿನ 1 ವರ್ಷ ಹಂತದಲ್ಲಿ ಯಾವುದೆಲ್ಲ ಆಗಬೇಕು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೆಂಗಿಗೆ ಯಾವ ರೀತಿ ಬೆಲೆ ಬರಬೇಕು ಅಂತ ಹೇಳುವಂಥವನ್ನು ನಾವು ಭಾರತದಾದ್ಯಂತ ತೋರಿಸುವ ಇದೆಲ್ಲ ನಿಮ್ಮ ಸಹಕಾರವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮಲ್ಲಿ ನಾವು ಸ್ಟಾರ್ಟ್ ಮಾಡಿರೋದು 1 ತೆಂಗಿನ ಮರ ಅಥವಾ 1ರಿಂದ 3-4 ತೆಂಗಿನ ಮರ ಇದ್ದವನು ಕೂಡ ನಮ್ಮಲ್ಲಿ ತೆಂಗು ರೈತ ತೇಳುವಂಥ ಉದ್ದೇಶವನ್ನು ಹೊಂದಿಕೊಂಡು ನಾವು ತೆಂಗು ರೈತನ 14,000ದಷ್ಟು ನೋಂದಣಿ ಮಾಡಿದ್ದೇವೆ 2 ವರ್ಷದಲ್ಲಿ. ಆಮೇಲೆ ನಾವು ಈಗಾಗಲೇ ದೊಡ್ಡ ಪ್ರಾಜೆಕ್ಟ್ ಆಗಿರೋದು ನೀರ ಪ್ರಾಜೆಕ್ಟನ್ನು ಕೂಡ ನಾವು ತೋಟಗಾರಿಕೆ ಇಲಾಖೆಗೆ ತುಂಬ ಬೆನ್ನು ಬಿದ್ದು ಅದಕ್ಕೆ ನಾವು ಎಡರ್ತೊಡಗಳನ್ನು ದಾಟಿಕೊಂಡು ಮತ್ತು ನಮ್ಮದೇ ಹಂತದಲ್ಲಿ ನಾವು ನಮ್ಮದೊಂದು ಕಟ್ಟಡವನ್ನು ಕಟ್ಟಿ ಈಗ ಅದನ್ನು ಸ್ವಲ್ಪ ಮುಂದುವರಿತಾ ಇದೆ. ಇದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇನ್ನು ಸ್ವಲ್ಪ ದಿವಸದಲ್ಲಿ ಅದು ನೀರದನ್ನು ಕೂಡ ಮನೆಗೆ ಈಗಾಗಲೇ ತೆಂಗಿನಕಾಯಿ ಖರೀದಿಯನ್ನು ಸುಳ್ಯ ತಾಲೂಕಿನಲ್ಲಿ ಸ್ಟಾರ್ಟ್ ಮಾಡಿ ಸುಳ್ಯ, ಕಡಬ, ನೆಲ್ಯಾಡಿ ಎಲ್ಲ ಸ್ಟಾರ್ಟ್ ಮಾಡಿ ದಿನಕ್ಕೆ 8 ಟನ್ನು ಕೊಬ್ಬರಿ ಆಗುವಂಥ ಪ್ರೊಸೆಸಿಂಗ್ ಯೂನಿಟನ್ನು ಕೂಡ ಸ್ಟಾರ್ಟ್ ಮಾಡಿದೆ. ಪ್ರತಿಯೊಂದು ಕೂಡ ನಿಮ್ಮಿಂದ ನಿಮಗೋಸ್ಕರ ಬೆಂಬಲ ಬೆಲೆ ರೈತರಿಗೆ ಉತ್ಪತ್ತಿಗಳ ಮಾರುಕಟ್ಟೆಯಲ್ಲಿ ಎಲ್ಲ ಪ್ರೊಡ್ಯೂಸಿಂಗ್ ಮಾಡಿದ ಕಾರಣ ಅದೆಲ್ಲ ಕೂಡ ಆಗಬೇಕು ಅಂತ ಹೊರಟು. ಮತ್ತು ಈಗಾಗಲೇ ಮನೋಹರ್ ಶೆಟ್ಟಿ ಹೇಳಿದರು 15 ಸೆನ್ಸ್ ಜಾಗ ಇದ್ದವರು ಕೂಡ ಕ್ರೆಡಿಟ್ ಕಿಸಾನ್ ಕಾರ್ಡನ್ನು ಕೂಡ ಪಡ್ಕೊಳ್ಬೋದು. ಅದು ಕೂಡ ನಮ್ಮ ಸಂಸ್ಥೆಯಲ್ಲಿ ಅದನ್ನು ನಾವು ಒದಗಿಸ್ತೇವೆ. ಅದನ್ನು ಫೋನ್ ಮಾಡಿ ನಾಳೆ ಅದನ್ನು ಯಾವುದು ವಿಚಾರಿಸ್ಕೊಂಡು ನಿಮಗೆ ಮಾಹಿತಿಯನ್ನು ಗ್ರೂಪ್ಗಳಲ್ಲಿ ಶೇರ್ ಮಾಡ್ತೇವೆ. ಮತ್ತು ನಮಗೀಗ ಮಾಹಿತಿಯನ್ನು ನೀಡಿರುವಂಥ ತೆಂಗಿನ ಕೃಷಿಯ ಬಗ್ಗೆ ಪ್ರತಿಯೊಂದು ಕೂಡ ನಮ್ಮ ಪ್ರದೀಪ್ ಡಿಸೋಜ್ ಅವರು ಕೊಟ್ಟಿದ್ದಾರೆ. ಅದನ್ನು ಕೂಡ ನಮ್ಮ ವೆಬ್ಸೈಟಲ್ಲಿ ಪ್ರತಿಯೊಬ್ಬರು ನೋಡ್ಕೊಳ್ಬೋದು. ಪ್ರತಿ ರೈತರು ಈಗ ಜಾಲತಾಣಗಳಲ್ಲಿ ಎಲ್ಲ ನೋಡಿಕೊಳ್ಬೋದು. coconutfarmers.in ಎಲ್ಲ ಮೊಬೈಲ್ ಸರ್ಚ್ ಮಾಡ್ಕೊಳ್ಬೋದು. ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಯೋಜನೆಗಳಿದೆ ಅದನ್ನೆಲ್ಲ ರೈತರು ಸದುಪಯೋಗ ಎಲ್ಲ ಪಡ್ಕೊಂಡು ನಮ್ಮ ಸಂಸ್ಥೆಗೆ ಇನ್ನೂ ಕೂಡ ಒಳ್ಳೆ ಬೆನ್ನೆಲುಬಾಗಿ ನಿಂತು ನಿಮ್ಮಿಂದ ಏನೇನು ಸಲಹೆಗಳನ್ನು ನಮ್ಮ ಸಂಸ್ಥೆ ಯಾವಾಗಲೂ ನೀಡಿ ನಿಮಗೇನೇನು ನಮ್ಮ ಸಂಸ್ಥೆಯಿಂದ ಆಗಬೇಕು ಪ್ರತಿಯೊಂದನ್ನು ಕೂಡ ನಾವು ಕೊಡ್ತೇವೆ. ಇನ್ನು ನಮಗೆ 1 ವರ್ಷ ಅವಧಿಯಲ್ಲಿ ಏನೆಲ್ಲ ಮಾಡಬೇಕು ಅದನ್ನು ಮಾಡಿ ಕೊಡ್ತೇವೆ ಅಂತ ಹೇಳುವಂಥ ಚಾಲೆಂಜನ್ನು ಹಾಕಿ ಕೂಡ ನಾನು ನಿಮ್ಮ ಇದರಲ್ಲಿ ನಿಂತಿದ್ದೇನೆ. ಈಗ ಈ ನಮ್ಮ ಅವಧಿಯಲ್ಲಿ ಏನೇನು ಮಾಡ್ತೇವೆ ಎಲ್ಲ ಮಾಡಿ ತೋರಿಸ್ತೇವೆ. ನಮಗೆ ಏನೇನು ಆಗಬೇಕು ಅದನ್ನು ಕೂಡ ಪ್ರತಿಯೊಂದನ್ನು ಕೂಡ ಮಾಡ್ತೇವೆ. ಹೀಗೆ ಹೇಳುತ್ತಾ ನಿಮ್ಮ ಸಹಕಾರಕ್ಕಾಗಿ ನಾನು ಧನ್ಯವಾದಗಳನ್ನು ಕೊಡ್ತಾ ಇದ್ದೇನೆ. ಇಂಥ ಸುಮಾರು 50 ಪೈಸೆಯಷ್ಟು ಹೆಚ್ಚು ದರವನ್ನು ಈಗಾಗಲೇ ಖರೀದಿಸ್ತಾ ಇದ್ದೇವೆ. ಮುಂದೆ ಮಂಗಳೂರು, ಬಂಟ್ವಾಳ, ಮೂಡಬಿದ್ರೆ ಇತ್ಯಾದಿ ನಮ್ಮ ಎಲ್ಲ ಶಾಖೆಗಳಲ್ಲಿ ಕೂಡ ಈ ಖರೀದಿ ಪ್ರಕ್ರಿಯೆ ಆರಂಭಗೊಳ್ಳಲಿಕ್ಕಿದೆ. ಅದೇ ರೀತಿಯಲ್ಲಿ ಗೊಬ್ಬರ ಕೂಡ ಬರಲಿಕ್ಕಿದೆ ಎನ್ನುವ ಅಧ್ಯಕ್ಷರ ಭರವಸೆಯ ಮಾತುಗಳೊಂದಿಗೆ ಈ ಸಭಾ ಕಾರ್ಯಕ್ರಮದ ಕೊನೆಯ ಅಂಶ ಬರ್ತಾ ಇದ್ದೇವೆ. ವೇದಿಕೆಯಲ್ಲಿ ಅತಿಥಿಗಳಾಗಿ ಆಗಮಿಸಿದವರಿಗೆ ಸ್ಮರಣಿಕೆ. ಇಂದಿನ ಕೃಷಿ ಮಾಹಿತಿ ನೀಡಿರುವಂಥ ಶ್ರೀ ಪ್ರದೀಪ್ ಡಿಸೋಸ್ ಅವರಿಗೆ ಅಧ್ಯಕ್ಷ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸ್ಮರಣಿಕೆ ಕೂಡ ತೆಂಗಿನ ಚಿಪ್ಪಿನಿಂದ ಮಾಡಿರುವುದು ಗಮನಿಸಿಕೊಳ್ಬೇಕು ಎಲ್ಲ ರೈತ ಬಾಂಧವರು. ಮನೋಹರ್ ಶೆಟ್ಟಿ ಅವರಿಗೆ, ಶ್ರೀ ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರಿಗೆ ಸ್ಮರಣಿಕೆ. ಕಾಯಿ ಕೇವಲ ಮಾವು ಲಿಂಬೆ ಮಾತ್ರ ಅಲಂಕಾರವನ್ನು ಕೇಳಿಕೊಳ್ಳುತ್ತಾ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ಅಪರ್ಣ ಅವರಿಂದ. ಈ ಸಮಾರಂಭದ ಕೊನೆಯ ಹಂತಕ್ಕೆ ಬಂದಿದ್ದೇವೆ.
ಈ ಸಮಾರಂಭದಲ್ಲಿ ನಮ್ಮ ಸಂಸ್ಥೆಯ ಬಂಟ್ವಾಳ ತಾಲೂಕಿನ ಸದಸ್ಯರಿಗೆ ಷೇರು ಪ್ರಮಾಣ ಪತ್ರ ವಿತರಿಸುವುದರೊಂದಿಗೆ ತೆಂಗು ಬೆಳೆಗೆ ಸಂಬಂಧಿಸಿದ ಅನೇಕ ಉಪಯುಕ್ತ ಮಾಹಿತಿಗಳನ್ನು ವಿನಿಮಯ ಮಾಡಿಕೊಂಡಿರುತ್ತೇವೆ. ನಮ್ಮ ಸದಸ್ಯರಿಗೆ ಈ ಮಾಹಿತಿ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತಾ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಕುಸುಮಾಧರ್ ಸರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಇನ್ನೋರ್ವ ಅತಿಥಿ ಶ್ರೀ ಮನೋಹರ ಶೆಟ್ಟಿ, ರಾಜ್ಯ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪ್ರೇಮನಾಥ ಶೆಟ್ಟಿ ಬಾಳ್ತಿಲ ಇವರು ಕೂಡ ಸಮಾರಂಭದಲ್ಲಿ ಭಾಗವಹಿಸಿ ಶುಭ ಕೋರಿದ್ದಾರೆ. ಇವರಿಗೂ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.